ಹೇಳುವಾಗ ಸಂತೋಷವಾಗುವುದು. ಯಾಕೆ ಹೇಳು? ಯಾಕೆ? ಈ ಪ್ರಪಂಚದಲ್ಲಿ ಯಾವುದೇ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಬಹುದು ಅವನೇ ಆತ್ಮೀಯ ಅಂತ ಕರೆಸಿಕೊಳ್ಳುತ್ತಾನೆ. ಹೌದು, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ, ತನ್ನ ಬಂಧು ಬಳಗದವರಲ್ಲಿ ಹೇಳಬೇಕಾದ ವಿಷಯವನ್ನು ಮಿತ್ರನಲ್ಲಿ ಹೇಳ್ತಾನೆ ಅನ್ನೋದು ಯಾರೋ ಹೇಳಿದಂತ ಮಾತು. ಮಿತ್ರ ಅಲ್ವೇ? ಮಿತ್ರನಿಗೆ ಯಾರಾದ್ರೂ ಆಪತ್ಕಾಲದಲ್ಲಿ ಅವನಿಗೆ ಮಧ್ಯದಲ್ಲಿ ಏನಾದ್ರೂ ಅವಘಡ ಸಂಭವಿಸಿದಾಗ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರು ಇಲ್ಲದಿದ್ದಾಗ ಮಿತ್ರನಿಗೆ ಮಿತ್ರ ಮಾತ್ರ ಪಿಂಡ ಬಿಡುವ ಅಧಿಕಾರ ಇರುವುದಂತ ತಿಳಿದವರು ಹೇಳಿದಂತ ಮಾತು. ಸತ್ಯವಾದ ಮಾತು. ಮಿತ್ರ, ನನ್ನ ಬದುಕಿನ ಬಗ್ಗೆ ಸಿಂಹಾವಲೋಕನ ಮಾಡಿಕೊಳ್ಳುವುದು, ನನ್ನ ಬಗ್ಗೆ ಹೇಳುವುದಿದ್ರೆ ಅಭಿಮಾನ ಇದೆ, ಧನ್ಯತೆ ಇದೆ. ಹೌದಾ? ಯಾಕೆ ಹೇಳು? ಯಾಕೆ? 3 ಲೋಕದ ಗಂಡ ಭಾರತ ಮಹಾಶಯರ ಸುಪುತ್ರ ನಾನು, ವೀರಾಭಿಮನ್ಯು. ಮಾತ್ರ ಅಲ್ಲ, ನನ್ನ ತಾಯಿ ಯಾರು? ಸುಭದ್ರಾದೇವಿ. ಹೌದಪ್ಪ. ದೊಡ್ಡ ಮಾವ ಯಾರು? ದ್ವಾರಕೀಶ. ಬಲರಾಮ ಸ್ವಾಮಿ. ಹೌದು. ಸಣ್ಣ ಮಾವ ಯಾರು? ಜಗದ ದೇವನಿಸಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ. ಹೌದಲ್ವೇ? ಯಾರಿಗುಂಟಿಂತಹ ಭಾಗ್ಯ ಅಂತ ಕೇಳುವುದು. ಮಿತ್ರ, ಏನು ಇದೆಲ್ಲ ಹಿನ್ನೆಲೆ ನಿನಗೆ ಗಟ್ಟಿ ಇರುವುದರಿಂದಲೇ ನೀನು ಈ ಪ್ರಪಂಚದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಮೆರೀತಾ ಇದ್ದೀನಿ. ಸರಿ. ಆದ್ರೆ ಇದು ಯಾವುದೂ ಇಲ್ಲದಿದ್ರು ನಾನು ಶ್ರೇಷ್ಠ ವ್ಯಕ್ತಿ ಆಗ್ತಾ ಇದ್ದೇನೆ. ಅದು ಹೇಗೆ ಪುಣ್ಯಾತ್ಮ? ಅಂತ ಬಂಧುಗಳ ಒಡನಾಟದಲ್ಲಿ ಹುಟ್ಟಿದಂತ ನೀನು, ಬೆಳೆದಂತ ನೀನು, ನಿನ್ನ ಒಡನಾಟ ನನಗೆ ಸಿಕ್ಕಿದೆ ನೋಡು. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದಿದೆ? ಮಲ್ಲಿಗೆಯೊಂದಿಗೆ ದಾರ ಬಂದ ಹಾಗೆ. ಹೌದೌದು, ಮಲ್ಲಿಗೆಗೆ ಸರಿಯಾಗಿ ಬೆಲೆ ಬರಬೇಕಿದ್ರೆ ದಾರಾವದಿಂದಲೇ ಕಟ್ಟಲ್ಪಡಬೇಕಲ್ವೇ? ಹಾಗೆ ಗುರುಮಠದಲ್ಲಿ ಇರುವಾಗ ನಿನ್ನ ಜೊತೆಯಲ್ಲಿ ನಾನು ಬಂದೆ. ನನ್ನ ಅಪ್ಪಮ್ಮನ್ನು ನನ್ನನ್ನು ಕಳಿಸಿದ್ದ ಹಾಗೆ ಓದು ತಿಳಿವಿಂಗಾಗಿ, ಓದು ಸಂತಸಕ್ಕಾಗಿ, ಓದು ಸಾಹಿತ್ಯ ಸಾಗರ ನರಿತುಕೊಂಬುದಕ್ಕಾಗಿ, ಓದುತ್ತಾ ಓದುತ್ತಾ ಜಾಣನಾಗು, ಓದಿ ಓದಿ ಜಾಣನಾಗು ಮಗು ಅಂತೇಳಿ ನನ್ನ ಅಪ್ಪಮ್ಮವನ್ನು ನನ್ನನ್ನು ಹರಸಿ ಕಳಿಸಿದ್ರಿಂದಲೇ ಬಾಲ್ಯದಲ್ಲೇ ನಿನ್ನ ಒಡನಾಟ ಆಯಿತು. ಸರಿ. ಆದ್ರೆ ಒಂದು ಮಾತಿಲ್ವೇ? ಏನು? ಕಟ್ಟಿದ ಮನೆಗಳೆಲ್ಲ ಅರಮನೆಗಳಾಗುವುದಿಲ್ಲ, ಬಿದ್ದ ಮಳೆಯಲ್ಲ ಮುಂಗಾರು ಹನಿಗಳಲ್ಲ, ಸಿಕ್ಕಿದವರೆಲ್ಲ ಸ್ನೇಹಿತರಲ್ಲ, ಭರವಸೆ ಕೊಟ್ಟವರೆಲ್ಲ ಆತ್ಮೀಯರಲ್ಲ. ಬಿದ್ದವನನ್ನು ಎತ್ತುವುದಕ್ಕೆ ತುಂಬಾ ಮಂದಿ ಬರ್ತಾರೆ, ಆದ್ರೆ ಕೈ ಹಿಡಿದು ನಡೆಸುವವರು ಸರಳರು ಮತ್ತು ವಿರಳರಂತ ಹೇಳಿದ್ರಿ. ಹಾಗೆ ಗುರುಮಠದಲ್ಲಿ ನಿನ್ನ ಒಡನಾಟ ಸಿಕ್ಕಿದ್ದರಿಂದ ನೀನು ಸರಳರಲ್ಲಿ ವಿರಳನಾಗಿ ನನ್ನ ಬದುಕಿಗೊಂದು ದಾರಿದೀಪ ಆಗಿದೆಯಲ್ಲ, ಅದೇ ನನಗೆ ಸಂತೋಷ ಮಿತ್ರ. ಅದಕ್ಕೆ ಬೇಕಾಗಿ ಆಟಕ್ಕೆ ಹೋಗುವಾಗ ನಾವು ಜೊತೆಯಾಗಿ, ಹೌದು, ಊಟಕ್ಕೆ ಹೋಗುವಾಗ ನಾವು ಜೊತೆಯಾಗಿ, ಹೌದು, ಪಾಠಕ್ಕೆ ಹೋಗುವಾಗ ಜೊತೆಯಾಗಿ. ಎಲ್ಲಿ ಊಟಕ್ಕೆ ಪಾಠಕ್ಕೆ ಹೋಗುವಾಗ ಯಾರು ಹೇಳುದಿಲ್ಲ, ಆಟಕ್ಕೆ ನೀನು ನಾನು ಜೊತೆಯಲ್ಲಿ ಹೋದಾಗ ಹಿಂದಿಂದ ಯಾರೋ ಏನಾದ್ರೂ ಹೇಳ್ತಾ ಇರ್ತಾರೆ. ಹೇಳು ಬಿಡು ಅಷ್ಟೇ. ಆದ್ರೆ ಒಂದು ಕೆಲವೊಮ್ಮೆ ವ್ಯವಸ್ಥೆ ಹೆಚ್ಚಿಗಿದ್ರು ಮನಸ್ಸಿಗೆ ಬೇಸರ ಆಗುತ್ತದೆ. ಹೌದಪ್ಪ. ಏನು ಇಲ್ಲ ಅಂತ ಹೇಳಿದ್ರು ಬೇಸರ ಆಗುತ್ತದೆ. ಹೌದು. ಹಣ ಇದ್ದವರಿಗೆ ಖರ್ಚು ಮಾಡುವುದು ಹೇಗೆ ಅಂತ ಹಣವೇ ಇಲ್ಲದವರಿಗೆ ಬಿತ್ತಕ್ಕೆ ಏನಪ್ಪ? ಹೌದು, ನನಗಾದದುವೆ ಹೆಚ್ಚಿನ ವ್ಯವಸ್ಥೆ ಹೆಚ್ಚಿಗೆ ಆಯ್ತು ಅಂತ. ಹೌದೌದು, ಹೌದು. ಹೆಚ್ಚಿಗೆ ವ್ಯವಸ್ಥೆ ಆದ್ರೆ ಹೀಗೆಲ್ಲ ಆಗುವುದು ಉಂಟು ಮಿತ್ರ. ಅದಕ್ಕಾಗಿ ಹೇಳಿದ್ದು ಏನು, ಕೇವಲ ಇದರೊಳಗೆ ನಾವು ದೊಡ್ಡ ಜನ ಆಗುವುದಲ್ಲ, ಹೊರಗೆ ಹೋದಾಗ ಮಾತ್ರ ಪ್ರಾಪಂಚಿಕವಾದಂತಹ ವಿಷಯಗಳು ನಮ್ಮ ಬದುಕಿಗೆ ಬೇಕಾದಲ್ಲಿ ಸಿಗ್ತದೆ. ಹರಿಯುವ ನೀರಿನಿಂದ ಜುಳುಜುಳು ನಿನಾದದಿಂದ ಸ್ವರದಿಂದಲೇ ನಮಗೆ ಯಾವುದೋ ಸಂಗೀತ ಮಾಧುರ್ಯ ಸಿಗ್ತದೆ. ಖಂಡಿತ ಅಲ್ವೇ? ಹರಿದಾಡುವ ಸರಿಸೃಪಗಳಿಂದ ವಿಷಯ ನಮಗೆ ಸಿಗ್ತದೆ, ಬೀಸುವ ಗಾಳಿಯಿಂದಲೂ ನಮಗೆ ಸಿಗ್ತದೆ, ಪರಿಮಳ ಹೂವಿನ ಪರಿಮಳದಿಂದಲೂ ಯಾವುದೊಂದು ಸುಗಂಧ ಭರಿತವನ್ನು ಆಹ್ವಾನಿಸುವಾಗ ಬೇರೆ ಬೇರೆ ಸುಖಗಳು ನಮ್ಮ ಅನುಭವಿಸಿದೆ. ಖಂಡಿತ. ಕೆಲವರೆಲ್ಲ ತುಂಬಾ ಮಂದಿ ಇದ್ದಾರೆ, ತಾನೊಬ್ಬ ಶ್ರೇಷ್ಠ ಸಂಗೀತಗಾರ ಅಂತ ಹೇಳಿಕೊಂಡಿರ್ತಾನೆ, ಆದ್ರೆ ಪಂಚಮದ ಇಂಚರದ ಧ್ವನಿಯಲ್ಲಿ ಕೂಗುವಂತ ಕೋಗಿಲೆಯ ಸ್ವರದ ಮುಂದೆ ಇವನ ಸ್ವರ ಏನು, ಇವನ ಸ್ವರ ಏನು? ತಾನೊಬ್ಬ ದೊಡ್ಡ ಬೇಟೆಗಾರ ಅಂತ ಇರ್ತಾನೆ, ಹುಲಿಯ ಬೇಟೆಯ ಮುಂದೆ ಇವನ ಬೇಟೆ ಏನು ಹೇಳು? ತಾನೊಬ್ಬ ದೊಡ್ಡ ಮನೆ ಕಟ್ಟಿದ್ದೇನೆ ಅಂತ ಹಿಮ್ಮಿಂದ ಬೀಗುತ್ತಾ ಇರ್ತಾನೆ, ಆದ್ರೆ ಯಾವುದೇ ತಂತ್ರಜ್ಞಾನ ಇಲ್ಲದೆ ಕೇವಲ ಉಗುರುಗಳಿಂದಲೇ ಕಲ್ಲು ಬಂಡೆಯನ್ನು ಕೊರೆದು ದೊಡ್ಡ ಗವಿಯನ್ನು ಮಾಡಿರುವ ಆ ಮನೆಯ ಮುಂದೆ ಇವನ ಗಣಿಯೇನು? ತಾನೊಬ್ಬ ತುಂಬಾ ನಾಟ್ಯ ಮಯೂರಿ ಅಂತ. ನಿನ್ನ ಕೈ ಆ ಕಡೆಗೆ, ಆ ಕಡೆಗೆ ಅಭಿನಯ, ಆ ಕಡೆಗೆ, ಆ ಕಡೆಗೆ ಅಲ್ಲಲ್ಲ, ಮಾತಾಡುವಾಗ ನನಗೆ ಎಡ ಬದಿಗೆ ಯಾರಿಲ್ಲ ಅಲ್ಲ, ಬಲ್ದಿ ಬದಿಗೆ ನಾಟ್ಯ ಮಯೂರಿ ಅಂತ ಬಿರುದು ಇರ್ತದೆ. ಕೇವಲ ಗುಡುಗಿನ ಧ್ವನಿಯನ್ನು ಕೇಳಿದಂತ ತನ್ನ ಗರಿಬಿಚ್ಚು ಕುಣಿಯುವ ಆ ನವಿಲಿನ ನಾಟ್ಯದ ಮುಂದೆ ಇವನ ನಾಟ್ಯ ಏನು? ಕೆಲವರೆಲ್ಲ ಪಟ 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 ಮಾತಾಡ್ತಾರೆ. ಹೌದು, ಇಳಿಯ ಮಾತಿನ ಮುಂದೆ ಅವರ ಮಾತೇನು? ಅವನಿಗೆ ಶುಕವಾಣಿ ಅಂತಲೇ ಹೇಳ್ತಾರೆ. ಹೌದು ಹೌದು ಹೌದು, ಅಲ್ಲಿ ಬಂದ್ರೆ ಬಿರುದಲ್ವಾ? ಯಾವುದೇ ವಿದ್ಯಾಭ್ಯಾಸ ಬಲವಾಗಿ ಇಲ್ಲದಿದ್ರು ನಿರರ್ಗಳವಾಗಿ ನಿರಂತರವಾಗಿ ಮಾತಾಡ್ತಾನಲ್ಲ, ಅದಕ್ಕೆ ಶಾಬಾಸ್ ಅಂತ ಹೇಳುವವರು ತುಂಬಾ ಬಂದಿದ್ದಾರೆ. ಅದು ಮೆಚ್ಚಲೇಬೇಕು. ಹೌದು. ಆದ್ರೆ ಒಂದು ಮನಸ್ಸಿಗೆ ಒಂದು ರೀತಿಯ ಬೇಸರ ಆಗಿದೆ. ಹೌದು. ಈ ಬೇಸರವನ್ನು ಹೋಗಲಾಡಿಸುವಂತೆ ಒಂದು ಕ್ರಮ ಬೇಕಲ್ಲ, ಬೇಕು, ಉದ್ದೇಶ ಆಗಬೇಕಲ್ಲ. ಇದನ್ನು ಬಿಟ್ಟು ಹೊರಗೆ ಹೋದಾಗ ಪರಿಸರದ ವೀಕ್ಷಣೆಯಿಂದ ಬೇಕಾದಂತ ಮನಸ್ಸಿಗಾದಂತ ನೋವುಗಳು ನಿವಾರಣೆ ಆಗುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇರುವ ದಾರಿ ಅದು ಸುಂದರವಾದಂತಹ ಹೂತೋಟ ಬಿಟ್ಟರೆ ಬೇರೆ ಯಾವುದು ನಮ್ಮದಾಗಿರುವಂತಹ ಪ್ರಮದಾವನ. ಅಲ್ಲಿಗೆ ಹೋಗಬೇಕೆನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇನೆ. ಸರಿ, ಜೊತೆಯಾಗಿ ನೀನು ಬರಬೇಕು. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ನಿನ್ನ ನೆರಳಿನಲ್ಲಿ ಸದಾ ನಾನಿರ್ತೀನಿ. ತಿರುಗಾಟ ಒಟ್ಟಿಗೆ ಬಾ.
ನಡೆದರು ಕೈಯನೊಳ್ ಒರೆದು ಮೊರಟು ನಡೆದರು ಕೈಯನೊಳ್ ಒರೆದು ಮೊರಟು ಸತಿ ಕಡಣವನ್ನೆರಗುತ್ತ ವಿನಯದನಿ ನಡೆದರು ಕೈಯಳು ನೆರೆದು ಹೊರಟು ಸತಿ ಕಡಣವನ್ನೆರಗುತ್ತ ವಿನಯದನಿ ಬಡಲಡು ಬೆಳುಗುತ್ತ ಜಡದ ಗೆಲ್ಧಿನೀತ ತುಡುವಿನೊಡನಯ ಸತಿಯೇ ಅಂದದೇವಿ ನಾವೇನಾದ್ರೂ ಎಡವಿ ಬಿದ್ದರೆ ಖಂಡಿತವಾಗಿ ಪ್ರಪಾತಕ್ಕೆ ಹೋಗಿ ಬೀಳುತ್ತೇವೆ. ನನಗೆ ನಿನ್ನ ಭಾಷೆ ಅರ್ಥವಾಗುತ್ತದೆ. ಅಭ್ಯಾಸ ಹೌದು. ಕೆಳಗೆ ಬಿದ್ದರೆ ಕತೆ ಗೋವಿಂದ ಅಲ್ವೇ? ಹೆಣ್ಣಿನ ಜೀವನವು ಹಾಗೆ. ಒಂದು ಸ್ವಲ್ಪವಾದ್ರೂ ಅವಳು ಎಡವಿ ಬಿದ್ದಳು ಎಂದಾದ್ರೆ ಮತ್ತೆ ಮೇಲೆ ಏಳುವುದಕ್ಕೆ ತುಂಬಾ ಕಷ್ಟವಾಗುತ್ತೆ. ಹಾಗಾದ್ರೆ ಅದಕ್ಕೆ ಬೇಕಾಗಿರುವುದು ಏನು? ಉತ್ತಮವಾದಂತಹ ಸಂಸ್ಕಾರ. ಆ ಸಂಸ್ಕಾರ ಯಾರಿಂದ ದೊರಕಬೇಕು? ತಂದೆ ತಾಯಿಗಳಿಂದ ದೊರಕಬೇಕು. ತಂದೆ ತಾಯಿಗಳಿಂದ ಯೋಗ್ಯವಾದಂತಹ ಸಂಸ್ಕಾರ, ಗುರುಮುಖೇನ ಯೋಗ್ಯವಾದಂತಹ ಶಿಕ್ಷಣ, ಇವೆರಡನ್ನೂ ದೊರಕಿದೆ ನನಗೆ. ಕನಕಾಂಗಿ ಸರಿ ಹೇಳು. ಕನಕಾಂಗಿ ಮನುವಾಗ ಎಲ್ಲರೂ ಏನು ಹೇಳಿದ ಮನ ಮನೆಯ ಮಗನು ನನಗಾಗಿ ಮಂಜನು 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 ಸರಿ. ಅದು ನಿಮ್ಗೆ ಅರ್ಥ ಆಯ್ತಾ? ಮಂಜನಲ್ಲ, ಬಲರಾಮ ದೇವರ ಮಗನು. ಬಲರಾಮ ದೇವನ ಮಗಳು ನನಗಾಗಿ 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 ಕನಕಾಂಗಿ ಮಂಜನು ಮಂಜನು ಮಂಜನು. ಬಂದಳು ಬಂದಳು ಬಂದಳು. ಮಂಜನಲ್ಲ, ಅದು ಬೇಕಾಗುತ್ತದೆ. ಸ್ವಲ್ಪ ಕಪ್ಪಗಿದ್ದವರಿಗೆ ಅದು ಬೇಕಾಗುತ್ತದೆ. ಕಪ್ಪೆ ನೃತ್ಯ ಅರ್ಥವಾದು. ಅದೇನು? ನನ್ನ ಅಪ್ಪ ಕಪ್ಪು ಅಮ್ಮ ಕಪ್ಪು, ನಾನು ಮಿನಿ. ಮಿನಿ 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 ಬಿಳಿ ಮಿನಿ ಅಲ್ಲ ಮಿನಿ 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 ಎತ್ತದೇ ಇರ್ಲಿ. ಕನಕಾಂಗಿ ಬರುವಾಗ ಎಲ್ಲರಿಗೂ ಹಾಗೆ ಉದ್ಗಾರ ಹಾಗೆ ಅಲ್ವೇ? ಏನೇ ಇರಲಿ. ಎಷ್ಟು ಹೊತ್ತಾಯ್ತು ನೀವು ಹೊರಟು ನಿಂತು? ಬಹಳ ಹೊತ್ತಾಯ್ತು. ನಾವೆಲ್ಲ ಆಯ್ತಾ ಇದ್ದೆವು. ಆಯ್ತಾ ಇದ್ದೆವು. ಆಯುದೆಂತದ್ದು? ನೀವು ಯಾವ ಐತಿ ಅಂತ ನಾನು ಯಾವಾಗ ಬರ್ತೇನೆ ಅಂತ ನೀವು ಕಾಯ್ತಾ ಕುಳಿತಿದ್ದೀರಿ. ಆದ್ರೆ ಇಷ್ಟು ಹೊತ್ತಾಯ್ತು ನೋಡಿ. ತಡವಾಗಿ ಆದ್ರೂ ನಾವು ಬೇಗ ಬಂದಿದ್ದೇವೆ. ಏನು ಮಾಡೋಣ, ಮೊದಲು ಮುಗಿದಿತ್ತು, ಬೇಗ ಬರ್ಬೋದಿತ್ತು. ಹೌದು. ಈಗ ನಾವು ಬೇಗ ಮುಗಿಸಿದ್ರೆ ನಮ್ಮನ್ನ ಈಗ ಎಲ್ಲ ನಿಮ್ಮ ಕೈಯಲ್ಲಿ ಉಂಟು. ಹಾಗಾದ್ರೆ ನಿಮ್ಮನ್ನು ಕರೆದಂತಹ ಉದ್ದೇಶವೇನು? ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರ, ಜಾಡ್ಯತೆ ಆವರಿಸಿದೆ. ನಮಗೆಲ್ಲ ಉಣಿಯುವುದಕ್ಕೆಲ್ಲ, ತಿನ್ನುವುದಕ್ಕೆಲ್ಲ, ಮಲಗುವುದಕ್ಕೆಲ್ಲ ಬೇತನ. ಹೌದೌದು. ನಿಮಗೆ ಬೇಕಾದದ್ದುಂಟು. ಇಷ್ಟೆಲ್ಲ ಇದ್ದು ಬೇತ ಮತ್ತೆ ಅಮ್ಮ ಅಕ್ಕ ತಕ್ಕ. ನಿನಗೊಂದು ಮಾತು ಗೊತ್ತುಂಟ? ತುಂಬಾ ಇದ್ದರೂ ಕಷ್ಟವೇ, ಏನು ಇಲ್ಲದಿದ್ದರೂ ಕಷ್ಟವೇ ಅಲ್ವೇ? ತುಂಬಾ ಇದ್ರೆ ಅಪ್ಪ ಎಲ್ಲಿ ಹಾಕೊಳ್ಳುದು, ಹೇಗೆ ಹಾಕೊಳ್ಳುದು ಎನ್ನುವ ಹೌದು. ಈ ಶ್ರೀಮಂತನಿಗೆ ಬೇಗ ನಿದ್ದೆ ಬರುವುದಿಲ್ಲ. ನಮ್ಮನ್ನ ಮನವರಿಗೆ ಎಲ್ಲಿ ಮನೆಗೆ ನಿದ್ದೆ ಆಗುತ್ತೆ. ಹೌದಲ್ಲ? ಶ್ರೀಮಂತನಿಗೆ ಕಟ್ಟಿಟ್ಟಂತಹ ಹಣವನ್ನು ಯಾರು ಬಂದು ದರೋಡೆ ಮಾಡ್ತಾರಂತಲೇ ಚಿಂತೆ ಆಗುದು. ಬಡವರಿಗೆ ಹಾಗಲ್ಲ. ನಮ್ಮಲ್ಲಿ ಏನು ಇಲ್ಲ.
ಇಲ್ಲ, ದರೋಡೆ ಮಾಡ್ಲಿಕ್ಕೆ ಏನುಂಟು? ಆಯ್ತು. ಆದ್ರೆ ಬಡವನಿಗೆ ಒಂದು ಚಿಂತೆ ಇರ್ತದೆ, ನನ್ನಲ್ಲಿ ಏನೂ ಇಲ್ಲವಲ್ಲ, ಯಾವಾಗ ನಾನು ಸಂಪಾದನೆ ಮಾಡುವುದು ಎನ್ನುವ ದೇವನಿಗೆ ಕೊಡ್ತಾನೆ. ಆದ್ರೆ ಒಂದು ವಿಚಾರ, ಮನಸ್ಸಿನ ಜಾಡ್ಯತೆ ಆವರಿಸಿದೆ, ಅದನ್ನು ಹೋಗಲಾಡಿಸಬೇಕಾದ್ರೆ ನಮ್ಮದಾದಂತಹ ಉಪವನಕ್ಕೆ ಹೋಗಬೇಕು. ಉಪವನದಲ್ಲಿ ನೀರಾಟವನ್ನಾಡಿ ಸುಮಗಳನ್ನೆಲ್ಲ ಕೊಯ್ದು ಮತ್ತೆ ಹಿಂತಿರುಗಿ ಬರಬೇಕು ಎನ್ನುವ ಹಾಗೆ ಅಪ್ಪನಲ್ಲಿ ಹೇಳಿದ್ದು. ಮಗೆ ಹೂವಲ್ಲಿ ಉಂಟು. ಹೌದು. ಮಣ್ಣಿಗೆ 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 ಮಲ್ಲಿಗೆ, ನೇಮತ್ತಿಗೆ, ಸೇವಂತಿಗೆ, ಸುನಾಮಿ, ಗುಲಾಬಿ, ನಮ್ಮಲ್ಲಿಗೆ ಕಪಾಳಕ್ಕೆ ಬಾರಿಸಿದೆ, ಅಪ್ಪಲಿಗೆ ಎಲ್ಲ ಬಿದ್ದು ಹಾಳಾಗಿ ಹೋಗ್ತದೆ. ಬಿದ್ದು ಹಾಳಾಗಿ ಹೋಗುತ್ತದೆ. ಅದನ್ನೆಲ್ಲ ನಾವು ಹೆಕ್ಕಿ ಮಾಲೆ ಮಾಡಿ ಮತ್ತೆ ನಮ್ಮ ಮುಡಿಗೆ ಏರಿಸಿಕೊಳ್ಳಬೇಕು. ಸರಿ ಅಲ್ವಾ? ನೀವೆಲ್ಲರೂ ಸಿದ್ಧರಿದ್ದೀರಲ್ವಾ? ಇದು ಕುಪ್ಪ ಸ್ಯಾರೆ ಕೊಟ್ಟದ್ದು ಅಮ್ಮನನ್ನು. ಹೌದಾ? ಸರಿಯಾಗಿ ಹೊಲಿಲ್ವಾ? ಮೊದಲು ನಾನು ತೋನ ಇದ್ದೆ, ಈಗ ನಾನು ತಿನ್ನುನಿ ಕದಿಯು ಮಾಡಿ ತಬೂನ ಆದದ್ದು. ಹೌದಾ? ನಾ ಹೇಳಿದ್ದಲ್ಲ, ಎಲ್ಲಿಗಾದ್ರೂ ಹೊರಡುವಾಗ ಈ ಕುಪ್ಪಸವನ್ನೆಲ್ಲ ಸರಿ ಮಾಡಿಕೊಳ್ಬೇಕೆಂದು. ಕೆಲವೊಮ್ಮೆ ಆಗುವಾಗ ನಿಮ್ಮದ್ದು ಆಗಲಿಕ್ಕಿಲ್ಲ ನನಗೆ. ಹೌದಾ? ಏನೇ ಇರಲಿ, ನೀವು ಸಿದ್ಧರಾಗಿದ್ದೀರಲ್ವಾ? ಹೋಗಬೇಕಲ್ಲ? ಹೋಗೋಣ, ಮತ್ತೆ ಹೋಗೋಣ. ವನಜ ಮುಖಿಯರೆಲ್ಲ ನೋಡಿ ವನದಾತೆ ವನಜ ಮುಖಿಯರೆಲ್ಲ ನೋಡಿ ನೋಡಿ ವನದ ದಿವ್ಯ ಸೊಬಗನು ಅಲ್ಲಿ ನೋಡಿ ಇಲ್ಲಿ ನೋಡಿ ವನದ ದಿವ್ಯ ಸೊಬಗನು ವನದ ಮುಖಿಯರೆಲ್ಲ ನೋಡಿ ವನದ ದಿವ್ಯ ಸೊಬಗನು 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 ವನದ ದಿವ್ಯ ಸೊಬಗನು ನೋಡಿ ಬನದ ಸಸ್ಯ ಹಸಿರನು ಮನಕ್ಕೆ ಮುದವ ಮನಕ್ಕೆ ಮುದವ ಮನಕ್ಕೆ ಮುದವನಿತ್ತು ನಲಿವ ಮನದ ಸಸ್ಯ ಹಸಿರನು
ಉಲ್ಲೆಯಾಡುತ್ತಿರುವ ತರುವ ಬಳ್ಳಿ ರಮ್ಯ ಬಂಧನ ಉಲ್ಲೆಯಾಡುತ್ತಿರುವ ತರುತ ಬಳ್ಳಿ ರಮ್ಯ ಬಂಧನ ಉಲ್ಲೆಯಾಡುತ್ತಿರುವ ತರುವ ಬಳ್ಳಿ ರಮ್ಯ ಉಲ್ಲೆಯಾಡುತ್ತಿರುವ ತರುವ ಬಳ್ಳಿ ರಮ್ಯ ಬಂಧನ ಉಲ್ಲೆಯಾಡುತ್ತಿರುವ ತರುತ ಬಳ್ಳಿ ರಮ್ಯ ಬಂಧನ ಉಲ್ಲೆಯಾಡುತ್ತಿರುವ ತರುವ ಬಳ್ಳಿ ರಮ್ಯ ಬಂಧನ ಬಂಧನ ರಮ್ಯ ಬಂಧನ ವನದ ಜೂಬ್ಯ ಸೊಬಗನು ಮುದವನಿತ್ತು ನಲಿವ ವನದ ನೃತ್ಯ ಹಸಿರನು ಮನಗೆ ಮುದವನಿತ್ತು ನಲಿವ ನಲಿವದನ್ನ ಹಸಿರನು ನಲಿವ ನೋಡಿ
ನಡೆದಿಲ್ಲತಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಿನ್ನತಿ ತೊಂದೊಂದೆಡೆ ಕಿತ್ತ ತೆಗಡೆ ತತ್ತ ತೆಗಡೆ ನಡೆದಿಲ್ಲತಿ ತಗದಿವಿ ತಗಡ 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 ತಿನ್ನತಿ ನಡೆದಿಲ್ಲತಿ ತಿಂತ ತಗಡ ತಗದಿವಿ ತಗಡ ತಗದಿವಿ ತಗಡ ತಿನ್ನತೈ ತೊಂದೊಂದೆಡೆ ತಿನ್ನದನ ತೈ ತೊಂದೆಡೆ ದಿನತೈ ತಿಂತನ ದಿನತೈ ತೊಂದೊಂದಿನತೈ ದಿನತೈ ದಿನತೈ ದಿನ ದಿನದಾ ದಿನ ದಿನತೈ ದಿನ ದಿನದಾ ದಿನ ತೈ ದಿನದಾ ದಿನ ತೈ ದಿನದಾ ದಿನ ತೈ 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 ತತ್ತ ಒಳಗ ಬುಕ್ಕಿಯರೆಲ್ಲ ನೋಡಿ ಒಳಗದಿಯ ಸೊಬಗಲು ಮನಕ್ಕೆ ಮುದುವ ಇತ್ತು ನಲಿವ ಬನದ ನವ್ಯ ಹಸಿರನು ಮನಕ್ಕೆ ಮುದುವ ಇತ್ತು ನಲಿವ ಬನದ ನವ್ಯ ಹಸಿರನು ನೋಡಿ 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 ಜಲಜಾಕ್ಷಿಗೆ ಬಾ ಜಲಜಗಂದಿನಿ ಬಾ ಜಲಜಾಕ್ಷಿಗೆ ಬಾ ಜಲಜಗಂದಿನಿ ಬಾ ಜಲ ಕೇಳಿಯಾಡುವ ಬಾರೆ ಸಖಿ ಜಲ ಕೇಳಿಯಾಡುವ ಬಾರೆ ಸಖಿ ಜಲ ಕೇಳಿಯಾಡುವ ಬಾರೆ ಸಖಿ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ಕುಸುಮಾಕ್ಷಿಯೇ ಬಾ ಕುಸುಮ ಗಂಧಿನಿ ಬಾ ಕುಸುಮಾಕ್ಷಿಯೇ ಬಾ ಕುಸುಮ ಗಂಧಿನಿ ಬಾ ಜಲ ಕೇಳಿಯಾಡುವ ಬಾರಿ ಸಖಿಯೇ ಜಲಜಾಕ್ಷಿಯೇ ಬಾ ಜಲದ ಗಂಧಿನಿ ಬಾ ಜಲ ಕೇಳಿಯಾಡುವ ಬಾರಿ ಸಖಿ ಜಲ ಕೇಳಿಯಾಡುವ ಬಾರಿ ಸಖಿಯೇ ಸಖಿ ಬಾ ಬಾರಿ ಸಖಿ ಬಾರಿ ಜಲಜಾಕ್ಷಿಯೇ ಬಾರಿ ಕಲಕಾಗಿ ರೂಪವ ನೋಡಿದನು ಕನಕಾಗಿ ರೂಪವ ಮೋಡಿ
ದಲಿಯುತ್ತ ವಿರಹದಿ ಪಾಡಿ ಬಸವಳಿದು ಬಸವಳಿದ ಮೋಡಿಯೊಳ್ ದಣಿಯುತ್ತ ವಿರಗದೆ ಬಾಡಿ ಬಸವಳಿದು ಓಡಿಸನಿಗದಿ ಮಾಡುತ್ತಲಿ ನಮನ ನೋಡಿದನು ಕನಕಾಂಗಿಯೇನೋ ರಂಬೆಯೋ ಊರ್ವಶಿಯೋ ರಂಬೆಯೋ ಊರ್ವಶಿಯೋ ಮೋಡಿ ಮಾಡಿ ಹಳಿಕೆ ಮೋಡಿ ಮಾಡಿ ಹಳಿಕೆ ಎನ್ನುತ್ತ ನೋಡಿದನು ನೋಡಿದನು ಮಿತ್ರ, ಅನೇಕ ಚಿತ್ತದಿಂದ ನೀನು ನೋಡುತ್ತಲೇ ಇರುವೆ ಮಿತ್ರ. ಗಮನವನ್ನು ಇಟ್ಟು ಹರಿಸು ಮಿತ್ರ. ಕನಸು ಅಲ್ಲ ನಸು ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲೊಂದು ದರಗಿಳಿಯಿತು ಎನ್ನುವ ಹಾಗೆ ಬಸವಾಯಿತಲ್ಲ. ಅಪ್ಪ ಪಳಕ್ಕನೆ ಕೋಲ್ ಮಿಂಚಿ ಹೊಡೆದ ಅನುಭವ ಆಯಿತು. ಇಂತಹ ರೂಪರಾಶಿಯನ್ನು ಇದುವರೆಗೆ ಕಂಡವನಲ್ಲ. ನೋಡಿದ್ರು ಗಮನ ಹರಿಸಲಿಲ್ಲ. ನಾನು ಕೇಳಿದ್ದೇನೆ, ಏನು ಬಹಳ ರೂಪಸಿಯರು, ದೇವಲೋಕದ ಅಪ್ಸರೆ, ಹೌದು, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ. ಸತ್ಯ ಹೇಳ್ಬೇಕಾ, ಅವನನ್ನು ತಂದಿರುವ ಕಾಲಿಗೆ ಕಟ್ಟಬೇಕು. ಇವಳಿಗೆ ನಡಿಲಿಕ್ಕೆ ಕಷ್ಟ ಆಗ್ಬೇಕು. ಅಷ್ಟು ಚಂದ ಇದ್ದಾಳೆ. ಹೌದಪ್ಪ. ಓ ಮಿತ್ರ, ಅವರನ್ನು ನಾವು ನೋಡ್ಲಿಲ್ಲ, ಇವಳನ್ನು ನೋಡಿದಾಗ ಅವರೆನ್ನುವ ಕಲ್ಪನೆ ನಮಗೆ ಮೂಡ್ತಾ ಇದೆ. ಅವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೋಡು, ಮೈ ಬೆವರುತ್ತಾ ಇದೆ. ಹೌದು, ಭೂಮಿ ಸ್ಪರ್ಶವಾಗುತ್ತಾ ಉಂಟು. ಸ್ವಲ್ಪ ಕುಣಿಲಿಲ್ಲ ಅವಳು, ಹಾಗಾಗಿ ಬೆವರ್ತಾ ಉಂಟು. ಹಾಗಿದ್ರೆ ಅವಳಲ್ಲ, ಬಹುಶಃ ಇವಳಾಗಿರ್ಬೋದು. ಯಾರು? ಆರತಿ. ಆರತಿ ಇಷ್ಟು ಚಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವಳೀಗ ಮುದುಕಿ ಆಗಿರ್ಬೋದಲ್ಲ. ಯಾರ ಸುದ್ದಿ ಮಾತಾಡ? ಆರತಿಯ ಕಾಲ ಯಾವುದು, ಇವಳ ಕಾಲ ಯಾವುದು? ಮನ್ಮಥನ ಅರಸಿ ಅದೇ ಸತೀದೇವಿ. ಆರತಿ ಆ ಕಾಲ ಯಾವುದು, ಈ ಕಾಲ ಯಾವುದು? ಅವಳಾಗಿ ಅಲ್ಲಪ್ಪ. ಹಾಗಿದ್ರೆ ಗಿರೀಶನ ಮಡದಿ. ಗಿರೀಶ ಹೋಗುವಾಗ ಎಲ್ಲಿ ಕರ್ಕೊಂಡು ಹೋಗ್ತಾನ? ಇಲ್ಲಪ್ಪ, ಅವನು ಚೊರೆ ಅಂಡೆ ನೈ ನೀನು ಕುತ್ಕೊಂಡು ನಾನು ಹೋಗುದೇ ಬಹಳ ಕಷ್ಟ ಅಂದ್ಕೊಂಡು ಗಿರೀಶ ಬಿಟ್ಕೊಂಡು ಬರ್ತಾನೆ. ಅಂದ್ರೆ ಅವರಿಗೆ ವಾಹನ ಬೇರೆ ಬೇರೆ ಅಲ್ವಾ? ಪಾರ್ವತಿ ದೇವಿ. ಅದೇ ಅವರಿಗೆ ವಾಹನ ಬೇರೆ ಬೇರೆ, ಹಾಗಾಗಿ ಗಂಡಂತಿ ಬೇರೆ ಬೇರೆ ಹೋಗುದು. ಹಾಗಿದ್ರೆ ಚಿನ್ಮಯನ ಮಡದಿ ಲಕ್ಷ್ಮೀ ದೇವಿ. ಚಿನ್ಮಯ ಮೂರ್ತಿ ಶ್ರೀಹರಿ. ಚಿನ್ಮಯ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ, ಆದ್ರೆ ಈಗ ಕರ್ಕೊಂಡು ಬರ್ಲಿಕ್ಕಿಲ್ಲ. ಹಾಗಿದ್ರೆ ಬ್ರಹ್ಮದೇವನ ಮಡದಿ. ಅವರು ಒಟ್ಟಿಗೆ ಇರ್ತಾರಲ್ಲ, ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರಾಗಿರ್ಬೋದು? ಯಾರು ಅಂತ ನನ್ನ ಹತ್ರ 2-3 ಬಾರಿ ಕೇಳಿಕೆ ಅವಳೇನು ನನ್ನ ಕುಟುಂಬದವಳ? ಅದೇ ಹೌದು ಅಂತಾದ್ರೆ ಇನ್ನಲ್ಲಿ ಕೇಳ್ತೇನೆ. ಅದಕ್ಕೆ ನಾನು ನನ್ನ ಕುಟುಂಬದವರ ಯಾರ ವಿಳಾಸವನ್ನು ಯಾರಿಗೂ ನಾನು ಕೊಡುವುದಿಲ್ಲ. ಬೇರೆಯವರು ತಗೊಳ್ಳುದು. ಹಾಗಿದ್ರೆ ಯಾರಾಗಿರ್ಬೋದು? ಯಾರು ಅಂತ ನಮ್ಮಲ್ಲಿ ನಾವು ಪ್ರಶ್ನಿಸೋಕ್ಕಿಂತ ನಾವು ಹೇಳಿದ್ರೆ ನಿನಗೆ ಅರ್ಥ ಆಗಿತ್ತ? ಅವಳು ಬೇರೆ ಯಾರಲ್ಲ. ಒಳಿಜಾಡ್ಕ ಮತ್ತೆ ಏನ್ ಸರಿ ಹೇಳ. ಅದೇ ಅವಳು ಮತ್ಯಾರು? ಅವಳೇ ಅವಳಾದ್ರೆ ಬರೀಗ ನಾನು ಮಾತಾಡ್ತೀನಿ. ಸಾಕಾಗುದಿಲ್ಲ. ಜಾಗ್ರತೆ ಮಾತಾಡ. ಕಾಲಕ್ಕೆ
ಕನಕಾಂಗಿ ಸುಂದರಿ ಕನಕಾಂಗಿ
ನವಿಲಿನಂತೆ ಕುಣಿದು ಕುಪ್ಪಳಿಸಿ ಅಲ್ಲವೇ ಆ ಹೆಸರಲ್ಲಿ ಅಷ್ಟು ಮಾಧುರ್ಯ ಉಂಟೆ. ಖಂಡಿತ ನನಗೆ ಬಹಳ ಪ್ರಿಯವಾದ ಹೆಸರು. ಹೌದು. ಮಾತಾಡ್ಬೇಕು, ಶುರು ಮಾಡ್ಬೇಕು. ನಾನಿದ್ದೇನೆ, ಮಾತಾಡು. ನೀನು ಮಾತಾಡು, ನಾನಿದ್ದೇನೆ, ಮಾತಾಡು. ಹೆಚ್ಚು ಕಮ್ಮಿ ಆಗುವಲ್ಲಿ ಅವರಿಗೆ ನಾನಿದ್ದೇನೆ, ಮಾತಾಡು. ಇದು ಇದು ನಿನ್ನ ಹಕ್ಕಿಂದಲ್ಲ ಮಾತಾಡು. ನಾನು ಮಾತಾಡಿದ್ದೀನಿ. ನಾನು ಮಾತಾಡಬೇಕೆ? ನಿಂಗೆ ಮಾತಾಡುವೆ ಮತ್ತೆ ಮಾತಾಡು. ಶುದ್ಧ ಕನ್ನಡ. ಒಳ್ಳೆ ಹೊಂದಾಣಿಕೆ ಆಗಿದೆ. ಓ ಸುಂದರಿ, ಸುಂದರಿ. ಏನು ಸುಂದರಿ ಅಂತ ಹೇಳಿದ್ರೆ ನಿಮ್ಮ 4 ಮಂದಿ ಇದ್ದೇವೆ. ಅದರ ಒಬ್ಬನು ನಾನು. ಇವಳು ಕೂಡ ಸುಂದರಿ, ಇವಳು ಕೂಡ ಸುಂದರಿ, ಇವಳು ಸುಂದರಿ. ನಾನು ಗುಣತುಂದನಿ. ಗುಣತುಂದನಿ. ಗುಣ ತುಂಬಲಿಕ್ಕೆ ಇರುವ ಗುಣತುಂದನಿ. ಕುಲೆ ಸುಂದರಿ, ಕುಲೆ ಸುಂದರಿ. ಇವಳು ಯಾರು? ಅಶೋಕ ಸುಂದರಿ. ಇವಳು ರೂಪ ಸುಂದರಿ, ಅವಳು ಅಶೋಕ ಸುಂದರಿ, ಇವಳು ಹೇಮ ಸುಂದರಿ, ಇವಳು ಓ ಕನಕಾಂಗಿ. ಈಗ ಈಗ ಯಾವ್ದು ಇದ್ದಾರೆ ಬೇರೆ ಅಂಗಿ? ಇಲ್ಲ ಇಲ್ಲ, ನೀನೊಬ್ಬಳೆ. ನಾನೊಬ್ಬಳೆ. ಕನಕಾಂಗಿ ಏನು ಮಿತ್ರ ನೋಡು ಹೇಗಿದ್ದವಳು ಹೇಗಾಗಿ ಹೋದ್ಲು. ಇವಳು ಪಾರದರ್ಶಕ ಬಟ್ಟೆಯಲ್ಲಿ ಎಷ್ಟು ಚಂದ ಕಾಣ್ತಾಳಲ್ಲ. ಹಾಗೆ ಹೇಳುದು. ಪಾರದರ್ಶಕ ಬಟ್ಟೆ ಅಂದ್ರೆ ಬಾಲ್ಯದಲ್ಲಿ ಹೇಗಿರ್ಲಿಲ್ಲ. ಇಲ್ಲ ಇಲ್ಲ, ಸಣ್ಣ ಹುಡುಗಿ ಅವಳು. ಇವಳು ಬಾಲ್ಯದಲ್ಲಿ ನಾನು ನೋಡ್ಲಿಲ್ವಾ ನಿನ್ನ ಜೊತೆ. ಒಳ್ಳೆ ಊದುಬತ್ತಿ ತರ ನೆಕ್ಕು 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 ನಡೀತಿದ್ಲು. ಈಗ ತಿರುಗಾಟದಲ್ಲಿ ಸ್ವಲ್ಪ ತೋರಾಗಿ. ಅದು ನೀನು ನೆಕ್ಕು 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 ನಡೆಯುವುದು, ನಾವಲ್ಲ. ಅಕ್ಷರಾಭ್ಯಾಸ ಮಾಡುವುದು ಮತ್ತೆ ಕನಕಾಂಗಿ. ಆಶ್ಚರ್ಯ, ಪರಮಾಶ್ಚರ್ಯ. ಹೌದಾ? ನಮಸ್ಕಾರ. ಯಾರಿಗೆ? ಬ್ರಹ್ಮದೇವನಿಗೆ. ಅದ್ಯಾಕೆ ಬ್ರಹ್ಮದೇವ? ಇಂತಹ ಸಂಯೋಜನೆ ಮಾಡಿದ್ರಲ್ಲ. ಸಂಯೋಜನೆ ಮಾಡಿದ್ದು ಬ್ರಹ್ಮದೇವನ? ಮತ್ತೆ ಹೌದು, ಸಂಯೋಜನೆ ಮಾಡಿ ಸಂಯೋಜನೆ ಮಾಡಿದ್ದು ಬ್ರಹ್ಮದೇವರಲ್ಲ, ಬ್ರಹ್ಮದೇವರ ಅಪ್ಪ ಜನಾರ್ದನ. ಜನಾರ್ದನ. ಅದೇ 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 ಇಷ್ಟು ತಡವಾಗಿ ಆದ್ರೂ ನಿನ್ನ ಭೇಟಿ ಆಯ್ತಲ್ಲ. ಹೌದು ಹೌದು. ನಾವು ಇವಾಗ ಬರ್ತೇವೆ, ಇವಾಗ ಹೋಗ್ತೇವೆ ಉಪವನಕ್ಕೆ ಅಂತ ಕಾಯುವುದು. ಇದು ಮುಗಿಯ ಎಲ್ಲಿ ಆದ್ರೂ ಅಪ್ಪ ಸಿಕ್ಕಿದ್ರೆ ಹೇಳ್ತಾರೆ ಬೇಗ ಮುಗಿಸಿ ಅಂತ. ಅದಕ್ಕೆ ಅಪ್ಪನಿಗೆ ಸಿಗ್ಲಿಲ್ಲ. ಹೌದೌದು, ನಿನ್ನ ಅಪ್ಪನಿಗೆ ಸಿಗ್ಲಿಲ್ಲ ಅಂತ. ನನ್ನ ಅಪ್ಪನಿಗ ಮತ್ತೆ ಯಾರಿಗೆ? ಬ್ರಹ್ಮದೇವನ ಅಪ್ಪ ಅಂತ ತಿಳ್ಕೊಂಡೆ. ಕನಕಾಂಗಿ, ಏನು ಅರಮನೆಯಿರುವಾಗ ನಾನು ಕಾಣುವುದಕ್ಕೆ ಅವಕಾಶವೇ ಇಲ್ಲ. ಯಾವಾಗಲೂ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳುವುದು. ಹೌದೇ ನನ್ನಪ್ಪ. ಆದ್ರೆ ಇಂದು ಹಾಗಲ್ಲ. ಉಪವನದಲ್ಲಿ ನೀನು ಓರ್ವಳೆಯಲ್ಲಿ ಸಖಿ ವ್ರಾತವನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದಿ. ಸ್ವತಂತ್ರವಾಗಿ ನಿರ್ಭೀತಿಯಿಂದ ಸಂಚಾರ ಮಾಡ್ತಿದ್ದೀರಲ್ಲ, ಅದನ್ನೇ ಗಮನಿಸು. ನಮಗೆ ನಮ್ಮಪ್ಪ ಇವತ್ತೊಂದು ಸ್ವೇಚ್ಛೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ. ಅಯ್ಯೋ ದೇವರೇ, ಎಂತದ್ದು ಹೇಳ್ತಾಳೆ. ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ. ಅದನ್ನೇ ನಿಮಗೆ ಆಗ್ತದೆ, ನನಗೆ ನಾನು ಜನ ಅಲ್ಲ. ಧನ್ಯವಾದ. ಸಮರ್ಪಣೆ. ಕುಟುಂಬದ ದೈವ ದೇವರಿಗೆ ಭೋಗ ಕೊಟ್ಟದ್ದು ಸಮರ್ಪಣೆ ಮಾಡಲಿಕ್ಕೆ. ಹಾಗಲ್ಲ ಕನಕಾಂಗಿ, ಇವರನ್ನೆಲ್ಲ ಸೇರಿಸಿಕೊಂಡು ಈ ಉಪವನಕ್ಕೆ ಬರುವುದಿದ್ರೆ ಯಾವುದೋ ಒಂದು ಬಲವಾದಂತಹ ಉದ್ದೇಶ ಇರಲೇಬೇಕು. ಕಾರ್ಯಕಾರಣವಿಲ್ಲದೆ ಯಾವುದೇ ಒಂದು ಕೆಲಸ ಆಗುವುದಕ್ಕಿಲ್ಲ. ಇಲ್ಲಿ ಬರುವುದಕ್ಕೆ ಕಾರಣವೇನು ಎಲ್ಲವನ್ನು ತಿಳಿಯುವಂತಹ ಕುತೂಹಲ. ಏನು ಬಂದೆ ಹೇಳಬಾರ್ದೇನೆ. ಏನಲತಿ ನಾಚುತ್ತಲಿಯೇ ನಾಚುತ್ತಲಿ ಚರಣದಿ ಎಳೆಯುಳು ಬರೆಯುತ್ತಲಿ ಚರಣದಿ ಇಳೆಯುಳು
ಮುಕ್ತಿ ನಾಚುತ್ತೇನೆ ಚರಣದಿ ಇಳೆಯ ಬರೆಯುತ್ತಲೇ ನಾಚುತ್ತೇನೆ ನಾಚಿಗೆ ನನಗೆ ದೇವರ ನಾಚಿಗೆ ತಂಟಾನವೇ ಇಲ್ಲ. ನೀ ಅದನ್ನೆಲ್ಲ ಬಿಟ್ಟೆ ಬಂದದ್ದಲ್ವ? ಸರಸ್ವತಿ ಕುಣಿಯುವುದು ನಮಗೆ ಈಗಲೇ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನೀನು ಹೇಗೆ ಸಹಿಸಿಕೊಳ್ಳುತ್ತೀಯ? ನೀವು ಮುಂದೆ ಏ ಕನಕ, ನನಗೆ ನಾಚಿಕೆ ಆಗುತ್ತದೆ ಅಂತ ಯಾಕೆ ಬಂದದಂತ ಹೇಳ್ಬೇಕಂತೆ. ಅದು ಯಾರಂತ ಗೊತ್ತಾಯ್ತಾ ನಿಮಗೆ? ಯಾರು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಹೊನ್ನ ತೋಜಿ ಆಯ್ತು, ಅದಕ್ಕೆ ಹಾಕಿದ್ರೆ ಆಯ್ತು. ಎಂತದ್ದು ಹೊನ್ನ ತೋಜಿ ಮಿತ್ರ, ಹೊಂಡ ತೋಡಿದ್ದ ನಿನ್ನ ನೋಡಿದ ತಕ್ಷಣ ಅವಳು ಅಲ್ಲೇ ಗುಂಡಿ ತೋಡ್ತಾ ಇದ್ದಾಳೆ. ಗುಂಡಿ ತೋಡಿದ್ದಲ್ಲ, ನನಗೆ ಈಚಿದ್ದಲ್ಲ. ಅಲ್ಲಲ್ಲ, ಗುಂಡಿ ತೋಡಿದ್ದೆ. ಅದ್ರ ಅರ್ಥ ಏನು ಗೊತ್ತುಂಟು? ಏನು? ಚಂದದ ಹೆಣ್ಣನ್ನು ಕಂಡಾಗ ಗಂಡು ಮಕ್ಕಳು ತಾನು ಹಾಕಿದ ದಿರಿಸಿನ ಗುಂಡಿಯನ್ನು ಸರಿ ಮಾಡ್ತಾರೆ. ಅವಳು ಹೀಗೆ ಮಾಡ್ತಾಳೆ, ಗುಂಡಿ ತೋಡ್ತಾಳೆ. ಮಗನೇ ನೀನು ಗುಂಡಿಗೆ ಬಿದ್ದೆ ಅಂತ ಅರ್ಥ. ಅನುಭವಕ್ಕೆ ಶರಣು. ಇಲ್ಲ, ನಾನು ಗುಂಡಿ ಮುಚ್ಚಿ ಆಮೇಲೆ ಅದನ್ನು ದಾಟಿಕೊಂಡು ಹೋದದ್ದು. ಅಮ್ಮ, ಏನು ಒಂದು ಮಾತು ನೆನಪು ಮಾಡಿ. ಎಂತದ್ದು? ಒಮ್ಮ ಗನ್ನು ದಿಕ್ಕಿದ ಮಾತಕ್ಕೆ ನೀವು ಮಾತಾಡುವುದು ಯಾಕೆ? ಯಾಕೆ? ಒಮ್ಮನು ಹೆಣ್ಣು ಹಾಳಾಗುವುದು ಎರಡು ವಿಚಾರದಲ್ಲಿ. ಯಾವ್ದ್ರಲ್ಲಿ? ಒಂದು ಗನ್ನು ಗಂಡು, ಮತ್ತೊಂದು ಗಂಡು. ನೀ ಏನಾದ್ರು ಇನ್ನೊಂದು ಹೇಳ್ತಿ ಅಂತ ನಾನು ಭಾವಿಸಿದ್ದು. ಒಂದು ಗಂಡು, ಮತ್ತೊಂದು ಗಂಡು. ಹೌದು, ಈಗ ಇದು ಎಲ್ಲ ಹೋಯ್ತು. ಈಗ ಗಂಡು ಮಕ್ಕಳ ಸೇವೆ ನೀವು ಮುಂದೆ ಆಯ್ತು. ಹಾಗಲ್ವೇ? ಮತ್ತೆ ಯಾರಂತ ಗೊತ್ತಾಯ್ತಾ ನಿನಗೆ? ನಾನು ಬರ್ತದ್ದು ನೋಡು ಸರಿ. ಅವಳಿಗೆ ಓದ್ಲಿಕ್ಕೆ ಬರುದಿಲ್ಲ. ಅದು ಯಾವ ಮಾತೆ ಅದು? ಅರ್ಥ ಆಗುದಿಲ್ವ ನಿನಗೆ? ನಿನಗಾದ್ರೂ ಅರ್ಥ ಆಯ್ತಾ? ಆ ಕಡೆ ಈ ತಗಬೇಕು ಗೊತ್ತಾಗ್ತದೆ. ಅವಳಿಗಂತ ಅರ್ಥ ಆಗ್ಲಿಕ್ಕಿಲ್ಲ. ಅಂಜುನ 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 ಎಂತ? ಅಮ್ಮ ಅಂಜುನ ಅಂಜೂರ ಅಂಜೂರವಲ್ಲ, ದ್ರಾಕ್ಷಿಯೂ ಅಲ್ಲ. ನಾನೀವಿ ಅರ್ಜುನ ಅವನ ಮಂಗ ಹೌದು, ಅವನ ಮಂಗಾಲ ಕೆಪ್ಪಿ. ಅಭಿ 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 ಕನಕ. ಅಭಿ अभी अरे अभी अभी क्या कर सकते हैं? ಎಂತದ? अभी अभी बोल रहा, अभी क्या कर सकते हैं? वहाँ जाके कुछ भी करो. ಏ ಮಿತ್ರ, ಹಾಗಲ್ಲ. ನನ್ನ ಹೆಸರಿರುವುದು ಅಭಿಮನ್ಯು ಎನ್ನುವ ಹಾಗೆ. ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೋ ಆಗ ಉದ್ದ ಇದ್ದ ಹೆಸರು ಗಿಡ್ಡಾಗುತ್ತದೆ. ಹೌದೌದೌದು, ಹಾಗಾಗಿ ಅಭಿ ಅಂತ ಕರೆದದ್ದು. ಹೌದೌದು. ಕೆಲವರ ಹೆಸರು ಇರ್ತದೆ ಚಿನ್ಮಯ ಅಂತ. ಹೌದು. ಕರೆಯುವುದು ಹೇಗೆ? ಚಿನ್ನು 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 ಅಂತ ಹೇಳುವ ಇವಾಗ ಗಡ್ಡ ತಿರ್ಸ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಮುಂದೆ. ಇನ್ನು ಕೆಲವರ ಹೆಸರು ಇರ್ತದೆ ಅಕ್ಷಯ. ಹೌದು. ಕರೆಯುವುದು ಹೇಗೆ? ಅಚ್ಚು 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 ಎಲ್ಲ ಅಂತ. ಅದು ಪ್ರೀತಿ. ಇನ್ನೊಬ್ಬ ಕೆಲವರಿಗೆ ರಕ್ಷಿತ ಅಂತ ಇರ್ತದೆ, ಕೆಲವರಿಗೆ ರಚ್ಚೆ 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 ಗೂಂಜಿಯಲ್ಲಿ. ಅದು ಪ್ರೀತಿ. ಹೌದು, ಸಲುಗೆ ಸಲುಗಿ ಹೆಚ್ಚಾದಾಗ ಹಾಗಾಗುವುದು. ಆವತ್ತು ಆ ದಿವಸ ಆವತ್ತೊಂದು ದಿವಸ ನಾವು ಒಟ್ಟಿಗೆ ಬೇಗ ಹೇಳಿ, ನನಗೆ ತಲೆಗೆ ಆಗುದಿಲ್ಲ. ಅಸಂಬದ್ಧ ಮಾತಾಡ. ಏನು ತಲೀಲಿಕ್ಕೆ ಅವರ ಕುತೂಹಲವ? ಅವಳೊಂದು ಕುತೂಹಲ ಪಕ್ಷಿ ಇದ್ದ ಹಾಗೆ. ನಾವು ಸಣ್ಣವರಿದ್ದಾಗ ಹೌದು, ಆಟ ಆಡಿದ್ದು ಕುಂಟೆ ಬಿಲ್ಲೆ ಆಟ ಅಲ್ಲ? ಹೌದು, ಸಣ್ಣವರು ಇರುವಾಗಲೇ ನಿಮ್ದು ಶುರು ಆಗಿತ್ತಾ? ನಾನು ಎಣ್ಣೆ ಹಾಕಿ ತಿಕ್ಕಿದ್ದು. ಹೌದು. ಆಮೇಲೆ ಮರ ಕೋತಿ ಆಟ ಆಡಿದ್ದು. ಹೌದು. ನೀ ಕೋತಿ ಆದದ್ದು, ನೀನು ಮರ ಏರಿದ್ದು, ನಾನು ಮರ ಏರಿದ್ದು, ಬಿದ್ದದ್ದು. ಆಮೇಲೆ ಮರದ ಮೇಲೆ ಗೋಲಿ ಆಟ, ಮರದ ಕೆಳಗೆ ಕೋತಿ ಆಟ ಆಡಿದ್ದು. ಮರದ ಮೇಲೆ ಗೋಲಿ ಆಟ, ಮರದ ಕೆಳಗೆ ಕೋತಿ ಆಟ. ನಿನಗೆ ಆ ಎಲ್ಲ ಸಾಮರ್ಥ್ಯ ನಮ್ಗಾಗ್ಲಿಕ್ಕಿಲ್ಲ. ಹೌದಾ? ಮರದ ಮೇಲೆ ಕೋತಿ ಆಟ ಆಡು. ಆಗ ಆಡಿದ್ದು ನೀವೇ ಅಲ್ವಾ? ಆಮೇಲೆ ನಾವು ಮದುವೆ ಆಟ ಆಡಿದ್ದು. ಮದುವೆ ಆಟ ಆಡಿದ್ದು ನಾ ಹೆಂಡತಿ, ನೀ ಗಂಡ ಆದದ್ದು. ಪುರೋಹಿತ ಇವಳು, ಪುರೋಹಿತನ ಹೆಂಡತಿ. ನಿಮಗೆ ಮಕ್ಕಳೇ ಆಗಲಿಲ್ವಾ? ಅದು ಆಟ. ಆಟದಲ್ಲಿ ಮಕ್ಕಳಾಗುದಿಲ್ವಾ? ಬಾಲ್ಯದ ಆಟ. ಪುಣ್ಯಾತ್ಮ, ಬಾಲ್ಯ ವಿವಾಹದಲ್ಲಿ ಮೊದಲನೇ ಪ್ರಸಂಗದಲ್ಲೇ ಮಕ್ಕಳಾಗಿಲ್ಲ, ಮತ್ತೆ ಈ ಪ್ರಸಂಗದಲ್ಲೇ ಮಕ್ಕಳಾಗಿಲ್ಲ. ಬಾಲ್ಯದ ಆಟ ಆಟ ನಿಲ್ಲಿಂದ ಸುಮ್ಮನೆ ನಡಿ. ನಿಮ್ಗೊಂದು ವಿಷಯ ಗೊತ್ತುಂಟಾ? ಆಟದಲ್ಲಿ ಮತ್ತೆ ನಾಟಕದಲ್ಲಿ ಮಕ್ಕಳಾಗುದಿಲ್ಲ. ಹೌದು. ಆಟದಲ್ಲಿ ಮತ್ತು ನಾಟಕದಲ್ಲಿ ಮಕ್ಕಳಾದ್ರೂ ಬಟ್ಟೆ ತುಂಡೆ ಅಷ್ಟೇ, ಇಲ್ಲಿಯೂ ಅಷ್ಟೇ. ಹೌದು. ಅದು ಮಾಲೆ ಒಳ್ಳೆದುಂಟು. ಅದು ನನಗೆ ಗೊತ್ತಿಲ್ವಾ? ಇದು ಉಂಗುರ. ಅಯ್ಯೋ, ಇದು ಹೊಸದಲ್ಲ. ನಾನು ವ್ಯವಹಾರಕ್ಕೆ ಅಂತರವಿರಲಿ.
ನಡುವೆ ಇದು ಅದು ಅದದು ಅವತ್ತು ಮಾಡಿಸಿದ್ದು ನನ್ನಪ್ಪ ಮಾಡಿಸಿ. ನಾವು ಬಂದದ್ದು ಯಾಕೆಂತ ಗೊತ್ತಾಗಿಲ್ಲ. ಅದು ತಂದು ಕೊಟ್ಟದಾಗ ನೀವು ಹೇಳ್ತೀವಿ, ನಾನು ಹೇಳ್ಬೇಕು. ನೀನೇ ಹೇಳಿ. ನಾವು ಆಗಿಲ್ಲ ಮೊದಲು ನೆಲಕ್ಕೆ ಆಗಿ ಒಳಗೆ ಹೋಗಿ ಹೋಗ್ಬಂದು ಹೋಗತ್ತಿಲ್ಲ ಹೊರಗೆ ನೀವು ಒಳ್ಳೆ ಬದುಕಾಯಿ ಎಂತ ನಮಗೆ ಬೇಗ ಹೋಗಬೇಕು. ಒಮ್ಮೆ ಆಯ್ತು ಮನೆ ಮಗುವಾಗಲೇ ಏನಿದ್ದಾನೆ ಮೇಘ ಮಾತಾಡಿ ಮಾತಾಡುವಾಗ ಅದೆಂತದ್ದು ಮಗಳು ಅದಕ್ಕೆ ಹಾಗೆ ಆಯ್ತದು. ಅದಕ್ಕೆ ಜಾತಿ ಬಾಂಧವ್ಯ ಅಂತ ಹೇಳುದು. ನೀನು ಮಾತಾಡಿದ ವಿಷಯ ಓವು ಅಂತ ಕೇಳಿದ್ದದು. ಇದು ಅದು ಹೇಳಿ ಇವತ್ತೇ ಹೇಳ್ಬೇಕು. ಮತ್ತೆ ಅಪ್ಪ ಬರ್ತಾರೆ ಈಗ. ಅವರು ಬಂದ್ರೆ ಮತ್ತೆ ಬಿಡುವುದಿಲ್ಲಪ್ಪ ದೇವ್ರೆ. ನಾವು ಜಲಕೇಳಿಗೆ ಬೇಕಾಗಿ ಇಲ್ಲಿವರೆಗೆ ಬಂದದ್ದು. ಹೌದಾ? ಜಲಕೇಳಿ ಹೋಗುವ. ಎಲ್ಲಿಗೆ? ಜಲಕೇಳಿ ಒಟ್ಟಿಗೆ ಮಾಡು. ಜಲಕೇಳಿ ಮುಗಿಸಿ ಆಯ್ತು. ನಂಗೂ ಸೆಕೆಲ್ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಜಲಕೇಳಿ ಆಯ್ತಂತೆ. ಆಯ್ತಾ? ಇನ್ನೊಮ್ಮೆ ಹೋಗುವ. ಇನ್ನೊಮ್ಮೆ ಹೋದ್ರೆ ನಮಗೆ ಮೊದಲ ಬಾರಿ ಮಾಡಿದ್ದೆ ನಾವು ಬಹಳ ಕಷ್ಟದಲ್ಲಿ. ನಿನ್ನ ಪ್ರವೇಶವೇ ತಡ ಆಯ್ತು, ಇಲ್ಲದ್ರೆ ಜಲಕೇಳಿ ನೋಡ್ಬೋದಿತ್ತು. ಇನ್ನು ನಾವು ಹೊರಡುದು. ಚಂದವಾಯ್ತು ನಿಲ್ಲ ನೋಡುದ ಹೊಂದಿದೆ ಮುದವಲ್ಲ, ನೋಡುದ ಹೊಂದಿದೆ ಮುದವಲ್ಲ. ಪ್ರೇಮಾವನ ನಂದನೇ ಎಲ್ಲನು ಅಂದದಿ ವರಿಬೆಯ ಚಂದಿರವದನಿ. ಎಂದ ಪ್ರೇಮಾವನ ನಂದನೆ ಎಲ್ಲನು ಅಂದದಿ ವರಿಬೆಯ ಚಂದಿರವದನಿ. ಚಂದವಾಯ್ತು ನಿಲ್ಲ, ಚಂದವಾಯ್ತು ನಿಲ್ಲ ನೋಡುದ ಹೊಂದಿದೆ ಮುದವಲ್ಲ, ನೋಡುದ ಹೊಂದಿದೆ ಮುದವಲ್ಲ. ಮಾತಾಡುದು ಹಾಗೆ. ನಿನ್ನಷ್ಟು ದೊಡ್ಡ ನಿನ್ನಿ ಬೇರೆ ಯಾರಿದ್ದಾರೆ? ಅವಸರ ಮಾಡಬೇಡಿ. ಚಂದ ಆಯ್ತು ನೀನು ಬಂದದ್ದು. ನಾ ಬಂದದ್ದು ಚಂದ ಆಯ್ತಾ? ನಾವು ಬರುವುದೇ ಅಪರೂಪ. ಅದೇ ಹೀಗಾಗ್ತಾ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರ್ಲಿಲ್ಲ. ನಾನು ಯಾಕೆ ಇವತ್ತು ಬೇಗ ಬೆಳಗ್ಗೆ ಏಳಬೇಕಿತ್ತು? ಹೌದಲ್ಲ? ಅಯ್ಯೋ ಹಾಗಲ್ಲ, ನಾನು ಬೆಳಗ್ಗೆ ಬೇಗ ಎದ್ದದ್ದು ಏನು ಏನು ಉಪವನಕ್ಕೆ ಬರ್ಬೇಕು ಅಂತ. ಬೆಳಗ್ಗೆ ಏನು ಬೇಗ ಎದ್ದದ್ದು? ಅದ್ರ ಜೊತೆಲಿ ಮತ್ತೊಂದು ಆಯ್ತು. ಎದ್ದಾದ ಮೇಲೆ ಉಪವನಕ್ಕೆ ಬರಬೇಕಂತ ಆಸೆ ಆದದ್ದು ಏನು? ಯಾಕೆ? ಆಮೇಲೆ ಇವನಲ್ಲಿ ಹೇಳಿದೆ ಜೊತೆಯಲ್ಲಿ ಹೋಗೋಣ ಎನ್ನುವ ಹಾಗೆ, ಬೇಡ ಎನ್ನುವ ಹಾಗೆ ಹೇಳಿಲ್ಲ. ಜೊತೆಯಾಗಿ ಅವನೂ ಬಂದ. ಆದ್ರೂ ಬರಬೇಕೆನ್ನುವ ಆಸೆ ಮುಟ್ಟಿದ್ದಾದರೂ ಯಾಕೆ? ಅದು ಏನು? ಅದೇನು? ಆಮೇಲೆ ಇಲ್ಲಿ ಬಂದೆ, ಜಲಕೇಳಿಯನ್ನು ಮಾಡಿದೆ. ನಿನಗೂ ಹಾಗೆ ಮನಸ್ಸಿಗೊಂದು ಬೇಸರವಾಗಿತ್ತು. ಹೌದು. ಉಪವನವನ್ನು ಸೇರಿಕೊಂಡೆ. ನೀನು ಬಂದದ್ದು ಏನು? ಏನು? ಆಮೇಲೆ ಸಂಭಾಷಣೆ ಆಯ್ತು, ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡ್ವಿ. ಇದಕ್ಕೆ ಕಾರಣ ಏನು? ಪರಸ್ಪರ ನಾವು ಒಟ್ಟಾಗುವುದಕ್ಕೆ ಇದರ ಹಿನ್ನೆಲೆ ಇರುವ ಕಾರಣವಾದರೂ ಯಾವುದು? ಏನು 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 ಅದೆಂತದ್ದು ಹಾಗೆ? ಯಾವುದು ಎನ್ನುವಂತಹ ಹಲವಾರು ಪ್ರಶ್ನೆಗಳು ಮೂಡುತ್ತಾ ಇದೆ. ಏನಿರಬಹುದು? ಕಾರಣ ಇಷ್ಟೇ. ಏನು? ಕನಕಾಂಗಿ, ಇದು ಅದು ಅದು ಬೆರಳು ಅದಲ್ವೇ? ಮತ್ತೆಂತದ್ದು? ಒಂದು ವಿಚಾರ ಹೇಳಬೇಕು ಅಂತ ಬಹಳ ದಿವಸಗಳಿಂದ ಕಾಯ್ತಾ ಇದ್ದೆ. ಏನದು? ಈಗ ಹೇಳು. ಅವಳು ಹೋದ್ರು ಹೋದಳು. ಮದುವೆ ಆಟ ಆಡುವನ? ಅಲ್ಲ, ನಾವು ಸಣ್ಣದಿರುವಾಗ ಅದು ಮದುವೆ ಆಟ ಬೇಡ, ಮತ್ತೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳು. ಹೇಗೆ? ಅದು ಆಟ. ಮದುವೆ ಆಟ ಅದು ಆಟ. ಅದು ಆಟ, ಮದುವೆ ಆಟ. ಹೌದು. ಹಾಗೆ ಒಂದು ಆಟ ಆಡುವ. ಹಾಗೆ ಆಟ ಆಡುದು ಬೇಡ. ಈ ಸಲ ಇವಳು ನಿನ್ನ ಹೆಂಡತಿ. ಅದಕ್ಕಿಂತ ವಿಷಯ ಕೊಡು. ನನಗಿಂತ ಇದು ಒಳ್ಳೆ, ಇದಕ್ಕಿಂತ ಒಳ್ಳೆ ಗಂಡ ಸಿಗ್ತಾನೆ. ಅವನ ಕನಕಾಂಗಿ, ಏನು? ನೇರವಾಗಿ ಅಭಿಪ್ರಾಯ ಹೇಳ್ತೇನೆ, ಬೇರೇನು ಅಲ್ಲ. ನಿನ್ನನ್ನು, ನನ್ನನ್ನು, ನಾನು, ನೀನು ಮುಂದೆ ಹೋಗುದಿಲ್ಲ, ಮುಂದೆ ಹೋಗುದಿಲ್ಲ. ಅವಳ ಹಾಗೆ ಆಗ್ತುಂಟು. ಹೌದು, ನಿನ್ನ ರೋಗ ಅವನಿಗೆ ಅಂಟಿಬಿಟ್ಟು. ನಾನು ಹೇಳಲೆ ನಿಮ್ಮ ಅವನ ಮದುವೆ ಮೇ 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 ಲಗ್ನನ್ನು ಲಗ್ನನ್ನು ನಮೋ ಹೇಳ್ತಾ ಇದ್ದಾರೆ.
ಅವ್ರು ಇಲ್ತಂದ್ರೆ ಈಗಲೇ ಆಗ್ಬೇಕಾಗ್ತದೆ. ಇನ್ನು ಮೇ 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 ನಗನನ್ನು ನಮೋ ಅದೆಂತದ್ದು ಲಕ್ಕದುಂಟು ಲಕ್ಕದುಂಟು ಮನೆಯವನು ನಗನನ್ನು ನಮೋ ನಮೋ ಅಲ್ಲ, ಅದು ದೊಡ್ಡನು ಇದನ್ನದು ಸಿಡಿಮದ್ದು. ಓಯ್ ಏನು ಬೇರೆ ಏನು ಅಲ್ಲ, ನಿನ್ನನ್ನು ನಾನು ಮದುವೆಯಾಗಬೇಕೆನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಈ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಷ್ಟು ಹೆದರಿಕೆ ನಿಮಗೆ? ಅದೊಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟು ಹೆದರದ? ಅದು ಅವನ ಬಳಿಯಲ್ಲಿರುವಾಗ ಹೆದರಿಕೆಲ್ಲ. ನಾವೊಂಚೂರು ಹಿಂದೆ ಹೋದದ್ದು, ದೊಡ್ಡ ಬೈಹುಲ್ಲು ಗಾಡಿ ಬಂದ ಅನುಭವ ಆಯ್ತು. ಹೌದು, ಇದು ನನ್ನ ನೋಡುವಾಗ ಹಾಗೆ ಕಾಣುತ್ತದ? ಹೇಳಿದ್ದಾನೆ ಹಾಗೆ. ಇದು ಮದನ ರೂಪ, ಮನ್ಮಥನ ರೂಪ ನಿನ್ನದ್ದು. ನಿನ್ನನ್ನು ನಾನು ಬೇಡ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟಾ? ಮಾವನ ಮಗಳೇ. ಹೌದು, ನಾನು ಮಾವನ ಮಗಳು. ಹಾಗಿರುವಾಗ ಸಂಬಂಧ ಕೂಡಿ ಬರ್ತದೆ. ಆದ್ರೆ ಒಂದು ವಿಚಾರ, ನಾನು ಎಲ್ಲವನ್ನು ನಿರ್ಧರಿಸುವುದಕ್ಕೆ ಸಾಧ್ಯ ಉಂಟೆ? ನಾನೀಗ ಯಾರ ಅಧೀನದಲ್ಲಿ ಇರುವುದು? ಅಪ್ಪನ ಅಧೀನದಲ್ಲಿ ಇರುವುದು. ಹೆಣ್ಣು ಮಕ್ಕಳು ಅಪ್ಪನ ಅಧೀನದಲ್ಲಿ ಇರುವಾಗ ಯಾವ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹೋಗಿ ಹೇಳು, ಅಪ್ಪ ಮದುವೆ ಮಾಡಿ ಅಂತ. ಅಯ್ಯೋ ದೇವರು, ಈಗ ಹೋಗಿ ಹೇಳಿದ್ರೆ ನನ್ನ ತಲೆಗೆ ಒಂದು ಬಡಿದಾರ ಅವರು. ಈಗ ಹೊತ್ತಿಷ್ಟಾಯ್ತು. ಈಗ ಸಾಧಾರಣ ಆಗ್ತಾ ಬಂದು ನಿಮ್ಮಪ್ಪ ಈಗ ಚೊಯ್ ನಿಮ್ಮಪ್ಪ ಚೊಯ್ ಅಂತ ಎಂತದ ಹಾಗಾದ್ರೆ ಒಂದು ವಿಷಯ ನಿಮ್ಮಪ್ಪ ಮಾಡುವ. ನಿಮ್ಮಪ್ಪ ಈಗ ಹೊತ್ತಿನಲ್ಲಿ 2 ಸಲ ಎಲ್ಲ ಗೊತ್ತುಂಟ ಅವನಿಗೆ. ಒಬ್ಬ ನಾ ಭಯಂಕರ ಮಾತ್ರ ಅದರಲ್ಲೇ ಇದ್ದದಲ್ಲ ಅನುಭವ ಏನೇ ಇರಲಿ. ನಾಳೆ ದಿವಸ ನೀನು ಬಂದು ನಾನು ಬಂದು ನನ್ನ ಅಪ್ಪನಲ್ಲಿ ನನ್ನನ್ನು ಕೇಳಬೇಕು. ನಾನು ಅವ್ರು ಯಾವ ಸ್ಥಿತಿ ಹೇಗಿರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಹೇಗೆ ಗೊತ್ತಾಗುದು ಹೇಗೆ? ಇದು ಯಾವ ಹೊತ್ತಿನಲ್ಲಿ ಬರ್ತೀನಿ? ನೀನು ಹೇಳಬೇಕು. ನಾವು ಬೆಳಿಗ್ಗೆ ಹೊತ್ತು ಬರಬೇಕು. ಅಯ್ಯೋ ದೇವರೇ, ಬೆಳಿಗ್ಗೆ ಹೊತ್ತೊಂದು ಬರಬೇಡಿ ನೀವು. ಹಾಗಾದ್ರೆ ಮಧ್ಯಾಹ್ನ ಮೇಲೆ ಬೇಕಾದ್ರೆ ಬನ್ನಿ. ಆದ್ರೆ ನಾವು ಬರುವಾಗ ಅವ್ರು ಹೇಗಿದ್ದಾರೆ ಅಂತ ಒಂದು ಸೂಚನೆ ಕೊಡಬೇಕು. ನಾನು ಮೇಲೆ ಉಪ್ಪರಿಗೆಯಲ್ಲಿ ನಿಂತಿರ್ತೇನೆ. ಹೌದು, ಉಪ್ಪರಿಗೆಯಲ್ಲಿ ನಿಮ್ಮಗಾಗಿ ಕಾಯ್ತಾ ಇರ್ತೇನೆ. ನಿನ್ನ ಬದಲು ಅಮ್ಮ ಬಂದು ಅತ್ತೆ ನಿಂತ್ರೆ ನಾನು ಒಂದು ಹಸಿರು ನಿಶಾನೆಯನ್ನು ಇಟ್ಕೊಂಡಿರ್ತೀನಿ. ಹಸಿರು ನಿಶಾನೆ ಇಟ್ಕೊಂಡು ಒಂದು ವೇಳೆ ಇವ ಹೇಳಿದ ಹಾಗೆ ನೀನಲ್ಲದೆ ನಿನ್ನ ಅಮ್ಮ ಅಲ್ಲಿ ನಿಂತಿದ್ರೆ ಆಗ ನಾನು ಕೆಂಪು ಬಟ್ಟೆಯನ್ನು ಹೀಗೆ ಮಾಡ್ತೇನೆ. ಅಪ್ಪ ಅಮ್ಮ ಎರಡು ನಿಂತಿದ್ರೆ ಎರಡು ಬಟ್ಟೆಯನ್ನು ಹೀಗೆ ಮಾಡ್ತೇನೆ. ಯಾವುದು? ಹಸಿರು ನೀಲಿ ಕೆಂಪು. ಹೌದು, ನಿಮ್ಗೆ ಒಟ್ಟು ನಾನು ಅಲ್ಲಿ ಇದ್ದೇನೆ ಅಂತ ಆಗ್ಬೇಕು ಅಷ್ಟೇ ಅಲ್ಲ. ಬರ್ತೀಯಲ್ಲ ನಾಳೆ? ಬಾರೆ ಹೊತ್ತಾಯ್ತು. ಅದೆಲ್ಲ ವ್ಯವಸ್ಥೆಯನ್ನು ನಾವು ಮಾಡೋದು ಬೇಡ. ಅದಕ್ಕೆ ಬೇರೆ ಹಿರಿಯರನ್ನು ನಾವು ದುಡುವ. ಅವರೆಲ್ಲವರಷ್ಟಿಗೆ ಅವರು ಮಾತಾಡ್ತೇವೆ. ನೀವು ಹೋಗಿ ಪುಣ್ಯಾತ್ಮ ಮಿತ್ರ, ನಮ್ಮ ಅಜ್ಜಿ 2 ಮಾವಿನಕಾಯಿ ಕುಯ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಅಂತ ತರ್ತೇನೆ ನಾನು. ಜಾಗ್ರತೆ ಮಾಡಿ. ಆಯ್ತು, ಬಂಡೆ ತಾಗುತ್ತದೆ. ನನಗೆ ಗೊತ್ತುಂಟು ಮಿತ್ರ, ಹೆಣ್ಣು ಮಕ್ಕಳಂತೇಳಿ ನವ್ಯ ಕವನದ ಹಾಗೆ ಅರ್ಥವಾಗದಿದ್ರು ಮೆಚ್ಚುಗೆ ಆಗ್ತಾರೆ. ಹೆಣ್ಣು ಮಕ್ಕಳಂತೇಳಿ ಖಾಲಿಯ ಒಂದು ಬಿಳಿಯ ಹಾಳೆ ಇದ್ದ ಹಾಗೆ ಹಿಂದೆ ಬರುವಾಗ ಯಾವ್ದಾದ್ರು ಚುಕ್ಕಿ ಇರ್ತದೆ. ಅದರ ಬಗ್ಗೆ ನಾನು ಬಹಳ ಜಾಗ್ರತೆ ಅಲ್ಲ. ನನ್ನನ್ನು ಮದುವೆ ಆಗುತ್ತೀರಾ ಎಂಬುದಾಗಿ ನಿರ್ಧಾರ ಮಾಡಿದ್ದೀರಾ? 100ಕ್ಕೆ 100 ನಾನು ಎಷ್ಟೋ ಹೆಣ್ಣು ಮಕ್ಕಳು ನೋಡಿದ್ದೇನೆ. ಹೌದಲ್ವಾ? ಆದ್ರೆ ಯಾರಿಗೂ ನಾನು ಮನಸ್ಸೋಲಿಲ್ಲ. ಖಂಡಿತ ಅಲ್ವಾ? ಕೈಯಲ್ಲಿ ಅಗ್ನಿ ಉಂಟು, ಪ್ರಮಾಣ ಮಾಡಿ. ಉಂಗುರ ನನಗೆ ಬೇಡ. ನಿನ್ನ ಕೈಯಲ್ಲಿ ಅಗ್ನಿ ಅಲ್ವಾ? ನಾನು ಸದಾ ದೇವತಾರ್ಚನೆ ಮಾಡಿದಂತ ಕೈ ಇದು, ಅದು ಗೊತ್ತುಂಟು. ಹೌದಾ? ಹೌದು. ಹಾಗಾದ್ರೆ ಪ್ರಮಾಣ ಆಯ್ತು. ಕಾಯುತ್ತಾ ಇರುತ್ತೇನೆ. ಈಗ ನಿನ್ನ ನನ್ನ ಪ್ರೀತಿಯ ದ್ಯೋತಕವಾಗಿ ಈಗ ಹೋಯ್ತಿದ್ದೇನೆ. ಇದು ನಿಜವಾದದ್ದು, ಬೆಟ್ಟ ಅಲ್ಲ. ಕಾಯುತ್ತಾ ಇರ್ತೇನೆ. ಏನು ಬಲ್ಲೆಯ ತಂಗೆ ಜಾಡಿ ತೆರೆದಿದ್ದ ಮನದೊಳಗೆ ಏನಿಹುದು ಸಾಲು ರಾಗಲಿ ಬೀಳು ನಾನದ ನಡೆಸುವೆ ಮಾನವತೆ ನುಡಿ ವಿವರ. ಸುಭದ್ರ, ನಿನ್ನನ್ನು ನೋಡುವಾಗ ನನಗೆಷ್ಟು ಕನಿಕರ ಗೊತ್ತೇನೆ. ಯಾಕಣ್ಣ? ಪಾಪ ಆಗಬಾರ್ದು, ಯಾರಿಗೂ ಹೀಗಾಗಬಾರ್ದು. ನಮ್ಮ ಮನೆಯ ಮಕ್ಕಳಿಗಂತೂ ಆಗಲೇಬಾರ್ದು. ನಾನು ಹೇಳಿದ್ದನ್ನು ಕೇಳ್ತಿದ್ರೆ ಹೀಗಾಗ್ತಿತ್ತ.
ಎಲ್ಲ ಬಿಟ್ಟ ಮಗ ಬಂಗಿನೆಟ್ಟ ಅಂತ ಹೇಳಿದ ಹಾಗೆ ನಾನು ಇನ್ನು ಯಾಕೆ ಹೇಳುವುದು? ಹೋದ್ರು ಧರ್ಮ 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 ಅಂತ ಹೇಳಿ ಹೋದ್ರು ಅತ್ಲಾಗಿ. ಸತ್ಯ. ನಿನ್ನ ಕಣ್ಣೀರು ಆಗಾಗ ಆಗಾಗ ಕಾಣ್ತದೆ ನನಗೆ. ತೆರೆಯ ಮರೆಯಲ್ಲಿ ನೀನು ಕೂಗುವುದನ್ನು ಕಾಣುವಾಗ ನನ್ನ ಬಾಯಿಯ ಒಳಗೆ ಕೈ ಹಾಕಿ ಕರುಳ ಬಳ್ಳಿಯನ್ನು ಎಳೆದಷ್ಟು ಅನುಭವ ಆಗ್ತದೆ ನನಗೆ. ಖಂಡಿತ. ಅದಿರ್ಲಿ. ಏನಿಲ್ಲ. ಏನಮ್ಮ, ಯಾವುದೋ ಒಂದು ಭಾವವನ್ನು ಹೊತ್ತು ಭಾವಕಿಯಾದ ನೀನು ಇಲ್ಲಿಗೆ ಬಂದಿದ್ದೀಯ. ಏನೋ ಒಂದು ಹೇಳಬೇಕು ಎನ್ನುವಂತಹ ತುಡಿತ ಮಿಡಿತ ನಿನ್ನಲ್ಲಿ ಉಂಟು ಅಂತ ಅರ್ಥ ಆಗ್ತದೆ ನನಗೆ. ಸತ್ಯ. ಯಾಕೆ ಬಂದೆ, ಏನು ಬಂದೆ, ಏನಾಗಬೇಕಿತ್ತು? ಹಿರಿಯಣ್ಣ ನಿಲ್ಲಲಿ ಬೊರೆದ ಬೆನುಂದನು ತರಳಾಚಿ ಕನಕಾಂಗಿಯನು ಅಣ್ಣ ಹರುಷರಿಯನ್ನಯ ತರಳಗಿಯುತ ಸುಖಕರ ಬಾಳುಯ ಪಂಕ್ತಿ ಮಾಡು ನೀ ಮಾಡು. ಹಿರಿಯಣ್ಣ ನಿಲ್ಲಲಿ ಒರಿದ ಬಿನುದನು ತರಳಾಕ್ಷಿ ಕನಕಾಗಿಯನು ಅಣ್ಣ ಸಂತೋಷವಾಯಿತು. ತಂಗಿಗೆ ಯಾವುದೇ ಬೇಸರವಾಗಬಾರದು ಅನ್ನೋ ಕಾರಣಕ್ಕಾಗಿ ನನ್ನವರು ಕಾಡಿಗೆ ಹೋದಾಗ ನನ್ನನ್ನು ಇಲ್ಲೇ ಇರಿಸಿಕೊಂಡವರು. ನಾನು ಮಾತ್ರ ಅಲ್ಲ, ಜೊತೆಯಲ್ಲಿ ಮಗನಿದ್ದ ನಿನ್ನ ಹಳ್ಳಿಯ. ಹೌದು, ಪ್ರೀತಿಯಿಂದ ಸಲಹಿಕೊಂಡು ಬಂದವರು ನೀವಾಗಿದ್ದೀರಿ. ಯಾಕಂದ್ರೆ ನೀವೇನು ಮಾಡ್ತೀರಿ ಎನ್ನುವುದಕ್ಕಿಂತಲೂ ನಾವೇನು ಮಾಡಬೇಕು ಅಂತ ನಮಗೆ ಪ್ರಜ್ಞೆ ಇರ್ಬೇಕಲ್ಲ. ದೊಡ್ಡ ಹೊಣೆಯನ್ನು ಹೊತ್ತವರು ನೀವಾಗಿದ್ದೀರಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಬಲರಾಮನ ತಂಗಿ ಕಾಡಲ್ಲಿದ್ದಾಳೆ. ಸತ್ಯ. ಅವಳಿಗೂ ಗತಿ ಇಲ್ಲ, ಕಟ್ಟಿದವರಿಗೂ ಮತಿ ಇಲ್ಲ, ನೋಡುವವರಿಗೂ ಎಂಥದ್ದು ಇಲ್ಲ. ನಮಗೆ ಸುಮ್ಮನೆ ಬರುವುದಿಲ್ಲ ಅಪವಾದ. ಹಾಗೆಲ್ಲ ಆಗಬಾರದೆನ್ನುವ ಕಾರಣಕ್ಕಾಗಿಯೇ ನೀವು ಜೊತೆಯಲ್ಲಿ ಇರಿಸಿಕೊಂಡಿದ್ದೀರಿ. ಎಲ್ಲಿದ್ದಾನೆ ನಿನ್ನ ಮಗ? ಎಲ್ಲಿದ್ದಾನೆ ಮಗ? ಏನು, ಯಾವತ್ತು ಸಂತೋಷದ ಕುಣಿಯುವುದು, ಮಲಗುವುದು, ತಿನ್ನುವುದು, ಬೇರೆ ಏನುಂಟು ಅವನಿಗೆ? ಅವನ ಒಟ್ಟಿಗೆ ಒಬ್ಬ ಇದ್ದಾನೆ, 3 ಮಾವಿನಕಾಯಿ ಎಷ್ಟು ಉದ್ದದವ. ಅವ ಅಲ್ಲಲ್ಲಿ ಹೇಳ್ತಾ ಇದ್ದಾನಂತೆ, ಏನು ಸೀಸೆಯ ಬಾಯಿ ತೆಗೀತಾನವ ದಿನದಲ್ಲಿ 3-4 ಸಲ ಅಂತ. ಪಾಪಿ, ಅವನ ಕಾಲು ಹಿಡಿದು ನೆಲಕ್ಕೆ ಬಡಿಬೇಕು. ಅಣ್ಣ ಹೇಳು ಹಾಗೆ ಅಲ್ಲ. ಏನು ಧರ್ಮಕ್ಕೆ ಕುಡಿಯುವುದ? ನೀನು ಖರ್ಚು ಮಾಡಿ ನೀನು ಕುಡಿದು ಏನಾಯ್ತದೆ? ಅಲ್ಲ, ಕುಡಿಯುವುದು ಅಂತ ಹೇಳಿದ್ರೆ ಏನು ಅಂತ ಗೊತ್ತುಂಟ? ಅವನಿಗೆ ಗೊತ್ತುಂಟ? ಅಣ್ಣ, ನಿನ್ನ ಮಗನಲ್ಲಿ ಹೇಳು, ಅಂತವರ ಸಹವಾಸ ಮಾಡಬೇಡ ಅಂತ ಹೇಳ್ತಾ ಇದ್ದೇನೆ. ಬೇಡ ಬೇಡ ಅಂತ ಹೇಳ್ತಾ ಇದ್ದೇನೆ. ಆದ್ರೂ ಏನು ಮಾಡುದು, ಜೊತೆಯಲ್ಲಿ ಇರುವುದಲ್ವಾ? ಅಣ್ಣ, ಸಹವಾಸ ದೋಷದಿಂದ ಅವನಿಗೆ ಏನು ಆಗ್ಲಿಕ್ಕಿಲ್ಲ, ನನಗೆ ವಿಶ್ವಾಸ ಉಂಟು. ಎಂತದ್ದು ಸಹವಾಸ ದೋಷದಿಂದ? ಅವನ ಜೊತೆ ನಿನ್ನ ಹಳ್ಳಿ ಅಲ್ವಾ, ಅವನಿಗೆ ಯಾವ ಬುದ್ಧಿ ಬರೋದು? ನನಗೆ ವಿಶ್ವಾಸ ಉಂಟು. ನನ್ನ ಯಾವ ಲಕ್ಷಣವೂ ಇಲ್ಲ. ಆ ಕೃಷ್ಣನದ್ದು ಸ್ವಲ್ಪ ಉಂಟು ಅವನಿಗೆ. ಎಷ್ಟಾದ್ರೂ ಹಿರಿಯ ಅಣ್ಣ ಅಲ್ವಾ? ನಿನಗೆ ಅಣ್ಣ ಯಾರು? ನೀನು ದೊಡ್ಡ ಅಣ್ಣ. ನಿನಗೆ ಅಣ್ಣ ಯಾರು? ಅಣ್ಣ ನೀನು. ಮತ್ತೆಂತದ್ದು? ಅಲ್ಲ, ನೀನು ನನ್ನ ತಾಯಿಯ ಮಗಳು. ಹೌದು. ನಿನ್ನನ್ನು ಹೆತ್ತದ್ದು ರೋಹಿಣಿ. ಅದು ನಮಗಿಬ್ಬರಿಗೂ ಒಬ್ಬಳೇ. ಖಂಡಿತ. ಆದ್ರೆ ಕೃಷ್ಣನ ತಾಯಿ ಬೇರೆ. ಆಯ್ತಾಯ್ತು. ಸಂಬಂಧದಲ್ಲಿ ಅಪ್ಪ ಒಂದೇ ಎನ್ನುವುದರಿಂದ ತಮ್ಮ. ಹೌದು. ಆದ್ರೂ ಕೂಡ ಪ್ರೀತಿಯಿಂದ ಕರೆಯುವುದು ಹಾಗೆ, ನಾನು ಅಣ್ಣ ಅಂತ ಕರೆಯುವುದಲ್ಲ ನಿಮ್ಮಿಬ್ಬರನ್ನು. ಹೌದು, ಅದರಲ್ಲಿ ತಪ್ಪಿಲ್ವಲ್ಲ? ಇಲ್ಲ. ಅಣ್ಣ ಏನು? ಬೇರೇನಲ್ಲ, ನಾ ಬರುವುದಕ್ಕೆ ಕಾರಣ ಬೇರೇನಲ್ಲ. ಎಂತದ್ದು, ಬಟ್ಟೆ ತೊಳೆದು ಕೈ ಸೋತೋಯ್ತಾ? ಅಯ್ಯೋ ಹಾಗಲ್ಲ. ಮತ್ತೆ ತೊಳಿಲಿಕ್ಕೆ ಜನ ಇಲ್ವ ನಮ್ಮಲ್ಲಿ? ಬಿಡ್ತಾರೆ ನಮ್ಮನ್ನು ಯಾರಾದ್ರೂ? ಅಂದ್ರೆ ವ್ಯಕ್ತಿಯೊಬ್ಬನ ಮನಸ್ಸಿನ ಹದನವನ್ನು ತಿಳಿಯಬೇಕಂತ ಆದ್ರೆ ಆತನ ವದನವೇ ಸಾಕ್ಷಿಯಾಗಿರ್ತದಂತೆ. ಹೌದು. ನನ್ನ ಮುಖವನ್ನು ಕಂಡಂತ ನೀನು ಏನೋ ಒಂದು ಆಸೆಯನ್ನು ಇಟ್ಟುಕೊಂಡು ಬಂದಿದ್ದು ನಿನ್ಗೆ ಅರ್ಥವಾಯಿತು. ಅದೇನು, ನಿನ್ನನ್ನು ನೋಡುದು ಹೊಸ್ತ ನಾನು? ಅಲ್ಲ, ನಾ ಹೇಳಿದ್ರೆ ನೀನ್ ನೆರವೇರಿಸಿ ಕೊಡ್ತೀಯಾ? ಹಾಗೆಲ್ಲ ಅನುಮಾನ ಇರಬಾರ್ದು. ಅನುಮಾನ ಇದ್ದದ್ದನ್ನು ಕೇಳಬಾರ್ದು. ಅಲ್ಲ, ನನಗೆ ವಿಶ್ವಾಸ ಉಂಟು ನೀನು ಹಾಗೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ವಿಶ್ವಾಸ ಇದ್ರೆ ಮತ್ತೆ ಯಾಕೆ ಕೇಳುದು? ನೀನು ನೆರವೇರಿಸಿ ಕೊಡ್ತೀಯಾ? ಕನಕಾಂಗಿ ಹೇಗಿದ್ದಾಳೆ? ಏನಾಗಿದೆ ಅವಳಿಗೆ? ಅಲ್ಲಲ್ಲ, ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಹೇಗಿದ್ದಾಳೆ? ಹೇಗಿರ್ಬೇಕು ಹಾಗಿದ್ದಾಳೆ. ಖಂಡಿತ. ನಿನ್ನ ಮಗಳಲ್ವಾ? ಹೆಣ್ಣು ಮಕ್ಕಳಿಗೆ ಆದರ್ಶ ಪ್ರಾಯಳು. ಸತ್ಯ. ನನ್ನ ಮಗಳು. ಅಣ್ಣ, ಈಗ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಹೌದು. ಮದುವೆ ಅಂತ ಕಾರ್ಯವನ್ನು ಮಾಡಬೇಕು ತಂದೆಯಾಗಿ ನಿನ್ನ ಕರ್ತವ್ಯ. ಹೌದೌದು. ಆದ್ರೆ ಏನು ಮಾಡೋಣ,
ಸಂಬಂಧ ಗಟ್ಟಿಯಾಗಬೇಕಂತಾದ್ರೆ ಒಳ್ಳೆಯ ಸಂಬಂಧ ಸಿಕ್ಕಿದ್ರೊಂದು ಒಳ್ಳೆಯದು. ನಾನು ಜಾತಕ ಹೊರಗೆ ಹಾಕಲಿಲ್ಲ ಬಿಟ್ರೆ, ಈಗ ಜಾತಕ ಎಲ್ಲಿಯಾದ್ರೂ ಹೊರಗೆ ಹಾಕಿದ್ರೆ ಬಲರಾಮ ದೇವರೇ ನನಗೆ ಕೊಡಿ, ಬಲರಾಮ ದೇವರೇ ನನಗೆ ಕೊಡಿ ಅಂತ ಕೇಳುವವರು ಎಷ್ಟು ಮಂದಿ? ಕೇಳುವವರು ತುಂಬಾ ಮಂದಿ ಇರ್ಬೋದು. ಮೊನ್ನೆ ಹೇಳಿದ್ರು ಜೋಯಿಸರು. ಹೌದಾ? 16 ಆಯ್ತು ಹುಡುಗಿಗೆ, ಇನ್ನು ಜಾತಕ ಹೊರಗೆ ಹಾಕಬಹುದು ಅಂತ. ಅಣ್ಣ, ಮತ್ತೆ ನಮ್ಮ ರೇವತಿ ಇದ್ದಾಳಲ್ಲ, ಹೌದು, ಅವಳು ಸ್ವಲ್ಪ ಹದಾದಲ್ಲಿ. ಹೌದು, ಯಾಕಂದ್ರೆ ಅವಳಿಗೂ ಬಾರಿ ಪ್ರಾಯ ಆಗಿ ಮದುವೆ ಆದದ್ದಲ್ವಾ. ಹೌದು, ಮಗಳಿಗೆ ಇಷ್ಟು ಬೇಡ ಅಂತ ಹೇಳಿದ್ರು. ಅಲ್ಲ, ಎಲ್ಲಾದ್ರೂ ಕಳುಹಿಸಿಕೊಟ್ರೆ ಮನಸ್ಸಿಗೆ ಬೇಸರವಾಗ್ತೇನೋ ಕಾರಣಕ್ಕಾಗಿ ಅದಕ್ಕೆ ಹೇಳಲಿಕ್ಕಿಲ್ಲ. ಆದ್ರೆ ನಾನು ಆಲೋಚನೆ ಮಾಡಿದ್ದೇನೆ, ಏನು ನಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕಂತಾದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಅದೆಂತದಾಗ ಹೇಳಿದ್ರೆ ಅದ್ರಲ್ಲಿ ಉಂಟು ವಿಷಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು. ಹೌದು. ಅಂದ್ರೆ ನಿನ್ನ ಮಗಳ ಅಂತ ಕನಕಾಂಗಿಯನ್ನು ನನ್ನ ಮಗ ಇದ್ದಲ್ಲ ಅಭಿಮನ್ಯು ಕುಮಾರ, ಹೌದು, ಅವನಿಗೆ ಮದುವೆ ಮಾಡಿ ಕೊಡ್ತೀಯ ಅಂತ ಸಂಬಂಧ ಗಟ್ಟಿ ಮಾಡುವಂತ ಹೇಳಿ ಏನೋ ಮಾತಾಡ್ತಾಳೆ, ಏನೋ ಮಾತಾಡುವುದಕ್ಕುಂಟು ಅಂತ ಹೇಳಿ ನಾನು ಅವಕಾಶ ಕೊಟ್ರೆ ನೀನು ಬಂದು 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 ತಲೆಗೆ ಕೈ ಹಾಕ್ತಿ. ಸಂಬಂಧದಲ್ಲಿ ಮದುವೆ ಆದ್ರೆ ತಪ್ಪೇನಣ್ಣ? ಎಲ್ಲ ಪೂರ್ವಾಚಾರದ ಹಾಗೆ ಎಲ್ಲ ಒಪ್ಪಿಗೆ ಪಡೆದು ಎಲ್ಲ ಇದ್ದ ಹಾಗೆ ಆಯ್ತಾ ಇಷ್ಟರವರೆಗೆ? ಅಲ್ಲ, ನೀನು ಬೇರೆಯವರಿಗೆ ಮಗಳನ್ನು ಕೊಟ್ಟರೆ ಅವರು ಹೇಗಿರ್ತದೆ ಹೇಳುವುದಕ್ಕೆ ಸಾಧ್ಯ ಉಂಟು? ಹೇಳ್ತಾರೆ ನಾನು ಆ ಉದ್ಯೋಗದಲ್ಲಿದ್ದೇನೆ, ಈ ಉದ್ಯೋಗದಲ್ಲಿ, ಮತ್ತೆ ಮದುವೆ ಮಾಡಿ ಕೊಟ್ಟ ಮೇಲೆ ಗೊತ್ತಾಗುದು ಯಾವ ಉದ್ಯೋಗ. ನಿನ್ನ ಪ್ರಾರಬ್ಧ ಅಂದ್ರೆ ಒಂದು ಕುರುಕುಲ ಚೂಡಾಮಣಿಯಾದಂತಹ ಕೌರವನಿಗೆ ನಿನ್ನನ್ನು ಕೊಟ್ಟು ಚಂದ ಕಾಣಬೇಕು ಅಂತ ನಾನು ಪ್ರಯತ್ನ ಪಟ್ರೆ ನಿನ್ನ ಹಣೆ ಬರಕ್ಕೆ ಸಿಕ್ಕಿದವ. ನನ್ನ ಹಾಗೆ ಅವನಿಗೆ ಆಗ್ಲಿಕ್ಕಿಲ್ಲ ಅಂತ ವಿಶ್ವಾಸ ಉಂಟು ನನಗೆ. ಅದು ಗುರು ಹಿರಿಯರಿದ್ದು ನಿಶ್ಚಯಿಸಿದ್ದು. ಖಂಡಿತ. ನಾನು ನಿನಗೆ ಹಿರಿಯ, ಹೌದು, ನಾನು ನಿನ್ನ ಅಣ್ಣ. ಸತ್ಯ. ನನ್ನ ಮುಖಕ್ಕೆ ಮಸಿ ಬಳಿದು ನೀನು ಯಾವಾಗ ಅರ್ಜುನನೊಟ್ಟಿಗೆ ಹೋದಿಯೋ ಅಲ್ಲಿಗೆ ನಾನು ನಿನಗೆ ಒಂದು ರೀತಿಯ ವಿದಾಯ ಹೇಳಬೇಕಿತ್ತು. ನನ್ನ ನಿನ್ನ ಸಂಬಂಧ ಕಡ್ದೋಯ್ತು ಅಂತ ಹೇಳಬೇಕಿತ್ತು. ಆದ್ರೂ ನಮ್ಮ ಅಮ್ಮನಿಗೆ ಬೇಸರ ಆದೀತು ಅಂತ ಆ ಸಂಬಂಧವನ್ನು ನಾನು ಇಟ್ಟುಕೊಂಡ್ರೆ ಮತ್ತು 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 ನನ್ನ ತಲೆಗೆ ಕಲ್ಲು ಹಾಕ್ಲಿಕ್ಕೆ ನೋಡ್ತೀಯಲ್ಲ ನೀನು. ಹಾಗಲ್ಲ ಅಣ್ಣ. ಹೇಗೆ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಏನು ನೋಡಿ ಕೊಡ್ಬೇಕು? ನೀನು ಕಡಿಮೆ ಬೇಕಲ್ಲ. ಏನು ಕಡಿಮೆ ಇಲ್ಲ. ಏನು ಕಡಿಮೆ ಉಂಟು? ನಿನ್ನ ಗಂಡ ಎಲ್ಲಿದ್ದಾನೆ? ಅವರ ಕಾಡಿನಲ್ಲಿ. ಹೌದಾ? ಹೌದು. ಅವ್ರಿಗೆ ಏನಾದ್ರೂ ಉಂಟಾ ಈಗ? ಈಗ ಇಲ್ಲ. ಮತ್ತೆ ಏನೇನು ಇಲ್ಲದೆ ಇರುವಂತಹ ಅಪ್ಪನ ಮಗನಿಗೆ ನಾನು ಏಕೆ ಕೊಡಬೇಕು? ಅಲ್ಲ, ಮಗ ಸಂಪಾದನೆ ಮಾಡ್ಲಿಕ್ಕಿಲ್ವಾ? ಎಂತದ್ದು ಸಂಪಾದನೆ ಮಾಡುದವ? ಏನಾಗುದಿಲ್ಲ. ಅವರೊಟ್ಟಿಗೆ ಏನೋ ಬಯಲಾಟ ಆಡ್ತಾ ಇದ್ದಾರೆ ಬಿಟ್ರೆ ಮತ್ತೆ ಎಂತದ್ದು ಇಲ್ಲ ಅವರದ್ದು. ಅಣ್ಣ, ಈಗ ಎಳೆಯವ 16 ವರ್ಷ ಪ್ರಾಯ ಕಳೆಯುದಷ್ಟೇ. ಮದುವೆ ಆಗುವಾಗ ಸಂಪಾದನೆ ಎಷ್ಟು ಮಾಡಿದ್ದಾನೆ ಅಂತ ನೋಡಿ ಹೆಣ್ಣು ಕೊಡ್ಬೇಕು. ಮದುವೆ ಆದ ಮೇಲೆ ಅವ ಸಂಪಾದನೆ ಮಾಡುದು ಮತ್ತೆಂತದ್ದು, ಮಕ್ಕಳಿಗೆ ಅಪ್ಪ ಆಗುವುದು ಮಾತ್ರ ಸುಮ್ಮನೆ. ಅಣ್ಣ, ಬರೇ ಸಂಪಾದನೆ ಮಾತುಂಟು. ಯಾವುದು? ಅಕ್ಕಿ ಭತ್ತ ಇದ್ದ ಜಾಗದಲ್ಲಿ ಇಲಿ ಹೆಗ್ಗಡಗಳಿಗೆ ಕಡಿಮೆ ಇಲ್ಲ ಅಂತ. ಅಂದ್ರೆ ಹಾಗೆ ಬೇಕಾದಷ್ಟು ಉಂಟಲ್ಲ ನಮ್ಮ ದ್ವಾರಕೆಯಲ್ಲಿ. ತಿಂದು ಸಾಯುವುದಕ್ಕೆ ಆಳು ಕಾಳುಗಳು ಬೇಕಾದಷ್ಟು ಇದ್ದಾರೆ. ಹಾಗೆ ನಾನು ಮತ್ತೆ ಹೇಳುವುದಿಲ್ಲ, ಕೇಳುವುದಕ್ಕೂ ಹೇಳುವುದಕ್ಕೂ ಒಂದು ಮಾನ ಮರ್ಯಾದೆ ಅಂತ ಇರಬೇಕು. ಸರಸ, ಸಮರ, ಸಂಬಂಧ, ಸಂವಾದ ಇತ್ಯಾದಿಗಳಿಗೆಲ್ಲ ಒಂದು ಸಮಾನತೆ ಅಂತ ಬೇಕು. ವರ್ತಮಾನ ಕಾಲದಲ್ಲಿ ಬಲಭದ್ರ ಸ್ವಾಮಿ ಏನು, ಬಲಭದ್ರನ ಸಂಸಾರ ಹೇಗೆ, ಬಲಭದ್ರನ ಸೌಶೀಲ್ಯವಾಗಿರುವಂತಹ ಜೀವನದ ಮಗಳು ಹೇಗೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಪುಂಡು ಹುಡುಗ ನಿನ್ನ ಅಳಿಯ, ನನ್ನ ಅಳಿಯಲ್ಲ ನಿನ್ನ ಮಗ, ಆ ಅರೇಜುನನಿಗೆ ಹುಟ್ಟಿದವ. ಈಗ ಕಾಡಿನಲ್ಲಿ ಹೋಗಿ ಕಪ್ಪೆ ಹಿಡಿತಾ ಇದ್ದಾರೆ ಅವರು. ಅಲ್ಲಿ ಈಗ ಪರಿಹಾಸ್ಯ ಮಾಡುವುದಾ? ಆವಗಡ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರಂತೆ ಕಾಡಿನಲ್ಲಿ. ಅವ ಒಬ್ಬ ಧರ್ಮಕ್ಕೆ ರಾಯ, ಮತ್ತೊಬ್ಬ ಬಂಡಿ ಭೀಮ, ಇನ್ನೊಬ್ಬ ನಿನ್ನ ಗಂಡ, ಮತ್ತೊಬ್ಬ ನಕಲೆ ಸಹದೇವರು. ಹೇಳುವುದಿಲ್ಲ ನಾನು ಸುಮ್ಮನೆ. ಅಣ್ಣ, ಕೊಟ್ಟ ಮರ್ಯಾದೆಯನ್ನು ಇಟ್ಟುಕೊಂಡು ಒಳ್ಳೆತನದಲ್ಲಿ ಮನೆಯಲ್ಲಿ ಬದುಕಲಿಕ್ಕೆ ಆಗ್ತದ? ಈ ಕೆಲವರೆಲ್ಲ ಇದ್ದಾರೆ, ಯಾವುದು? ಬಡಿಸುವ ಎಲೆ ನೋಡುವುದಲ್ಲ, ಮತ್ತೆ ಬಡಿಸುವ ಕೈ ನೋಡುವವರು ಇರ್ತಾರೆ. ಮನೆಯಲ್ಲಿ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಮೇಲೆ ನೋಡಿ ಗಳ ಎಣಿಸುವವರು ಇರ್ತಾರೆ. ಗೊತ್ತಾಯ್ತಲ್ಲ ಅಣ್ಣ? ಹಾಲಿಗೆ ಬಂದವರು ಎಮ್ಮೆಗೆ ಕ್ರಯ ಮಾಡುವುದು ಬೇಡ. ಇಲ್ಲಿ ನಿನ್ನನ್ನು ನಿಲ್ಲಿಸಿದ್ದು ಯಾಕೆ ಗೊತ್ತುಂಟ? ಯಾಕೆ? ನಮ್ಮ ಮಾನ, ನಮ್ಮ ಮರ್ಯಾದೆ. ನೀನು ಹೋಗಿ ಕಾಡಿನಲ್ಲಿ ಅಲ್ಲಿ ಹೊಡೆತಾಡ್ತಾ ಇದ್ರೆ ಲೋಕದಲ್ಲಿ ಬಲಭದ್ರನ ಯೋಗ್ಯತೆಗೆ ಮಾನ ಕಟ್ತಾರೆ ಬೇರೆಯವರು. ಅದಕ್ಕೆ ನಿನ್ನನ್ನು ನಿಲ್ಲಿಸಿದ್ದು. ಸಾಲುಗೆ ಕೊಟ್ರೆ ಮತ್ತೆ ಹೇಳೋದಿಲ್ಲ ನಾನು. ಮುಗಿಯುವುದು ಇನ್ನು ಉಂಟ? ಹೇಳಿ
ಪರಿಸರ ಜಾಗೃತಿ ನನ್ನ ಗಂಡ ಕಾಡಿನಲ್ಲಿರುವುದೇನು ಸಹಜ. ಅದೇನು ಯೋಗ ಅಂತ ಹೇಳುವ ಮತ್ತೇನು ಹೇಳುದು ಯೋಗ ಸತ್ಯ ಹೇಳ್ಬೇಕಾ? ಒಂದಲ್ಲ ಒಂದು ದಿವಸ ಕಾಡಿನಿಂದ ನಾಡಿಗೆ ಬಂದು ಅವರು ಏನಂತ ತೋರಿಸಿಕೊಡ್ತಾರೆ. ಮತ್ತೆ ನಿನ್ನ ಅಳಿಯನ ಬಗ್ಗೆ ನೀನು ಅಷ್ಟು ತಾಸಾರ ಭಾವನೆಯಿಂದ ಎಂತದವ ಏನು ಕಡಿಮೆ ಉಂಟವನಲ್ಲಿ? ಎಂತದುಂಟವನಲ್ಲಿ? ಎಂತದುಂಟು ಅಲ್ಲಿ ನಿನಗೆ ಎಂತದ್ದು ಬೇಕು? ಹೆಣ್ಣು ಹೆತ್ತಂತ ಅಪ್ಪನಾದ ನಾನು ಕೇಳ್ತೇನೆ, ಎಷ್ಟು ಜಾಗ ಉಂಟವನಿಗೆ? ಜಾಗ ಬೇಕಾ? ಯಾವ ಊರಿನ ಅರಸನ ಮಗ ಅವ? ನೀನು ಜಾಗ ಇದ್ರೆ ಮಾತ್ರ ಹೆಣ್ಣು. ಆ ಜಾಗ ಇದ್ರೆ ಮಾತ್ರ ಕೊಡುದಿಲ್ವಾ? ಕೊಡುದಿಲ್ಲ. ನೀನು ಜಾಗಕ್ಕೆ ಮರ್ಯಾದೆ ಕೊಡುದಿಲ್ವಾ? ಹಾಗಿದ್ರೆ ಎಂತ ಜಾಗ? ನಿನ್ನ ಅಳಿ ಅಲ್ವವ? ಯಾವ ಅಳಿಯ? ನೀನಿರುವಾಗ ಮತ್ತೊಂದು ಜಾಗ ಯಾಕೆ? ಅಂತದ್ದು ಸುಮಾರು ಉಂಟು ನನಗೆ ಅಳಿಯಂದಿರು ಲೆಕ್ಕ ಮಾಡಿದ್ರೆ, ಅಣ್ಣ ಸಂಬಂಧದಲ್ಲಿ ಲೆಕ್ಕ ಮಾಡಿದ್ರೆ. ನೀನ್ ಸ್ವರೆಲ್ಲ ಏರಿಸುದು ಬೇಡ, ಸುಮ್ಮನೆ ನೋಡುವ. ನಿನ್ ತಂಗಿ ನಾನು ನೆನಪಿಟ್ಟಕ. ನಿನಗೂ ಹಾಗೆ. ಎಂತದ್ದು? ಇಲ್ಲಿ ಏನೆಲ್ಲ ಉಂಟು ಅಂತ ಗೊತ್ತುಂಟಲ್ಲ. ಗಂಟು ಮುಟ್ಟ ಕಟ್ಲಿಕ್ಕೆ ನನ್ನ ಮಗಳನ್ನು ಮದುವೆ ಆದ್ರೆ ಚಂದ ಆಗ್ತದಲ್ಲ. ಅಯ್ಯೋ, ನಿಮ್ಮ ಗಂಟು ಮುಟ್ಟ ತಿನ್ನುವುದಕ್ಕೆ ನಾನು ಕೊಟ್ರೆ, ನನ್ನ ಮಗಳನ್ನು ಕೊಟ್ರೆ ನಿನ್ನ ಮಗನ ಹೆಂಡತಿ ನನ್ನ ಮಗಳಾದ್ರೆ ನಾಳೆ ನಿನ್ನ ಭಾವ ಇದ್ದಾನಲ್ಲ, ಹೌದು, ಅವ ಧರ್ಮರಾಯ, ಹೌದು, ಆಗ್ಲಿಕ್ಕೆ ಇಲ್ಲಿಂದ ಕೇಳಿ ಅವತ್ತಿನ ಹಾಗೆ ಇನ್ನ ಆಗ್ಲಿಕ್ಕೆ ಇಲ್ಲ. ಅದೆಲ್ಲ ಬೇಡ. ನಿಮ್ಮ ಹೇಳುದು ಏನು ಜೂಜಾಡ್ಲಿಕ್ಕೆ ಜೂಜಾಡುದು ಮರ್ಯಾದೆಯಿಂದ ಹೇಳ್ತೇನೆ. ನೋಡಿ, ಸತ್ಯ ಹೇಳ್ಬೇಕಾ? ಸತ್ಯ ನಡೆ ನಡೆ ಇಲ್ಲಿಂದ ಬೆಳಗಿನ ನುಡಿಬೇಡ. ನಡೆ 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 ನಡೆ. ನಡೆ ನಡೆ ಇಲ್ಲಿಂದ ಬೆಳಗಿನ ನುಡಿಬೇಡ. ಕೊಡಲಾರೆ ತರುವ ಧಾಮಗಳ ಕೊಡವಿಧಾನಿಲ್ಲದ ಕಡು ದಲಿತರು ಎಂದು ನುಡಿಯಲು ಸತಿ ಮರಮರುಗಿ. ನೀ ಕೊಡದಿದ್ದರೆ ನಿನ್ನ ಮಗಳನ್ನು ಯಾವ ರೀತಿ ಮದುವೆ ಮಾಡಿಸಿ ನನಗೆ ಗೊತ್ತುಂಟು. ನಿನ್ನ ತಂಗಿ ನಾನು ನೆನಪಿಟ್ಟಿದ್ದ. ಅಷ್ಟು ಗೊತ್ತಿದ್ರೆ ಮತ್ತೆ ನನ್ನಲ್ಲಿ ಕೇಳುದು ಯಾಕೆ? ಹಾಗಲ್ಲ, ಮರ್ಯಾದೆ ಅಂತ ಉಂಟಲ್ಲ ಕೇಳುದು. ಮರ್ಯಾದೆ ಮಾನ ಬಿಟ್ಟವಳು, ಮರ್ಯಾದೆ ಕೆಟ್ಟವಳು. ನಿನ್ನ ತಂಗಿ ನಿಶ್ಚಯ ಮಾಡ್ಲಿಕ್ಕೆ ನಾನು ದಿಬ್ಬಣ ಕಳಿಸಿದ್ದೇನೆ. ನನ್ನ ಮುಖಕ್ಕೆ ಮಸೆ ಬಳಿದವಳು, ಯಾರ್ಯಾರೊಟ್ಟಿಗೆ ಓಡಿ ಹೋದವಳು. ಮತ್ತೆ ನೀನು ಭಾವ ಅಂತ ಹೇಳಿದ್ದಿ. ಮತ್ತೆ ಭಾವ ಹೇಳಿದ್ದಲ್ಲ, ಭಾವ ಸತ್ತಾವ. ಭಾವ ಸತ್ತಂತ ಹೇಳುದು ಬೇಡ. ನೀವು ಬೈಯುದು ಬೇಡ. ಮೊದಲೇ ಹೇಳ್ತೇನೆ. ಹಾಗೆಲ್ಲಿದ್ದ ನಡಿ ಅಂತ ಹೇಳಿದ್ದು. ನೀ ಬರ್ಲಿಕ್ಕೆ ಹೇಳಿದ್ಯಾ? ಮತ್ತೆ ನೀನು ಯಾಕೆ? ನೀ ಹೇಳಿ ನಾನು ಬಂದದ್ದ. ಹಾಗಾದ್ರೆ ಹೋಗು. ನಾನು ಹೋಗ್ತೇನೆ. ನನ್ನ ಬಿಟ್ಟ ವಿಷಯ ನೀನ್ ಯಾಕೆ ಹೇಳು? ನನ್ನ ದುಡ್ಡಿಲ್ ಬೇಡ. ನೀನು ನನ್ನ ಮಗಳನ್ನು ಕೇಳಬೇಡ. ನೀನು ಬೇಡ, ಕೊಡೋದಿಲ್ಲ. ನಾನು ಬೇಡ. ನಿನ್ನ ಮಗಳು ಯಾರಿಗೆ ಬೇಕು? ಬೇಡ. ನನ್ನ ಮಗಳನ್ನು ಕೊಡ್ತೇನೆ. ನಿನ್ನ ಮಗನಿಗಲ್ಲ, ನಿನ್ನ ಮಗನಿಗಲ್ಲ. ಯಾರಿಗೆ ಕೊಡುದು? ಕೌರವನ ಮಗನಿಗೆ. ಎಂತದ್ದು? ಲಕ್ಷಣವಾಗಿದ್ದಾನೆ ಹುಡುಗ, ಲಕ್ಷಣ ಕುಮಾರನಿಗೆ ಕೊಡ್ತೇನೆ. ನನಗೆ ಗೊತ್ತಾಯ್ತು. ನಿನಗೆ ಸಂಬಂಧ ಸಿಕ್ಕುವುದು ಹೀಗೆ. ಅವ ಸರಿ ಇದ್ದಾರೆ. ನಾನು ಅವತ್ತು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು. ಹೌದು, ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು. ನಿನ್ನನ್ನು ಮದುವೆ ಆಗ್ಲಿಕ್ಕೆ ದಿಪ್ಪಣ ತಕೊಂಡು ಬಂದು ಕೊರಳನ್ನು ಇಷ್ಟು ಉದ್ದ ಮಾಡಿ ಕೇಳಿದ. ಸ್ವಾಮಿ ಗುರುಗಳೇ, ಹೀಗಾಯ್ತಲ್ಲ. ನಿನ್ನೊಂದು ಶಿಷ್ಯ ಸಿಕ್ಕಿದೆ. ಪ್ರಾಯಶ್ಚಿತಕ್ಕಾಗಿ ಅವನ ಮಗನಾದಂತಹ ಲಕ್ಷಣ ಕುಮಾರನಿಗೆ ನನ್ನ ಮಗಳಾದಂತಹ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಿ ಈ ಸಲ ಒಂದು ಕನ್ಯಾಪಿತೃವಿನ ಹೊಣೆಗಾರಿಕೆಯಿಂದ ಜಾರಿಸಿಕೊಳ್ಬೇಕು ಅಂತ ಇದ್ದೇನೆ. ಯಾರು ಹೇಳುದು? ಮುಖಕ್ಕೆ ಮಸಿ ಬೆಳೆದುಕೊಳ್ಳುದು. ನೀನು ನೆನಪಿಟ್ಟಕ ನೋಡುವ. ಎಂತದ್ದು? ಎಂತದ್ದು ನೋಡುವ? ಎಂತದ್ದು ನೋಡುವ? ನೀನು ಎಂತದ್ದು ದೊಡ್ಡ ದೊಡ್ಡ ಜನ ಮಾಡುದು? ನಿನ್ನ ತಂಗಿ ನನ್ನ ಮಗಳು. ಹೌದು, ನನಗೆ ಗೊತ್ತುಂಟು. ಯಾರಿಗೂ ಕೊಡ್ಬೇಕು ಅಂತ ನನ್ನ ಹಕ್ಕದು. ನಿನ್ನ ಮಗಳಂತ ಕನಕಾಂಗಿಯನ್ನು ನನ್ನ ಮಗನಂತ ಅಭಿಮನ್ಯುಗೆ ನಾನು ಮದುವೆ ಮಾಡಿಸದೆ ನಿನ್ನ ತಂಗಿ ಸುಭದ್ರೆಯ ಅಲ್ಲ. ನನ್ನ ತಂಗಿ ಸುಭದ್ರ ಆಗುವುದೇ ಬೇಡ. ಕೃಷ್ಣನ ತಂಗಿ ನಾನು ಸುಭದ್ರ. ನಿನ್ನನ್ನು ಕೃಷ್ಣನನ್ನು ಒಟ್ಟಿಗೆ ಕಟ್ಟಿ ಕಾರಾಗೃಹದಲ್ಲಿಟ್ಟೇನೆ. ಗೊತ್ತುಂಟ? ಯಾರು? ಈ ಸಲ ನನ್ನ ಮಗಳಿಗೆ ತಂಗಿಯಾದದ್ದರಿಂದ ಅವನಿಗೂ ತಂಗಿ ನೀನು ಎನ್ನುವುದು ಆ ಕಾಲಕ್ಕೆ ಒಂದು ಸತ್ಯ ಆಗಿ ಹೋಯ್ತು. ಈಗ ನಾನೇ ಹೌದಾ? ಹೌದಾ? ನನ್ನ ಮಗಳಿಗೆ ಅಪ್ಪ ಇದರಲ್ಲಿ ಪಾಲಿಲ್ಲ. ಹೌದಾ? ತಂಗಿ ಎನ್ನುವುದರಲ್ಲಿ ನಮಗಿಬ್ಬರಿಗೂ ಪಾಲಿತ್ತು. ಇರ್ಲಿ. ಹಾಗೆ ನಾನು ಕಂಡಿರುವ ಗಂಡನ್ನು ಮದುವೆಯಾಗದೆ ನೀನು ಇಷ್ಟ ಬಂದವರ ಜೊತೆಗೆ ಓಡಿ ಹೋದೆ. ನಾ ಮಾತಾಡಿದ್ದೆ. ತುತ್ತು ಕೊಟ್ಟವರನ್ನು ಮರೆತು ಮುತ್ತು ಕೊಡುವವರೊಟ್ಟಿಗೆ ಓಡಿ ಹೋಗಿ ನಿನ್ನಲ್ಲಿ ಮಾತಾಡಿದ್ದೆ ತಪ್ಪು. ನನಗೆ ಗೊತ್ತುಂಟು. ನಿನ್ನ ಬುದ್ಧಿ ನೀನು ಬಿಡ್ಲಿಕ್ಕೆ ಉಂಟು. ನಿನ್ನ ಬುದ್ಧಿ ಮತ್ತೆ ಅವ ಹೇಳುದು ತಪ್ಪ. ಯಾರು? ನನ್ನ ಮಗನೊಟ್ಟಿಗೆ. ನೀನು ಹೇಳಿಸುವುದು. ನೀನು ಹೇಳಿಸುವುದು. ನಿನ್ನ ಬುದ್ಧಿ ಅದೇ. ನೀನು ಹೇಳಿಸುವುದು. ನಾನು ಕುಡಿಯುತ್ತೇನೆ, ನನ್ನ ಮಗಳು ಯಾಕೆ ನಿನಗೆ? ನಾನು ಕುಡಿಯುತ್ತೇನೆ, ನನ್ನ ಮಗಳು ಯಾಕೆ ನಿನಗೆ? ಕುಡಿದ ಕಣ್ಣ ಕೇಳುವುದು. ನೀವನ್ನು ಮರ್ಯಾದೆಯವರಲ್ವಾ? ಹೌದು. ಧರ್ಮಾತ್ಮರಲ್ವಾ? ಹೇಳಿದ್ರೆ ಧರ್ಮಾತ್ಮರನ್ನೇ ಹುಡುಕಿ ಹೋಗಿ. ಯಾರು ನೀವು? ಅದು ಅವಳಲ್ಲಿ ಉಂಟು. ಉಂಟು. ಅವಳ ಅಪ್ಪ ನಾನು ಕೊಡುದಿಲ್ಲ. ಅಲ್ಲ, ಎಲ್ಲರಂತೆ ಇರುವುದಿಲ್ಲ. ಮತ್ತೆ ಅದೆಲ್ಲ ಮಾತಾಡುದು ಬೇಡ. ನೀವು ಕೊಡ್ತೀಯಲ್ವಾ? ಕೊಡುವುದಿಲ್ವೇ? ಮಾಡ್ಬೇಡ. ನಾವೆಲ್ಲ ಒಂದೇ ಅಲ್ವಣ್ಣ.
ಎಂತದೊಂದೇ ನಿನ್ನ ತಂಗಿ ಅಲ್ವ ನಾನು? ಭೂಸರವಳ್ಳಿ ಯಾರು? ಮತ್ತೆ ಬಯಸ್ತೇನೆ, ಅದು ಸರಿ ಸ್ವರ ಬರುವುದಿಲ್ಲ. ಅದು ಯಾಕೆ ನಿನ್ನೆದುರು ಸ್ವರ ಏರಿಸ ತಪ್ಪಲ್ಲ? ಅಣ್ಣ ಅಲ್ವಾ ನೀನು? ಮರ್ಯಾದೆ ಕೊಡುವುದಿಲ್ಲ ನಾನು. ನಿನ್ನ ಬಣ್ಣದ ಮಾತಿಗೆಲ್ಲ ನಾನು ಮರಳಾಗುದಿಲ್ಲ, ಕೊಡುವುದಿಲ್ಲ ನಾನು. ನೀನೆಲ್ಲ ಸುಳ್ಳು ಮಾತು ಸಿಟ್ಟಲ್ಲಿ ಹೀಗೆ ನನಗೆ ಗೊತ್ತುಂಟು. ನಿನ್ಗೆ ಕೊಡುವ ಮನಸ್ಸು ನಿನಗೆ ಇಲ್ವಾ? ನಿನ್ನ ಹಳ್ಳಿ ಹೇಗಿದ್ದರೆ ಗೊತ್ತು, ಅಭಿಮಾನಿ ನೋಡಿದ್ದೇನೆ ನೀನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಏನು ಏನು ತಾಳೆ ಮರದ ಹಾಗೆ ಬೇಕಾದ್ರೂ ಬೆಳೀಲಿ, ನನ್ನ ಮಗಳನ್ನು ಕೊಡುವುದಿಲ್ಲ. ಮೂರು ಮಾತಿಗೂ? ಮೂರಲ್ಲ 9 ಮಾತಿಗೂ ಕೊಡುವುದಿಲ್ಲ. ಮೂರು ಮಾತಿಗೂ 9 ಮಾತಿಗೂ ಕೊಡುವುದಿಲ್ಲ ಅಂತ ಈ ಕೊಡದೆ ಹೋದ್ರೆ ಹೇಗಾದ್ರೂ ಮಾಡಿ ಮದುವೆಯನ್ನು ಮಾಡಿಸಿದ ನಾನು ಸುಮ್ಮನೆ ಇಲ್ಲ. ಸೀರೆ ಸರಗಿನಲ್ಲಿ ಗಂಟು ಕಟ್ಟು, ಇವತ್ತು ಗಂಟೆ ಗಂಟು ಕಟ್ಟು. ನೋಡು, ಬಿಚ್ಚುವಂತ ಸಂದರ್ಭ ನೆನಪಿಟ್ಟುಕೊಳ್ಳಿ. ನನ್ನ ಮಗಳ ಮದುವೆ ದಿವಸ ನಾನೇ ಹೇಳ್ತೇನೆ ಬಿಚ್ಚು ಇನ್ನು ಅಂತ. ಸ್ವಲ್ಪ ಹೊತ್ತು ಕಡಿಮೆ ಉಂಟು, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಬೇಕಾಗಿ ನಡಿ ಮತ್ತೆ ನಡಿ. ಹೇಳುದು ನನಗೆ ನೀನು ಬಂದದ್ದು ಯಾಕೆ ಮತ್ತೆ? ನಾನು ಬರ್ತೇನೆ ಹೋಗ್ತೇನೆ. ನನ್ನವನ್ನ ಏನು ಕೇಳಲಿಕ್ಕೆ ನೀನು? ನಾನು ನನ್ನ ಮಗಳನ್ನು ಕೊಡ್ತೇನೆ ಬಿಡ್ತೇನೆ. ನನ್ನ ಮಗಳು ಅವಳು. ಕೇಳಲಿಕ್ಕೆ ನನ್ನ ಮಗನ ವಿಷಯ ನಾನು ಮಾತಾಡಿ ನಿಮ್ಮ ಮಗಳ ವಿಷಯ ಮಾತಾಡಲು ಹೊತ್ತೋಗ್ತದೆ. ನನ್ಗೆ ಗೊತ್ತಿಲ್ಲ, ಮೊದಲು ಹೇಳ್ತೇನೆ. ಮಾತಾಡ್ತೀರಿ ಬೇಡ, ಸುಮ್ಮನೆ ಇರು. ಹೊತ್ತು ಮಾಡುವಷ್ಟು ಮಾಡಿ ಆಯ್ತಲ್ಲ, ಪ್ರಸಂಗ ಮುಗಿಯುವ ಹೊತ್ತಿಗೆ ಬರಲಿಲ್ಲ. ನಾವು ಗೊತ್ತಿತ್ತು, ಬೇಡ ಬೇಡ ಅಂತ ಹೇಳಿದ್ದೆ ಮೊದಲೇ. ನೀನೊಬ್ಬರೇ ಇರುದು. ನಿಮಗೆಲ್ಲ ನನ್ನ ಮರ್ಯಾದೆ ಹೋಗುವುದೇ ನೋಡ್ಲಿಕ್ಕೆ ಕಂಡ ಆಗುದು. ನೀವು ಆವತ್ತು ಆ ಪ್ರಸಂಗದಲ್ಲಿಯೂ ನೀವು ಮಾಡಿದ ಹಾಗೆ ಹೂ ಹೂ ಅಂತ ಹೇಳಿ, ಈ ಪ್ರಸಂಗದಲ್ಲಿ ನೋಡುವ ಮದುವೆ ಆಗ್ತದ ಇಲ್ವ ಅಂತ. ಕರುಣಾಳು ನಿಶ್ಚಯೇದಿ ಚಲ್ದಿರಾನನೆ ಬಾರಿ ಬಾತಂಗಿ ಮನದುಳಿದು ಬೇದರ ಹೊಂದಿ ಬಂದಿರುವುದೇನು ಸ್ವರ್ಣಾಂಗಿ. ಸ್ವರ್ಣಾಂಗಿ ತಂಗಿ ಮಂದಿರದಿ ಯಾರೇನ ನುಡಿದರು ಲೋದಲನು ಕುಶಲಿಗನೆ ಪೇಳಿ ಬಂದ ಪರಿಭವ ಅರುಗಿ ಪಾಲಿಪಿ ಬರಿದೆ ಮನದೊಳು ನುಡಿಯುವುದೆಲ್ಲವೂ ಬಂದ ಪರಿಭವ ಅರುಗಿ ಪಾಲಿಪು ಬಂದ ಮನದೊಳು ನುಡಿಯುವುದೆಲ್ಲವೂ ತಂಗಿ ಚಂದಿರಾನನೆ ಬಾರೆ ಬಾ ತಂಗಿ ಮನದೊಳಗಿ ಬೇಸರ ಹೊಂದಿದಂತಿಗುದೇನು ಸ್ವರ್ಣಾಂಗಿ ತಂಗಿ ಚಂದಿರಾನನೆ ಬಾರೆ ಬಾ ತಂಗಿ. ಅಣ್ಣ, ನಿನ್ನ ಮುಖ ನೋಡಿದ್ರೆ ಸಾಕು, ಮನಸ್ಸಿಗೆ ಆವರಿಸಿರುವಂತಹ ಬೇಸರ ಎಲ್ಲ ಕಳೆದು ಹೋಗುತ್ತದೆ. ಅಲ್ಲ, ನನಗೆ ಬೇಸರ ಅಡಸಿದೆ ಅಂತ ಅಲ್ಲ, ಮತ್ತೆ ನಿನ್ನ ಮುಖ ಲಕ್ಷಣ ಹಾಗುಂಟು. ಹುಣ್ಣಿಮೆ ದಿನದಲ್ಲಿ ಚಂದ್ರಮ ಭರಿತ ತೇಜದಿಂದ ಒಪ್ಪುತ್ತಾ ಇರ್ತಾನೆ. ಆ ತೇಜವನ್ನು ನಿತ್ಯವೂ ನಿನ್ನ ಮುಖದಲ್ಲಿ ನಾ ಗಮನಿಸಿದವ. ನೀ ಎಷ್ಟೇ ದೂರ ಇದ್ರು ನಿನ್ನೊಂದಿಗೆ ಹೃದಯ ಸಂವಾದವನ್ನು ನಡೆಸುತ್ತಾ ಇರುವ ಸತ್ಯ ಅಲ್ವೇ ತಂಗಿ? ಖಂಡಿತ. ನಿನಗೆ ಬೇಸರ ಆವರಿಸಬಾರದು, ನಮ್ಮ ಬಳಿಯಲ್ಲೇ ಇರಬೇಕೆನ್ನುವಂತಹ ಉದ್ದೇಶದಿಂದ ಸಕಲವನ್ನು ಕಲ್ಪಿಸಿಕೊಟ್ಟವ ನಾನು. ಖಂಡಿತ. ಚಂದಿರಾನನೇ ಅಲ್ವೇ ನೀನು? ನೀ ಸ್ವರ್ಣಾಂಗಿ ಅಲ್ವೇ? ಹೀಗಿರುತ್ತ ನಿನಗೆ ಬೇಸರ ಅಡಸ ಕೂಡದಿತ್ತು. ಏನಾಯ್ತಮ್ಮ? ಮಂದಿರದಲ್ಲಿ ಯಾರಾದರೂ ನಿನ್ನನ್ನು ಜರೆದ್ರ? ಇಲ್ಲ. ಸಖಿ ವೃಂದದವರು ನೀನು ಹೇಳಿದಂತಹ ಕರ್ತವ್ಯವನ್ನು ಮಾಡದೆ ನಿನಗೆ ಬೇಸರ ತಂದು ಕೊಟ್ರ? ಇಲ್ಲ ಅಣ್ಣ. ಅಥವಾ ಪಾರ್ಥನ ವಜ್ರವೀರ್ಯದ ಬಿಂದು ನಿನ್ನ ಮುದ್ದಿನ ಮಗ ಅಭಿಮನ್ಯು ಕುಮಾರಕನಿಂದ ಏನಾದರೂ ತೊಂದರೆ ಆಯ್ತಾ? ಸಾಧ್ಯವೇ ಮಾಡುವುದಕ್ಕೆ ತೊಂದರೆ. ಹೇಗಿರುತ್ತೆ ನಿನ್ನ ದುಃಖಕ್ಕೆ, ಈ ಚಿಂತೆಗೆ ಕಾರಣ ಏನು ಅಂತ ಹೇಳಬಹುದಲ್ಲ? ನಾನಿದ್ದೇನಲ್ಲ. ಏನ ನುಡಿಯಲಿ ಎಲ್ಲ ಕಿರಿಯಣ್ಣ ಎನ್ನಣುಗೆ ನಿಮ್ದಿಲಿ ಜಾಣಿ ಕನಕಾಗಿಯನು ಹಿರಿಯಣ್ಣ
ವಿಮುಕ್ತ ಕಲಧರಕನಲ್ಲಿ ಕಾರುಣ್ಯದೊಳಗೀಗ ಹೀನರಿಗೆ ಕೊಡಿ ಸ್ತುತಿಯ ನಿಲ್ಗನು ದಾನವಾಂತಕ ನೀನೆ ರಕ್ಷಿಸು ಅಣ್ಣ ಅಣ್ಣ. ತಂಗಿ, ಯಾವತ್ತೂ ನಿನ್ನ ಜೊತೆಯಲ್ಲಿ ಬರುವಾಗ ನಗುಮುಖನು ಹೊತ್ತುಕೊಂಡು ಬರುವವಳು ನಾನು. ನೀ ದುಃಖಿಸಬಾರದು. ಇವತ್ತು ಮನಸ್ಸಿಗೆ ತುಂಬಾ ಬೇಸರ. ಬೇರೆಯವರು ಏನಾದರೂ ಆಡಿದ್ರೆ ಅಷ್ಟು ಮನಸ್ಸಿಗೆ ಬೇಸರವಾಗುವುದಿಲ್ಲ. ನಮ್ಮ ಮನೆಯವರೇ ನಮಗೆ ಏನಾದರೂ ಬೇಸರದ ಮಾತನ್ನಾಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅದು ಹಾಗೇ ತಾಯಿ, ನಮ್ಮೊಂದಿಗೆ ಆಪ್ತರಾಗಿರುವವರು, ಖಂಡಿತ ನಮ್ಮ ಜೊತೆಯಲ್ಲಿ ನಿತ್ಯವೂ ಒಳ್ಳೆಯ ರೀತಿಯಲ್ಲಿ ಇರುವವರು ನಮಗೆ ಏನಾದರೂ ಒಂದು ಸಣ್ಣ ವಿಷಯ ಹೇಳಿದ್ರೆ ಬಹಳ ಬೇಸರ ಆಗುತ್ತೆ. ಯಾರು ನಮ್ಮ ಏಳಿಗೆಯನ್ನು ಬಯಸ್ತಾರೋ ಅವರೇ ಏನಾದರೂ ತಪ್ಪು ಮಾತನ್ನಾಡಿದ್ರೆ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅಲ್ವಣ್ಣ. ನಿನ್ನ ಗಂಡ ಬಹಳ ದೂರದಲ್ಲಿದ್ದಾನೆ. ನಿನ್ನನೀಗ ಗದರಿಸಬೇಕಾದ್ರೆ ಅವ ಮಾತ್ರ. ಬೇರೆ ನಿನ್ನ ಮಗ ಅಭಿಮನ್ಯು, ಅವ ಎಷ್ಟಾದರೂ ನಿನ್ನ ಮಗ. ಇಲ್ಲಣ್ಣ, ನಾನು ತಪ್ಪು ಮಾಡಿಬಿಟ್ಟೆ. ಅಂದೇ ನನ್ನವರು ಕಾಡಿಗೆ ಹೊರಟಾಗ ಅವರ ಜೊತೆಯಲ್ಲಿ ನಾನು ಹೋಗ್ತಾ ಇದ್ರೆ ಇಂತಹ ಕೆಟ್ಟ ನುಡಿಯನ್ನು ಕೇಳುವಂತ ಸ್ಥಿತಿ ಬರ್ತಾ ಇರಲಿಲ್ಲ ನನಗೆ. ಮೂರು ಲೋಕದ ಗಂಡ ನೆನೆಸಿದಂತಹ ಪಾರ್ಥನೆ ನಿನಗೆ ಗಂಡನಾಗಿ ಬರಬೇಕೆನ್ನುವಂತಹ ಸಂಕಲ್ಪವನ್ನು ಹೊಂದಿದವ ನಾನು. ನಿನ್ನ ಮದುವೆಯನ್ನು ನೆರವೇರಿಸಿಕೊಟ್ಟವ. ಖಂಡಿತ. ಹೀಗಿರುತ್ತ ನಿನಗೆ ದುಃಖ ಆವರಿಸಕೂಡದು. ನೀನು ನನ್ನ ಬಳಿಯಲ್ಲಿ ಇರಬೇಕು. ಈಗ ನಿನ್ನ ಗಂಡ ಕಾಡಿನಲ್ಲಿರಬಹುದು, ಹಾಗೆಂದುಕೊಂಡು ನೀವು ಮತ್ತೆ ಬದುಕು ಬಾಂಧವ್ಯವನ್ನು ಸಾಗಿಸುವುದಕ್ಕಿಲ್ವೇ? ಇದೆ ಆ ವ್ಯವಸ್ಥೆ ನಾವು ಮಾಡುವುದಿಲ್ವ? ಮತ್ತೆ ಯಾಕೆ ನಿನಗೆ ದುಃಖ? ಅಣ್ಣ, ಎಂದಿನಂತೆ ನಾನು ನನ್ನ ದೊಡ್ಡಣ್ಣ ಬಳಿಗೆ ಹೋದೆ. ದೊಡ್ಡಣ್ಣನ ಬಳಿಗೆ? ಹೌದು. ಯಾಕೆ ನಿತ್ಯ ಹೋಗು ನೀನು? ಅಂದ್ರೆ ಅವಳ ಮಗಳಿದ್ದಾಳಲ್ಲ ಕನಕಾಂಗಿ, ಮಗನಾದ ಅಭಿಮನ್ಯು ಕುಮಾರ ಪರಸ್ಪರ ಮಾತಾಡಿ ಪ್ರೀತಿ ಹುಟ್ಟಿತಂತೆ. ಮಗ ಬಂದು ನನ್ನಲ್ಲಿ ಆಡಿದಂತ ಮಾತನ್ನು ಕೇಳಿಸಿಕೊಂಡೆ. ಅಭಿಮನ್ಯು ಪ್ರೀತಿಸಿದನ? ಹೌದು. ಯಾರನ್ನು? ಕನಕಾಂಗಿಯನ್ನು. ಹೌದು. ಅವ ಎಷ್ಟಾದ್ರೂ ನನ್ನ ಅಳಿಯ ಅಲ್ವಾ? ಸತ್ಯ. ನನ್ನ ಗುಣ ಸ್ವಲ್ಪ ಆದ್ರೂ ಬರಬೇಕೋ ಬೇಡ? ಖಂಡಿತ ಬರಬೇಕು. ಆದರೆ ಮಕ್ಕಳನ್ನು ಬೆಳೆಸುವ ಹಾಗೆಯೇ ಬೆಳೆಸಬೇಕು. ಅದು ನಿಜ. ನಿತ್ಯ ಗದರಿಸಿ ಅವನಿಗೆ ಸರಿಯಾದಂತಹ ಪಾಠವನ್ನು ಹೇಳಬೇಕಾದಂತಹ ಸ್ಥಾನದಲ್ಲಿರುವಂತಹ ನೀನು ನಾ ಮಾಡಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಮಗನನ್ನು ಆ ಹಾದಿ ತುಳಿಯುವುದಕ್ಕೆ ನೀ ಬಿಟ್ರೆ ಅಂತಾದ್ರೆ ಅಪವಾದ ಬರ್ತದೆ. ನಾಳೆ ತಪ್ಪು ದಾರಿ ಹಿಡಿಯಬಾರದೆನ್ನುವ ಕಾರಣಕ್ಕಾಗಿ ಅವರಿಬ್ಬರು ಮದುವೆಯನ್ನು ಮಾಡಿದ್ರೆ ಒಳ್ಳೆಯದೆನ್ನುವ ಕಾರಣಕ್ಕಾಗಿ ಅಣ್ಣನ ಬಳಿಯಲ್ಲಿ ನೇರವಾಗಿ ಕೇಳಿಕೊಂಡ ವಿಚಾರವನ್ನು ಅವ ಸಂತೋಷದಿಂದ ಒಪ್ಪಿರಬಹುದು. ನೀನು ಮುದ್ದಿನ ತಂಗಿ ಅಲ್ವಾ? ನೀನಾಡಿದ ಮಾತೇನೋ ಸರಿ ಅಣ್ಣ, ಹಾಗೆ ಹೇಳ್ತದ ಭಾವಿಸಿದೆ ನಾನು ಕೂಡ. ಆದ್ರೆ ಮೋಸ ಮಾಡಿದ. ಮೋಸ? ಗತಿಹೀನರಿಗೆ ಕೊಡುವುದಿಲ್ಲ ಅಂತ ಹೇಳಿದ ಆತ. ಹೀನರಿಂಗೆ ಸುತೆಯ ಕೊಡೆ ಆಡಿಬಿಟ್ಟ. ಆಮೇಲೆ ಮಾತು ಬೆಳೆಯಿತು. ನಾ ಶಪಥವನ್ನು ಮಾಡಿ ಬಂದೆ, ನಿನ್ನ ಮಗಳಾದ ಕನಕಾಂಗಿಯನ್ನು ನನ್ನ ಮಗನಾದ ಅಭಿಮನ್ಯುಗೆ ನಾನು ಮದುವೆ ಮಾಡಿಸುತ್ತೇನೆ ಎನ್ನುವುದಾಗಿ ಹಠವನ್ನು ಮಾಡಿ ಬಂದವಳು ನಾನು. ಅವ ಏನು ಹೇಗೆ ಅಂತ ನೀನು ಅಣ್ಣ, ಏನಾದ್ರೂ ಒಂದು ಉಪಾಯದಿಂದ ನನ್ನ ಮಗನನ್ನು ಮದುವೆಯನ್ನು ಮಾಡಿಸ್ತೀಯ? ಮನದೊಳಗೆ ಮರುಗದಿರು ಬೇಳುವೆನು ಶುಭಬಹುದು ಮುಂದಕ್ಕೆ ತರಳ ಸಹ ತೆರಳುವುದು ಅರಸನಿಗೆ ಹೋಗುತ್ತವನಲ್ಲಿ ಒರೆಯಲಿ ವಾರ್ತೆಯನು ಒರೆಯಲಿ ವಾರ್ತೆಯನ್ನು ಮುಂದಕ್ಕೆ ತರಳೆ ದೊರೆಯುಳು ಎಲ್ಲ ಅನುಗ್ರಹ ನಿರತ ನಿಮಗಿದೆ ತರಳೆ ದೊರೆಬಳು ಎಲ್ಲ ಅನುಗ್ರಹ ನಿರತ ನಿಮಗಿದೆ ಧೈರ್ಯದೊಳಗಿರು ಮನದೊಳಗೆ ಮರುಗದಿರು ಪೇಳುವೆನು ಶುಭಬಹುದು
ಗೌರವ ನಿನಗುಂಟು. ಸತ್ಯ. ಆದರೂ ನಿತ್ಯವೂ ನನ್ನ ಬಳಿಗೆ ಬಂದು ನಿನ್ನೊಳಗಿರುವಂತಹ ಸಮಸ್ಯೆಯನ್ನು ಹಂಚಿಕೊಳ್ಳೋಳು, ನೀನೇ ಪರಿಹರಿಸುವ. ಆದ್ರೆ ಈ ದಿವಸ ನೇರ ಹೋದೆಯಾ, ನಿಮ್ಮ ಮಧ್ಯಾಹ್ನ ನಂತರ ಹೋದೆಯಾ ಅಂತ ಅಷ್ಟು ಯೋಚಿಸಬೇಕು. ಬೇಡ, ಅದೇ ನಾ ಮಾಡಿದ ತಪ್ಪು. ಬಂದದ್ದು ತಂಗಿಯೋ ಅಲ್ವೋ ಎನ್ನುವಂತಹ ಭಾವನೆ ಅವನಿಗಿರ್ಲಿಕ್ಕಿಲ್ಲ. ಒಟ್ಟು ಮಾತಾಡಿದ. ಹೌದಾ? ಹೌದು. ಕೊಡುವುದಿಲ್ಲ ಅಂತ ಹೇಳಿದ. ನಿಜ. ನೀನು ಹೀನೆ ಎನ್ನುವಂತಹ ಉದ್ದೇಶ ಒಂದು. ಹೌದು. ಮತ್ತೆ ನಿನ್ನ ಮದುವೆಯ ಪ್ರಕರಣದಲ್ಲಿ ನಾ ಕೈಗೊಂಡ ಕರ್ತವ್ಯ, ನಿನ್ನನ್ನು ಈ ರೀತಿಯಾಗಿ ನಾನು ವಿವಾಹ ಎಸಗಿದೆ ಎನ್ನುವಂತಹ ಒಂದು ದ್ವೇಷವೂ ಅವನಲ್ಲಿ ಇರಬಹುದು. ಮತ್ತೊಂದು ಮಾತಾಡಿದ. ಏನು? ಕೌರವನ ಮಗನಿಗೆ ಕೊಡುವುದಂತೆ ಲಕ್ಷ್ಮಣ ಕುಮಾರನಿಗೆ. ಒಳ್ಳೆ ಹುಡುಗನಂತೆ ಅವ, ಹುಚ್ಚು ಮಾತಾಡುದವ. ತಂಗಿ, ನೀ ಚಿಂತಿಸಬೇಡ. ಏನಣ್ಣ? ಯಾರು ಯಾರೊಂದಿಗೆ ಮದುವೆ ಆಗಬೇಕು ಎನ್ನುವ ಹಾಗೆ ತೀರ್ಮಾನಿಸುವ ಯಾರು? ಅದು ಭಗವಂತ ಅಲ್ವೇ? ಅದು ನೀನೆ. ತಂಗಿ, ನಿನಗೆ ನಾನಿದ್ದೇನೆ, ನೀ ಚಿಂತಿಸಬೇಡ. ನೀ ಕಾಡಿಗೆ ಹೋಗು. ನನಗೆ ಗೊತ್ತಾಯ್ತು, ಅಣ್ಣ ತಮ್ಮಂದಿರಿಬ್ಬರು ಜೊತೆಯಾಗಿ ಸೇರಿಕೊಂಡು ತಂಗಿಯನ್ನು ಕಾಡಿಗೆ ಕಳುಹಿಸುದು. ಅವತ್ತೇ ಹೋಗುವಾಗ ಬೇಡ ಬೇಡ ತಡೆದವರು ನೀವು. ಇವತ್ತು ಯಾಕಂದ್ರೆ ನಾನೇನು ತಪ್ಪು ಮಾಡಿದ್ದೇನೆ? ಕಾಡಿಗೆ ಹೋಗು ಅಂತ ಹೇಳಿದ್ರೆ ಯಾರಿದ್ದಾರೆ ಕಾಮ್ಯಕಾವನದಲ್ಲಿ? ನನ್ನವರು. ಹೌದಾ? ನಿಜ. ಅಲ್ಲಿಗೆ ಹೋಗಲೇಬೇಕು ನೀನು. ಶುಭ ಪ್ರತೀಕ್ಷೆಯಲ್ಲಿ ನೀ ಹೋದೆ ಅಂತಾದರೆ, ಆದ್ರೆ ನಿನ್ನ ಗಂಡನಲ್ಲಿ ಈ ವಿಚಾರ ಎಲ್ಲ ತಿಳಿಸಿದರೆ ದಾರಿ ಪಥದಲ್ಲಿ ನಡೆಯುವಂತಹ ವಿದ್ಯಮಾನಗಳಿಂದ ನಿನಗೆ ಒಳಿತೇ ಒದಗಿ ಬರ್ತದೆ. ಹಾಗಾಗಿ ನಿನ್ನನ್ನು ಕಾಡಿಗಟ್ಟುವಂತಹ ದುರುದ್ದೇಶ ನನ್ನದ್ದಲ್ಲ. ನಿನ್ನ ಮಗನಿಗೆ ಮದುವೆ ಆಗಬೇಕೋ ಬೇಡುವ? ಖಂಡಿತ. ಆಯ್ತಾ? ಹೋಗ್ತೀಯಾ? ಸರಿ. ಈ ಕಾಲದಲ್ಲಿ ನಿನ್ನ ಮಗನನ್ನು ನೊಡಗೂಡಿಕೊಂಡು ಹೋಗಮ್ಮ. ಶುಭವಾಗುತ್ತದೆ. ಮುಂದೆ ನಡೆದುವ ಬೇಡಲದ ಒಂದೇ ಮನದೊಳಗಿರಲವನು ನಡೆದರಲಂದು ಖರ್ಚಿಸಿ ಮನದಿ ನುಡಿದ ಹಿಡಿಂಬಿ ಆತ್ಮಜನು. ನೋಡಿದ ಹಿಡಿಂಬಿ ಆತ್ಮಜನು ಭೀಮಸೇನರ ಸುತರಾದ ಕಾರಣದಿಂದಲೇ ಭೂಮಿ ಘಟೋದ್ಗಜ ಎನ್ನುವ ಹಾಗೆ ಹಿರಿಯರು ನಾಮಕರಣವನ್ನು ಮಾಡಿದ್ದಾರೆ. ಹಿಡಿಂಬಾವರದಲ್ಲಿ ತಾಯಿಯಾದಂತಹ ಹಿಡಿಂಬೆಯೊಂದಿಗೆ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ರೆ ಏನದು ಕಾಲವೇ ಒದ್ದದೆ
ಸೂಚನೆಯನ್ನು ನೀಡಬೇಕು. ಅರಸುತ್ತ ಮುನ್ನಡೆಯುತ್ತೇವೆ. ಹೇಳುವುದಕ್ಕಾಗಲಿಲ್ಲ. ನನ್ನ ಅಮ್ಮನ ಮುದುಕೇರಿ ಜಾಗ್ರತೆ ಪಾಪಿ. ಅಮ್ಮನ ಮತ್ತೆ ನೀನು ಮೊದಲೇ ಹೇಳಿದ್ದು ಒಳ್ಳೆಯದೇ ಆಯ್ತು. ಯಾಕೆ? ನಾನು ಏನೇನು ಎಣಿಸಿದ್ದೆ ಗೊತ್ತಾ, ಅದನ್ನು ಹೇಳಬೇಕಾದ ಅಗತ್ಯವೇ ಇಲ್ಲ. ಅಲ್ಲ, ಕರೆದುಕೊಂಡು ಬರುವುದಿದ್ರೆ ನಿನ್ನ ಪ್ರಾಯದ ಹೆಣ್ಣನ್ನೇ ಕರ್ಕೊಂಡು ಬರುವುದಿತ್ತಲ್ಲ. ತುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ಮರ್ಯಾದೆಗೆ ಹೇಳ್ತೇನೆ. ಏನು? ಯಾರು ನೀವು? ಎಲ್ಲಿಂದ ಬಂದವರು? ಯಾವ ಉದ್ದೇಶ? ಹೇಳಿದ್ರೆ ಒಳಿತು, ಇಲ್ಲದಿದ್ರೆ ತಿಂದು ಮುಗಿಸ್ತೇನೆ. ಖಳನಗದಿಗೆ ಬಾಲಗಿಳಿಗೊಳಗಲು ಕಂಡು ಲಲನೆ ಸುಭದ್ರೆಯು ಮರುಗಿ ಖಳವಿದಾರಣ ನಿಲ್ಲ ಬೊಲವಿಲ್ಲವಾದುದಿ ಸಲಗುವರಾರೆಮ್ಮನಿಂದು ಮೂರು ಲೋಕದೊಳಿಂದು ವೀರನು ಖಳ ಸಂಹಾರಕ ಬಲ ಭೀಮನಿರುತ ಕಿರೀತಿಯಿಂದಲೇ ಹೋರಡ ಬಿಯೊಡಿಲ್ದು ಕ್ರೂರನಿಲ್ದ ಪದಯವಾಯ್ತೇ ಕಂದ ಮಗನೇ ಹೇಳು ಕಂದ, ಮಾತಾಡ ಮಗನೇ, ಅಮ್ಮ ಅಂತ ಕರೆಯು. ಕಾಡಿನಲ್ಲಿ ಬಂದಂತಹ ಸಂದರ್ಭ, ಹೋರಾಟ ಮಾಡುವುದು ಬೇಡ, ದುಷ್ಟಲ್ಲಿ ಬೇಡ ಬೇಡಂತ ಹಠವನ್ನು ಮಾಡಿದ್ರು ಕೇಳಿಲ್ಲ ಮಗನೇ. ಯುದ್ಧವನ್ನು ಮಾಡುವುದರ ಮೂಲಕ ತರುಗೆನೆ ಉರುಳಿದೆ. ಹೆತ್ತ ತಾಯಿ ನಾನು ಮಗನೇ. ಈ ದೃಶ್ಯವನ್ನು ಕಣ್ಣಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ನಾನು ಬದುಕಿದ್ದು ಯಾಕೆ ಮಗನೇ, ಯಾಕೆ? ಅಲ್ಲ, ನಾನು ಯೋಚನೆ ಮಾಡುವುದು, ಶತಗಜ ತ್ರಾಣಿ ಅಂತ ಭೀಮಸೇನ ದೊಡ್ಡಪ್ಪನವರು ಇರುತ್ತಾ ನಿನಗೆ ಇಂತಹ ಕಷ್ಟ ಒದಗಿ ಬಂತಲ್ಲ ಮಗನೇ, ಇಂತಹ ಕಷ್ಟ ಒದಗಿ ಬಂತಲ್ಲ ಮಗನೇ. ಆರಾರೆ ಯಾರಿಕೆಯೋ ವರ ಭೀಮಸೇನಲು ದೊರೆವಳು ಭೀಮಸೇನಲು ದೊರೆವಳು ನೋಡಿ ಶೋಧಿಗವೋ ಅರಿಯಬೇಕೆನು ತಲವರ ಘಟೋದ್ಗಜಲದು ಹರಿತದು ನುಡಿಸಿದನು ಅವಳ ಯಾರಮ್ಮ ತಾಯಿ ನೀ ಯಾರಮ್ಮ
ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ. ತಾಯೇ, ಮಗ ಬಿದ್ದಿದ್ದಾನೆ, ನೀವು ಅಳುತ್ತಾ ಇದ್ದೀರಿ. ಅಳುವಂತಹ ಸಂದರ್ಭದಲ್ಲಿ ನೀವು ಆಡಿದಂತಹ ಕೆಲವು ಮಾತುಗಳನ್ನು ನಾನು ಕೇಳಿದೆ. ಪರಾಕ್ರಮಿಯಾಗಿರುವಂತಹ ಭೀಮಸೇನ ನಿನ್ನ ದೊಡ್ಡಪ್ಪನೆಂದು ನಿನಗೆ ಈ ಪರಿಸ್ಥಿತಿ ಬಂತಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಭೀಮಸೇನ ಈತನಿಗೆ ದೊಡ್ಡಪ್ಪ, ಈತನ ತಂದೆ ಯಾರು ಎನ್ನುವುದು ನನಗಿನ್ನೂ ಚೋದ್ಯವಾಗುತ್ತಾ ಇದೆ. ಅಮ್ಮ, ಯಾರು ತಾಯೇ ನೀನು? ಈ ಹುಡುಗ ಯಾರು? ಎಲ್ಲ ವಿಚಾರಗಳನ್ನು ನನ್ನಲ್ಲಿ ಹೇಳಬೇಕು, ನನ್ನನ್ನು ಕ್ಷಮಿಸಬೇಕು. ಏನೆ ಮನ ಮರುಗುತ್ತ ಧನುಜನುಳ್ಗೆಲ್ದಳು ಘನಬಲಾನಿದ ವಾಯುಸುತನ ಅನುಜ ಪಾರ್ಥನ ಸತಿ ಎನಗೆ ತರಳ ಎನ್ನುವರಿಲ್ ನಭಿಮನ್ಯು ಎನ್ನುತ್ತ ಅಯ್ಯ ಕಣ್ಣೀರನ್ನು ಸುರಿಸುವಂತಹ ಪರಿಚಯವನ್ನು ಕೇಳುತ್ತಾ ಇದ್ದಿ. ಅಯ್ಯ, ಕೇಳಿದೆಯಲ್ಲ ಯಾರು ಎನ್ನುವುದಾಗಿ. ವಾಯುವಿನ ಮಗನ ಅಂತ ಭೀಮಸೇನನ ತಮ್ಮ, ಪಾಂಡವರಲ್ಲಿ ಮಧ್ಯಮನಾದಂಥ ಅರ್ಜುನ ದೇವ ನನ್ನ ರಾಯರು, ಅವರ ಪತ್ನಿ ನನ್ನ ಹೆಸರು ಸುಭದ್ರೆ ಎನ್ನುವುದಾಗಿ, ನಮ್ಮಿಬ್ಬರ ದಾಂಪತ್ಯ ಪ್ರತೀಕವಾಗಿ ಹುಟ್ಟಿಕೊಂಡ ಮಗ ಈತ ನನ್ನ ಮಗ ಅಭಿಮನ್ಯು ಎನ್ನುವುದಾಗಿ ಈತನ ನಾಮ. ಭೀಮಸೇನನ ತಮ್ಮನಾಗಿರುವಂತಹ ಅರ್ಜುನನ ಮಡದಿ. ಪಾರ್ಥ ಜಾತಾಲಿ ಧರಿಯಲಿ ಕಾದಿಸಿದೆನು ವಾತ ಕುಮಾರನ ಪ್ರೀತಿ ಹಿಡಿಂಬಿ ಸಂಜಾತನುನ ಕಟ್ಟೋತ್ಕಜನೋ ಮಾದಿ ಚಿಕ್ಕಮ್ಮ. ಅಮ್ಮ ಅಂತ ಯಾಕೆ ಕರೆಯುತ್ತಿ? ಓ ನನ್ನ ಚಿಕ್ಕಪ್ಪೆ. ಚಿಕ್ಕಮ್ಮ? ಹೌದು. ಯಾವ ಲೆಕ್ಕದಲ್ಲಿ? ನನ್ನ ತಂದೆ ಭೀಮಸೇನ. ಭೀಮಸೇನನ ತಮ್ಮ ಅರ್ಜುನನ ಹೆಂಡತಿ ನೀವು ತಾಗುವಾಗ ನೀವು ನನಗೆ ಚಿಕ್ಕಮ್ಮ ಅಲ್ಲದೆ ಮತ್ತೆ? ಸುಳ್ಳು ಹೇಳ್ತಾ ಇದ್ದಿ. ಕಾಡಲಿರು ರಕ್ಕಸ ನೀನು. ದೇವರಾಣ, ನಾನು ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಯಾವ ರೀತಿ ಸಂಬಂಧ ಬೇಕಲ್ವಾ? ಹಿಂದೆ ತಂದೆಯಾದಂತಹ ಭೀಮಸೇನ ಈ ಹಿಡಿಂಬಾವನ ಪ್ರವೇಶವನ್ನು ಮಾಡುವುದವರಿದ್ರು. ಅಂತಹ ಸಂದರ್ಭದಲ್ಲಿ ನನ್ನಮ್ಮ ಹಿಡಿಂಬೆಯೊಂದಿಗೆ ದಾಂಪತ್ಯ ಜೀವನದ ಪ್ರತೀಕವಾಗಿ ನಾನು ಹುಟ್ಟಿಕೊಂಡವ. ಘಟೋತ್ಕಜ. ನಿಜ. ನೀನೇನು ಆಡೋ ಮಾತೇನು ಸತ್ಯವಾಗಿರ್ಬೋದು. ನನ್ನ ಮಗನನ್ನು ನೋಡು, ಕಳೆದುಕೊಂಡು ನಾನು ಯಾವ ರೀತಿ ಬದುಕಲಿ ಮಗನೇ? ನಿಮ್ಮ ಮಗ ಎನ್ನುವಾಗ ನನಗೆ ತಮ್ಮನಿದ್ದಾನೆ. ಸತ್ಯ. ತಮ್ಮನಿಗೆ ಇಂತಹ ಪರಿಸ್ಥಿತಿ ಬರಬಹುದೇ? ಬರಬಾರದು. ಯೋಚಿಸಬೇಡಿ. ಏನು? ಈಗ ಮಲಗಿದ್ದಾನೆ ಅಂತಲ್ವಾ? ಇದು ಮಲಗಿದ್ದ. ಮತ್ತೇನು ಮಡಿಲು ಹೋದ ಅಂತ ನೀವು ಎಣಿಸಿದ್ರ? ಸತ್ಯ. ನೋಡಿ, ಬಿಡು, ಅರೆಗಳಿಗೆ ಸೈರಿಸು. ಬಿಡು ಬಿಡು. ಯಾಕೆ ಕೊಲ್ಲುದು? ಯಾಕೆ? ಬಿಡು ಬಿಡು. ಅವ ಬದುಕಿಸಿದವ ಯಾರು? ಅವ ನಿನ್ನ ಅಣ್ಣ. ತಲೆ ಪೂರ್ತಿ ಹಾಳಾಗಿತ್ತು. ಯಾರಿಗೆ? ಬರುವಾಗ ಸರಿ ಇದ್ರಿ ನೀವು. ಯಾರಿಗೆ? ವಿಕಾರ ಸ್ವರೂಪಿ ನನಗೆ ಅಣ್ಣ ಆಗುವುದಕ್ಕೆ ಹಾಗೆ ಹೇಳ್ಬೇಡ. ಮತ್ತೇನಮ್ಮ? ದೊಡ್ಡಪ್ಪ ಇದ್ದಾರಲ್ಲ ಭೀಮಸೇನ, ಅವರು ಇಲ್ಲಿ ಕಾಡಿಗೆ ಬರುವಾಗ ಹಿಡಿಂಬೆಯನ್ನು ಕೂಡಿ ಅದರಿಂದ ಹುಟ್ಟಿದಂತ ಈತ ಘಟೋತ್ಕಜ ಎನ್ನುವುದಾಗಿ ಇವನ ಹೆಸರು. ಅಣ್ಣ. ಓ, ತಪ್ಪು ಕೇಳಿ. ಬಣ್ಣದಣ್ಣ. ಬಣ್ಣದಣ್ಣ. ಬಣ್ಣ ಸ್ವಲ್ಪ ಕಡಿಮೆ. ಗೊತ್ತಾಗ್ಲಿಲ್ಲ. ನನ್ನ ಅಪ್ಪನ ಯೌವನದ ಪ್ರತೀಕ ಇದು. ಸರಿ, ಹಾಗಿದ್ರೆ ನೀವು ಯಾವಾಗ ಎಲ್ಲಿಗೆ ಹೊರಟದ್ದು? ಈ ಕಾಡಿಗೆ ಬರುವುದಕ್ಕೆ ಕಾರಣ ಏನು? ಕಾಮ್ಯಕಾವನದ ನನ್ನವರಿದ್ದಾರೆ. ಮಗನಾದ ಅಭಿಮನಿಗೆ ಮದುವೆ ಮಾಡಬೇಕನ್ನೋ ಕಾರಣಕ್ಕಾಗಿ
ನನ್ನ ದೊಡ್ಡನನಾದ ಬಲರಾಮ ದೇವರಲ್ಲಿ ಕೇಳಿಕೊಂಡೆ ಮಗಳನ್ನು ಕೊಡಬೇಕು ಎನ್ನುವುದಾಗಿ ಆಗುವುದಿಲ್ಲ ಅಂತ ಹೇಳಿದ್ರು. ಕೃಷ್ಣ ಪರಮಾತ್ಮನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಹೋಗು ಮಗಳೇ ಶುಭವಾಗ್ತದೆ ಕಾಮಿಕವನಿಗೆ ಹೋಗಿ ಎನ್ನುವುದಾಗಿ ಹೇಳಿದ್ದಾರೆ. ಆದುದರಿಂದ ನನ್ನವರು ಹುಡುಕಿಕೊಂಡು ಈ ಕಡೆಗೆ ಬಂದವಳು ನಾನು. ಹೇಗೂ ಇಲ್ಲಿಗೆ ಬಂದಿದ್ದೀರಲ್ಲ, ಅವಳ ವಿಚಾರ ಬಿಟ್ಟು ಬಿಡೋಣ. ಮದುವೆ ನಾನು ಮಾಡಿಸ್ತೇನೆ. ಮದುವೆ ಇಲ್ಲಿ ನಮ್ಮ ಹಿಡಿಂಬಾವನದಲ್ಲಿ ಎಂತೆಂತ ಸುಂದರಿಯರಿದ್ದಾರೆ ಗೊತ್ತುಂಟ, ನಮ್ಮ ಜಾತಿಯವರು, ಪ್ರಾಯ ಮೀರಿದವರು ಕೆಲವರಿದ್ದಾರೆ. ಮಗನೇ ಅವರೆಲ್ಲ ಬೇಡ, ಮತ್ತೆ ಬೇರೆ ಯಾರು ಹುಡುಗಿ ತೋರಿಸಿದ್ರೆ ಸಾಕು. ನಾನು ಆಯ್ಕೆ ನಾನು ಮಾಡಿ ಮೊದಲೇ ಮಾಡಿ ಆಗಿ ಕನಕಾಂಗಿ ಎನ್ನುವುದಾಗಿ ಅವಳ ಹೆಸರು. ಅವಳೊಂದೇ ಮದುವೆ ಆಗಬೇಕು, ಅವಳೇ ಬೇಕಾ ಬದಲಾವಣೆ ಮಾಡುವುದಕ್ಕೆ ಏನಿಲ್ಲ. ಅವಳೇ ಹಾಗಿದ್ರೆ ಕನಕಾಂಗಿ ಆಗುವ ಅಭಿಮನ್ಯುವಿನ ಮದುವೆ ಆಗಿ ಆಯ್ತು, ಏನು ಯೋಚಿಸಬೇಕಾದಂತ ಅಗತ್ಯ ಇಲ್ಲ. ತಮ್ಮನ ಮದುವೆಯನ್ನು ಅಣ್ಣನಾದಂತಹ ನಾನು ಮಾಡುತ್ತೇನೆ. ನನ್ನ ಯೋಗ್ಯತೆ ಏನು ನೀವು ತಿಳಿದಿರಬಹುದು. ನಾನೋರ್ವ ಮಾಯಾವಿ ಇದ್ದೇನೆ, ಯಾರು ಮದುವೆ ಮಾಡಿ ಕೊಡುವುದಿಲ್ಲ. ಅವರೆಲ್ಲರನ್ನು ನನ್ನ ಮಾಯಾ ಬಲೆಯೊಳಗೆ ಸಿಲುಕಿಸಿ ಕನಕಾಂಗಿಯನ್ನು ನನ್ನ ತಮ್ಮನಾದಂತಹ ಅಭಿಮನ್ಯುವಿಗೆ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನ. ಇದು ಮಾಯಾ ಮದುವೆ. ಒಳ್ಳೇದಕ್ಕೆ ನಿಮಗೆ ಅಪ್ಪ ನೋಡುವ ಆಸೆ ಉಂಟು? ಮತ್ತೆ ಹೌದಾ? ಹೌದು, ಅಪ್ಪನನ್ನು ನೋಡುವ ಆಸೆ ಉಂಟು. ಹೌದಾ? ಹಾಗಿದ್ರೆ ಅಪ್ಪನನ್ನು ನೋಡಿ ಆಮೇಲೆ ನನ್ನ ವ್ಯವಹಾರ. ಹೇಗೆ ಬಾ ನಾನು ಈ ಹೊತ್ತಿಗೆ ಭೂಲೋಕಕ್ಕೆ ತಿರುಗಾಟಕ್ಕೆ ಹೊರಟು ನಿಂತವನಿದ್ದೇನೆ. ಏನು ಮಾಡೋಣ ಹೇಳಿ? ಕೌಶಾವಿ ಎನ್ನುವರು ನಮ್ಮ ಅಜ್ಜ ನಮ್ಮ ವಯೋಸಹಜದ ಆಟವನ್ನು ಆಡ್ತಾ ಇರುವಂತಹ ಕಾಲಕ್ಕೆ ನಮ್ಮ ಓರಗೆಯವರೆಲ್ಲ ಒಂದು ರೀತಿಯಾದಂತಹ ಹಾಸ್ಯ ಮಾಡುವುದಕ್ಕೆ ತೊಡಗಿದ್ರು. ಪ್ರಶ್ನೆ ಕೇಳಿದ್ರು, ಯಾರು ನಿನ್ನ ಅಪ್ಪ, ಯಾರು ನಿನ್ನ ಅಪ್ಪ ಎನ್ನುವ ಹಾಗೆ. ಮನಸ್ಸಿಗೆ ಬೇಸರವಾಯಿತು. ಬಂದು ಅಮ್ಮನಲ್ಲಿ ಹೇಳಿಕೊಂಡೆ, ಅಮ್ಮ ನನ್ನ ಅಪ್ಪನ ಹೆಸರು ಏನೆನ್ನುವ ಹಾಗೆ. ಹೇಳಿಲ್ಲ, ನೀನೆ ಹುಡುಕಿಕೊಂಡು ಹೋಗು, ಭೂಲೋಕದಲ್ಲಿ ಇದ್ದಾರೆ ಎಂಬ ಹಾಗೆ ಹೇಳಿದ್ರು. ಆದ್ದರಿಂದ ಭೂಲೋಕಕ್ಕೆ ನನ್ನ ಅಪ್ಪನನ್ನು ಹುಡುಕಿಕೊಂಡು ಹೋಗಬೇಕಾಗಿದೆ, ಯಾರು ಅಂತ ತಿಳಿಯಬೇಕಾಗಿದೆ. ತಡ ಮಾಡುವುದಲ್ಲ, ಪಾತಾಳದಿಂದ
ಈ ನಮ್ಮ ದಾರಿ ಅಡ್ಡಲಾಗಿ ನೀನು ಓರ್ವನೇ ಅಲ್ಲ, ಅನೇಕರು ಬರ್ತಾ ಇದ್ದೀರಿ. ಆದ್ದರಿಂದ ಕೇಳ್ತಾ ಇದ್ದೇನೆ, ಯಾರು ನೀವು? ಯಾಕೆ ಈ ದಾರಿಯಲ್ಲಿ ಬರ್ತಾ ಇದ್ದೀರಿ? ನಿಮ್ಮಷ್ಟಕ್ಕೆ ಹೋದ್ರೆ ಬದುಕ ಕೊಟ್ಟೇನು, ಇಲ್ಲದೆ ಕಚ್ಚಿ ಬಂದ ಈ ರೀತಿ ನುಡಿಗಳಲು ಈಗ ದಿನ ಹೋರಾಟಕ್ಕೆ ಬಾವೀಗ ಕಾರ್ಯನಿಮಿತ್ತವಾಗಿ ವೇಗದಿಂದ ನಾವು ಮುಂದುವರಿಯುತ್ತಾ ಇದ್ರೆ ಮಾರ್ಗ ನಿರೋಧವನ್ನು ಮಾಡಿದ್ದಿ. ದಾರಿ ಬಿಟ್ಟು ಸಾಗಿದ್ರೆ ಒಳಿತು. ಇದು ನನ್ನ ದಾರಿ, ನಿವಾಳಿಸಿ ಬಿಡ್ತಾರೆ. ಸರ್ಪ ಸಂಚಾರ ಇರುವಂತಹ ದಾರಿಯಲ್ಲಿ ಮತ್ತೊಬ್ಬರು ಬರಕೂಡದು ಎನ್ನುವಂತಹ ವಿಚಾರವಿದ್ದಲ್ಲಿರಬೇಕು. ಕೇವಲ ಆಹಾರ ಹುಡುಕುವುದು ಮಾತ್ರವಲ್ಲ, ನನ್ನ ಅಪ್ಪನ ಇರವನ್ನು ಹುಡುಕುತ್ತಾ ಬಂದಿದ್ದೇನೆ. ನೀವಾಗಿ ಹೋಗ್ತೀರಾ ಸಾಯ್ತೀರಾ? ನಿನ್ನ ಬಾಲ ಹಿಡಿದು ನೆಲಕ್ಕೆ ಕಲಿಗಳಿವರು ಕಳನ ಮಧ್ಯದಿ ಮೂರ್ಛೆ ತಾಳಲು ಗಳಿಲ ನೆಚ್ಚೆತ್ತಾಗ ತಿಳಿದರು ನಿಜವ ಬಳಿಕಾಗ. ನೀನೇನ ಬಿದ್ದದ್ದು? ನೀನು ಯಾಕೆ ಬಿದ್ದದ್ದು? ನೀನು ಬಿದ್ದದ್ದು ಹೇಗೆ ಅಂತ ಗೊತ್ತಾ? ನೀನು ಹೇಗೆ ಬಿದ್ದದ್ದು ಗೊತ್ತುಂಟಾ? ಯುದ್ಧದಲ್ಲಿ ಸೋತು ಬಿದ್ದದ್ದು. ನೀನು ಸೋತ ಬಿದ್ದದ್ದು. ನಾನು ಬಿದ್ದದ್ದಲ್ಲ. ನನ್ನ ಬಾಲದ ಪೆಟ್ಟು. ನಾನು ಬಿದ್ದದ್ದಲ್ಲ, ನೀನು ಬಿದ್ದದ್ದು. ಮತ್ತೆ ನೀನೇ ನಾನು ವಿಶ್ರಾಂತಿಯನ್ನು ಅನುಭವಿಸಿದೆ. ಹೌದಾ? ಅದು ಮತ್ತೊಂದು ರೂಪ. ನನ್ನ ಬಾಲದ ಪೆಟ್ಟಿನ ರುಚಿ ಹೇಗಿತ್ತು? ಈರುವರು ಮೂರ್ಛಿತರಾದೆವು, ಪುನಃ ಎದ್ದಿದ್ದೇವೆ. ಏನೋ ಸಣ್ಣ ಯೋಗ್ಯತೆ ಉಂಟು ನಿನಗೆ. ಯಾರ ನೀನು? ಅದು ಗೊತ್ತುಂಟು, ಬುಸ್ ಅಂತ ಗೊತ್ತುಂಟು. ನೀನಾಗಿಂದಲೇ ಸರ್ಪ ಅಂತ ಗೊತ್ತು ನನಗೆ. ಯಾರು ನೀನು? ಏನೋ ವಿಶೇಷತೆ ನಿನ್ನಲ್ಲಿ ಉಂಟು. ನನಗೂ ಹಾಗೆ. ನಿನ್ನನ್ನು ಸರಿಯಾಗಿ ದಿಟ್ಟಿಸಿ ನೋಡಿದ್ರೆ ನಿನ್ನ ಮುಖದಲ್ಲಿ ಎಂತದ್ದೋ ಕಳೆ ಕಾಣಿಸ್ತಾ ಉಂಟು. ನೀನು ಯಾರು? ನೀನು ಯಾರು? ನೀನು ಯಾರ? ನೀನು ಯಾರ? ನೀನು ಹೇಳ. ನೀನು ಹೇಳ. ನನಗೆ ಮಾಡುವುದಕ್ಕೆ ಬೇರೆ ಕೆಲಸ ಉಂಟು. ನನಗೂ ಇವರಲ್ಲಿ ಒಣ ಸಂಭಾಷಣೆ ಮಾಡುವುದಕ್ಕೆ ನಮಗೆ ಪುರುಸುತ್ತೆ. ನನ್ನಲ್ಲಿ ಸಮಯವೇ ಇಲ್ಲ. ನನ್ನ ಪರಿಚಯ ಸಿಗಲಿಲ್ಲ. ಹೇಳಿದ್ರೆ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಸರಿಯಾಗಿ ಹೇಳು. ಹಾಗೆ ಹೇಳಿದ್ರೆ ಆಗ್ತದೆ. ಶತಗಜತ್ರಾಣಿ ಭೀಮಸೇನ, ಆತನ ಸುಪುತ್ರ ನಾನು ಘಟೋತ್ಕಜ ಎನ್ನುವ. ಅಣ್ಣನಿಲ್ಲ ಹಿರಿಯನಿಂದ ಕರೆಯಾತು ಬರಿದೆ ಪದವ ಎಸಗಿದೆ ದುರವ ಬಲ್ಲಿಸುವ ಅರಿಯದಾದೆ. ಅಣ್ಣ ಅಂತ ಇನ್ನೊಮ್ಮೆ ಕರೆದರೆ ಜಾಗೃತೆ. ಯಾಕೆ? ನಿನ್ನಂತ ಸರ್ಪಕ್ಕೆಲ್ಲ ನಾನು ಅಣ್ಣನಾಗಬೇಕಾದ ಅಗತ್ಯ ಇಲ್ಲ. ಸರ್ಪದ ಸಂಬಂಧವೇ ಇಲ್ಲ ನಮಗೆ. ಅಣ್ಣ ಅಂತ ಹೇಳಿದ್ರೆ ಜಾಗೃತಿ. ನಿನಗೆ ಸಂಬಂಧ ಇಲ್ಲದೆ ಇರಬಹುದು. ನನ್ನ ಶ್ರೇಷ್ಠತನವನ್ನು ಒಪ್ಪಿ ನೀನು ಅಣ್ಣ ಅಂತ ಹೇಳ್ತಿದ್ದ.
ಹಾಕಿಕೊಡ್ತೇನೆ. ಅದು ಹೌದು, ಆದ್ರೆ ಸಂಬಂಧವು ಹೌದು. ಹೇಗೆ ಸಂಬಂಧ? ನನ್ನ ಅಪ್ಪ, ನಿನ್ನಪ್ಪ ಯಾರು? ವಾಸುಕಿಯ? ಮತ್ತೆ ಅರ್ಜುನ, ಮಧ್ಯಮ ಪಾಂಡವ, ಪಾರ್ಥ, ಅರ್ಜುನ ಕಿರೀಟಿ. ನನ್ನಪ್ಪನ ತಮ್ಮ ಅರ್ಜುನ. ನಿನ್ನ ಅಪ್ಪನ ತಮ್ಮನೆ. ಹಾಗಂತ ಹೇಗೆ ನಿನಗೆ ಅಪ್ಪ? ಅದು ಹೌದು, ಸಂಶಯ ಬರುವುದು ಸಹಜವೇ. ಹೀಗೆ ನಿನ್ನ ಚಿಕ್ಕಪ್ಪ ತಿರುಗಾಟ ಮಾಡ್ತಾ 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 ನಮ್ಮ ಪಾತಾಳ ಲೋಕಕ್ಕೆ ನಮ್ಮ ಅಮ್ಮ ಎಳ್ಕೊಂಡು ಹೋದರಂತೆ. ಉಲೂಪಿ ದೇವಿಯವರು ಏನೋ ನಮ್ಮ ಅಪ್ಪನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಮೂಡಿದ ಕಾರಣದಿಂದಲಾಗಿ ಮತ್ತು ನಮ್ಮ ಅಜ್ಜ ಅವರು ಹೇಳಿದ್ರಂತೆ, ನಿನ್ನ ಮೂಲಕವಾಗಿ ನನ್ನ ಮಗಳಿಗೆ ಒಂದು ಸಂತಾನ ಆಗಬೇಕೆನ್ನುವ ಹಾಗೆ. ಆ ಅನುಗ್ರಹದ ಕಾರಣದಿಂದಲಾಗಿ ನೋಡಿ ನಾನು ಜನಿಸಿದ್ದು. ನಿನ್ನಪ್ಪ ಹಾಗಿದ್ರೆ ಸರ್ಪದ ಸಂಬಂಧ ಮಾಡಿದವ, ನನ್ನಪ್ಪ ರಕ್ಕಸರ ಸಂಬಂಧ ಮಾಡಿದವ. ಆಗ್ಲಪ್ಪ, ವೈವಿಧ್ಯತೆ ಬೇಕಲ್ಲ. ನಮ್ಮ ಅಪ್ಪಂದಿರ ಒಂದು ವ್ಯವಹಾರದ ಬಗ್ಗೆ ನನಗೆ ಆಶ್ಚರ್ಯ ಆಗುತ್ತ. ನಮಗೆ ಆದರ್ಶ ಏನೇ ಆಗಲಿ ನನ್ನ ಹೆಸರುಂಟು, ನನಗೆ ಹೆಸರು ಇರ್ಬಹುದೇನು, ಇರಾವಂತ ಆಗಲಿ. ಹೌದು, ನೀನೇನು ಇಲ್ಲಿ ಬಂದದ್ದು? ನಿನಗೆ ಪಾತಾಳದಲ್ಲಿ ಜಾಗ ಇರ್ಲಿಲ್ವಾ? ಜಾಗ ನಮ್ಮದ್ದೇ ಅಲ್ವಾ, ಕೇಳಲಿಕ್ಕೆ ಯಾರಿಲ್ಲ. ಆದ್ರೆ ಕೇಳುವವರು ಕೆಲವರು ಇದ್ದಾರೆ, ಬುದ್ಧಿ ಇಲ್ಲದವರು. ಅಪ್ಪ ಯಾರು ಎನ್ನುವ ಹಾಗೆ ಕೇಳಿದ. ಆವಾಗ ನಮ್ಮ ಅಮ್ಮ ಹೇಳಿದ್ರು, ಹೀಗೆ ವಿಳಾಸವನ್ನು ಭೂಲೋಕಕ್ಕೆ ಹೋಗು, ಅಲ್ಲಿ ಹುಡುಕು ಸಿಗುತ್ತಾರೆ ಎನ್ನುವ ಹಾಗೆ. ಹಾಗೆ ಹುಡುಕುತ್ತಾ ಬಂದವ. ಅಪ್ಪನನ್ನು ಅರಸುತ್ತಾ ನೀನು ಬಂದವ. ಹೌದು, ನನಗೂ ನನ್ನಪ್ಪನನ್ನು ಕಾಣಬೇಕು ಎನ್ನುವಂತ ಹಂಬಲ. ಆದ್ರೆ ಈಗ ನಾನು ಹೊರಟದ್ದೆಲ್ಲಿಗೆ ಗೊತ್ತಾ? ದೂರ ನೋಡಲ್ಲಿ ನನ್ನ ಚಿಕ್ಕಮ್ಮನಾದಂತ ಸುಭದ್ರಾದೇವಿ, ಆ ಹುಡುಗನಿದ್ದಾನಲ್ಲ, ಹೌದು, ಅವರ ಮಗ ಸಂಬಂಧದಲ್ಲಿ ನನಗೆ ತಮ್ಮ ಬೀಳ್ತಾನೆ. ಈಗ ನನ್ನ ಅಪ್ಪನ ಹೆಂಡತಿ ಇದು, ಒಂದು ಹೆಂಡತಿಯಲ್ಲಿ ಉಂಟು. ಲೆಕ್ಕ ಹಾಕಬೇಡ ನೀನು, ಲೆಕ್ಕ ಹಾಕ್ಲಿಕ್ಕೆ ನಿನ್ನಿಂದ ಸಾಧ್ಯವೇ ಇಲ್ಲ. ಹೌದಾ? ನಿನ್ನಪ್ಪ ಅಂತ ಯೋಗ್ಯತಾ ಅಂತ. ಹೌದೌದು. ಹಾಗಿದ್ರೆ ಆ ಹುಡುಗನಿಗೆ ಮದುವೆ ಮಾಡಿಸುವುದಕ್ಕಾಗಿ ನಾನು ಹೊರಟವ. ಚಿಕ್ಕಮ್ಮ ನಮಸ್ಕಾರ. ಚಿಕ್ಕಮ್ಮನಿಗೆ ನಮಸ್ಕಾರ ಮಾಡುತ್ತ. ಇದು ಎಲ್ಲಿಯ ಸಂಸ್ಕಾರವ? ಕಾಲು ಹಿಡಿಬೇಕು ಚಿಕ್ಕಮ್ಮನ. ಅಮ್ಮ ಕಾಲಿಡಿದೆ. ತಮ್ಮ, ಓ ನಿನ್ನ ತಂದೆಯಾದಂತ ಅರ್ಜುನನ ನನಗೆ ಅಪ್ಪನ ನೋಡ್ಬೇಕು. ನನ್ನ ತಂದೆಯನ್ನು ನನಗೆ ನಾನು ನಿನ್ನ ಜೊತೆ ಬರ್ತೇನೆ. ಆದಷ್ಟು ಬೇಗ ಇವರಿಗೆ ಮದುವೆಯನ್ನು ಮಾಡಿಸಬೇಕು. ನಾನು ಇದ್ದೇನೆ. ನನ್ನ ಅಪ್ಪನಲ್ಲಿ ಮಾತನಾಡಿಸಿದೆ. ಸಂತೋಷಗೊಂಡು ಬಿಗಿದಪ್ಪಿ ನನಗೆ ಆಶೀರ್ವಾದವನ್ನು ಮಾಡಿದೆ. ದೊಡ್ಡಪ್ಪನ ಆಶೀರ್ವಾದವನ್ನು ಪಡೆದೆ, ಚಿಕ್ಕಪ್ಪಂದಿರ ಆಶೀರ್ವಾದವನ್ನು ಪಡೆದೆ. ಆದ್ರೆ ಮಾಡಬೇಕಾದಂತ ಕರ್ತವ್ಯದ ಬಗ್ಗೆ ಯೋಚನೆ ಮಾಡಬೇಕು. ನನ್ನ ತಮ್ಮನಿಗೆ ಮದುವೆ ಆಗಬೇಕು, ಕನಕಾಗಿ ವಿವಾಹ. ಹಾಗಾದ್ರೆ ಎಲ್ಲಿಗೆ ಹೋಗಬೇಕು? ಅಲ್ಲಿಗೆ, ದ್ವಾರಕೆಗೆ. ರಾತ್ರಿ ಕಾಲವಿದು, ಮಧ್ಯರಾತ್ರಿಯ ಕಾಲದಲ್ಲಿ ಆಕಾಶ ಮಾರ್ಗವಾಗಿ ದ್ವಾರಕೆ ನಡೆಯುತ್ತೇನೆ. ಸೇರಿದ್ದೇನೆ ಅಲ್ವಾ? ಎಲ್ಲಿ ಕಾಣ್ತಾ ಇದ್ದಾಳೆ ಹುಡುಗಿ? ಹುಡುಗಿ ಎಲ್ಲಿದ್ದಾಳೆ? ಎಲ್ಲಿಯೂ ಕಾಣುವುದಿಲ್ವಲ್ಲ. ಓ ಅವಳ ಹೇಗೆ? ಅವಳು ಕನಕ ಹಂಗೆಲ್ಲ ಮತ್ತೆ ನೋಡಿ ಇಲ್ಲಿ. ಓ ಇಲ್ಲಿ ಕೂತದ್ದು ಎಷ್ಟು ಚಂದ. ಆ ಹಲ್ಲು ನೋಡುವಾಗಲೇ ಹೊಟ್ಟೆ ತುಂಬಿದ ಹಾಗಾಗ್ತದೆ. ಓಯ್, ಇದು ಸಣ್ಣ ಹುಡುಗಿ ಇದಲ್ಲ, ಬೇಡ. ಹಾಗಾದ್ರೆ ಶಯ್ಯಾಗ್ರಹದಲ್ಲಿ ನೋಡೋಣ, ಆ ಕಡೆ ಹೋಗ್ತಾನೆ. ಅಭಿ ಅಭಿ ನೋಡಿದ್ದೀರಾ? ಪ್ರೇಮಿಸಿದವಳು ನಿದ್ರೆ ಮಾಡಿದಾಗ ಕನವರಿಸುವುದು ಹೇಗೆ? ಹುಡುಗ ಹುಡುಗಿಯ ಹೆಸರು ಹೇಳು, ಹುಡುಗಿ ಹುಡುಗನ ಹೆಸರು ಹೇಳು. ಇವಳು ಹೇಳ್ತಾ ಇದ್ದಾಳೆ ಅಭಿ ಅಭಿ ಅಭಿ. ಗಾಢ ನಿದ್ರೆಯಲ್ಲಿದ್ದಾಳೆ.
ಪಲ್ಲಗಳಲ್ಲಿ ಮಲಗಿದ್ದಾಳೆ. ಮಂಚ ಸಹಿತ ಎಡಗೈಯಲ್ಲಿ ಎತ್ತಿ ಆಕಾಶ ಮಾರ್ಗವಾಗಿ ಸಂತೋಷಕರವಾದ ವಾರ್ತೆ. ನಮ್ಮ ಗುರುಗಳಾದ ಯದುಕುಲೇಂದ್ರನಾದಂತಹ ಬಲರಾಮ ದೇವರು ಒಂದು ಒಲೆಯನ್ನು ಕಳುಹಿಸಿದ್ದಾರೆ. ಅವರ ಸುಪುತ್ರಿಯಾದಂತಹ ಕನಕಾಂಗಿಯನ್ನು ನನ್ನ ಮಗ ಲಕ್ಷಣ ಕುಮಾರನಿಗೆ ಮದುವೆ ಮಾಡಿಕೊಡಬೇಕೆನ್ನುವಾಗ ಅವರು ಬಯಸಿದ್ದಾರೆ. ಈ ಓಲೆಗೆ ಉತ್ತರವಾಗಿ ನಾವೇನು ಮಾಡೋಣ ಎಂತದ ಕೇಳುತ್ತಲೆಂತದು ಶಾಸನ ಬಲಭದ್ರ ಸುದ್ದಿಯನ್ನು ನಮ್ಮ ಲಕ್ಷಣಗೆ ಪರಿಣಯ ಮಾಡುವುದು ಉನ್ನತ ದೋಷದಲ್ಲಿ. ನನ್ನ ಮಗನಿಗೆ ಮದುವೆ ಮಾಡಿಕೊಡ್ತೇನೆ ಎಂಬುದಾಗಿ ಬಲಭದ್ರ ಸ್ವಾಮಿ ಹೇಳಿದ್ದೆ ಹೌದಾದ್ರೆ ಇದರ ಮಾತ್ರದಲ್ಲಿ ಯಾವ ಆಕ್ಷೇಪವೂ ನಮ್ಮದಿಲ್ಲ. ಶುಭ ಕಾರ್ಯ, ಒಳ್ಳೆ ಸಂಬಂಧ. ಹಾಗಾಗಿ ಕ್ಷಣದಲ್ಲಿಯೇ ಎಲ್ಲ ಮಗ ಎಲ್ಲ ಬದಿಗಳ ಎಲ್ಲ ಮಗ ಎಲ್ಲ ಮಗ
ನಾವು ತಡ ಮಾಡಬಾರ್ದು. ಮತ್ತು ಒಂದು ಮಾತುಂಟು, ನಾನು ನಿನ್ನ ಮದುವೆಯಲ್ಲಿ ಎಷ್ಟು ದುಡಿದಿದ್ದೇನೆ, ನಿನ್ನನ್ನು ಅಂತಃಪುರದಲ್ಲಿ ಉಳಿಸುವಲ್ಲಿವರೆಗೆ ದುಡಿದಿದ್ದೇನೆ. ಈ ಮದುವೆಯಲ್ಲಿ ದುಡಿಯುವುದು ಎಷ್ಟು ಗೊತ್ತುಂಟ? ನಿನ್ನ ಮಗನ ಮದುವೆಯಾಗಿ ಆ ಮದುವೆಯ ನಂತರ ನಾವೆಲ್ಲರೂ ಒಳ್ಳೆಯ ಊಟ ಮಾಡಿ ಮತ್ತೆ ಅರಮನೆ ಸೇರುವಲ್ಲಿಯವರೆಗೆ ನನ್ನ ಹೊಣೆಗಾರಿಕೆ. ಆದ್ರೆ ಮದುಮಗದ ನೀನು ಕನ್ನಡದಲ್ಲಿ ಮತ್ತೆ ಮಾತಾಡುವ. ಈಗ ನಿನ್ನ ಮಗನಿಗೆ ಮದುವೆ ವಿಚಾರ ಗೊತ್ತುಂಟ? ಗೊತ್ತಿಲ್ಲ, ಇವತ್ತು ಹೇಳ್ಬೇಕಷ್ಟೇ. ಕೇಳು. ಮಗು ಹೇಗೆ ಒಂದು ಮದುವೆ ಆಗುದ ಈ ಸಲ? ಅವ ಕಾಯ್ತಾ ಇದ್ದ, ನೀವು ಎಷ್ಟೊತ್ತಿಗೆ ಕೇಳ್ತೀರಿ? ಅವ ಗಂಡು ಮಗ. ಅದೌದು ಅಲ್ಲಣ್ಣ, ನಮ್ಮಿಂದ ಅವಸರ ಅವನಿಗೆ ಉಂಟು ಇರಬೇಕಲ್ಲ. ಯಾರ್ಯಾರ ಒತ್ತಾಯಕ್ಕೆ ಮದುವೆ ಆಗಬೇಕಾದದ್ದಲ್ಲ. ಮತ್ತೆ ಹೆಣ್ಣು ಎಂತ ಮನೆ? ಒಳ್ಳೇದಾಯ್ತಪ್ಪ, ಮುಖದಲ್ಲಿ ಎಷ್ಟು ಹೇಳಿದ್ದೆ. ದಿಮ್ಮಣ್ಣ ನೀವೆಲ್ಲ ಹೊರಡಿ, ಹೊರಡೋಣ. ಆ ಲಕ್ಷಣ ಕುಮಾರನಿಗೆ ಬಾಸಿಕವನ್ನು ಕಟ್ಟಿ ಬಹಳ ವೈಭವದಿಂದ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ. ಸ್ವಾಗತ ಮಾಡಬೇಕು ಅವರನ್ನು, ಅದು ನಾನೇ ಮಾಡಬೇಕು. ನೋಡಿ ಈಗ ಮಾಡ್ತೇನೆ. ಯಾರಿಗೆ ಬಟ್ಟೆ ಬಟ್ಟೆ? ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಾನು ಬಟ್ಟೆ ವ್ಯಾಪಾರಿ. ನನ್ನಲ್ಲಿ ಬೇರೆ ಬೇರೆ ತರದ ಬಟ್ಟೆ ಇದೆ. ಸ್ವದೇಶದು ಇದೆ, ವಿದೇಶದು ಇದೆ. ನಿಮ್ಮಲ್ಲಿ ಹಳೆ ಬಟ್ಟೆ ಇದ್ರೆ ನನಗೆ ಕೊಡಿ, ನನ್ನಲ್ಲಿರುವ ಹೊಸ ಬಟ್ಟೆ ನಿಮಗೆ ಕೊಡ್ತೇನೆ. ಯಾರಿಗೆ ಬಟ್ಟೆ 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 ಬಟ್ಟೆ? ನಮಸ್ಕಾರ ನಮಸ್ಕಾರ. ಹೌದು, ತುಂಬಾ ಜನ ನಮಸ್ಕಾರ. ನಮಸ್ಕಾರ. ಗೋಡೆ ಕೊಡು. ಗೋಡೆಗಲ್ಲ, ನಿಮಗೆ ಕೊಡುವುದಕ್ಕೆ ಬಂದದ್ದು. ಅವಸರದಲ್ಲಿದ್ದೇವೆ ನಾವು. ಅವಸರ? ಹೌದು. ಅವಸರ ಅಂತ ಹೇಳಿದ್ರೆ ಏನು? ಯಾರಾದ್ರೂ ಒಂದಾದ್ರೆ ಅವಸರ ಅಂತ ದುಡ್ಡು ಹೋಗುವರು ಹೋಗಿ ಆಯ್ತಲ್ಲ ಅಣ್ಣ. ಆಚಾರ್ಯಲ್ಲಿ ಬಿಡಿಸ್ತೇನೆ. ನಿನ್ನ ಅಪ್ಪ ಸತ್ರ? ನನ್ನ ಅಪ್ಪ ಸತ್ರ. ನೀವೇನು ಕುಟುಂಬದವರ? ನೋಡಿದ್ಯಾ ಎಂತದ್ದೆಲ್ಲ ಹೇಳ್ತಾರೆ. ಅಲ್ಲ ಬೇಡ, ಹಾಗಿದ್ರೆ ಬೊಜ್ಜ ಬೇಡ. ನೀವು ಎಲ್ಲಿಗೆ ಹೊರಟವರು? ತೆಗೆದ ಮಿತ್ರ, ನಾವು ಹಿಂದೆ ಹೋಗುವ. ಇದಕ್ಕೆಲ್ಲ ಅಳುಕುವುದಕ್ಕಿಲ್ಲ. ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಿ ಹಾಗೆ ಕೇಳುವ ಕ್ರಮ ಇಲ್ಲ. ಇದು ಹಳೆಯ ವಿಷಯ. ದೂರ ಆಯ್ತು. ನೀವು ದೂರ ಎಲ್ಲಿಗೆ ಹೊರಟದ್ದು? ಅಯ್ಯೋ ದೇವ್ರೆ, ಅವನಿಗೊಂದು ಎಲ್ಲಿಗೆ ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಎಲ್ಲಿಗೆ ಬಿಡಬೇಕು ಅಂತ ಹೇಳಿದ್ದೀರಾ? ನೀವು ಸೇರಿಸುವುದಕ್ಕೆ ಹೇಳುವುದು ಬಿಟ್ಟರೆ ಎಲ್ಲಿಗಾದ್ರೆ ನಿನಗೇನು? ಯಾಕೆ ಹೊರಟದ್ದು, ಏನು ಕೆಲಸ ಅಂತ ಆದ್ರೂ ಕೇಳು. ಯಾಕೆ ಹೊರಟದ್ದು, ಏನು ಕೆಲಸ? ನೀವು ಯಾರು? ನಾವೊಂದು ಮದುವೆ ಹೊರಟು. ನೀವು ಧರ್ಮಕ್ಕೆ ಒಂದು ಊಟ ಉಂಟು ತಂದ್ರೆ ಎಲ್ಲಿಗೆ ಹೋಗ್ತೀರಲ್ಲ? ನೀವು ಹೇಳಿಕೆ ಕೊಡ್ಬೇಕು ಅಂತ ಇಲ್ಲ. ಊಟಕ್ಕೆ ಹೋಗುವವರಾಗ ಕಾಣ್ತದ? ನಾವು ಊಟ ಮಾಡಿದವನಾಗ ಕಾಣ್ತೇನೆ. ಅಲ್ಲ, ಊಟ ಮಾಡಿದವರನ್ನು ಊಟಕ್ಕೆ ಎಲ್ಲಿ ಯಾರೋ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಹೊರಟವರ? ಯಾರ್ಯಾರ ಮದುವೆಗಲ್ಲ, ಮತ್ತೆ ನನ್ನ ಮಗನ ಮದುವೆ. ನನ್ನ ಮಗನ ಮದುವೆ. ಹಾಗಿದ್ರೆ ನನಗೆ ಎಷ್ಟು ಅಪ್ಪಂತಿರುತ್ತೆ ಲೆಕ್ಕ ಮಾಡ್ಬೇಕಾಗ್ತದೆ. ಅದ್ಯಾಕೆ? ಕೈ ತೋರಿಸಿ ನಿನ್ನ ಅದೊಂದು ಕೈಕಾರ ಮಗನ ಮದುವೆ. ನಿನ್ನನ್ನು ತೋರಿಸಿ ಅಷ್ಟು ಬಡತನವ. ಅದಷ್ಟೇ, ಮಗನ ಮದುವೆ. ಅಂದ್ರೆ ನೀವು ಜನ, ನಮ್ಮ ಸಂಬಂಧ. ನೀವು ಜನ ಯಾರು? ಕುರುರಾಯ ಅಂದ್ರೆ ಹಲಸಿನಪುರದ ಹಲಸಿನಪುರ ಅಲ್ವಾ? ಹಸ್ತಿನಾಪುರ. ಕುರುಕುರೆ ಚೂಡಾಮಣಿ. ಕುರುಕುರೆ ಚೂಡಾಮಣಿ. ಚೂಡಾಮಣಿ ಅದು ಯಾರು? ಆರೋಗ್ಯಕ್ಕೆ ಹಾಳು. ಯಾವುದು? ನೀನು ಹೇಳಿಕೆ ಹೇಳುವಿಕೆ ಎಲ್ಲ ಕೊಡುವುದು. ಅಲ್ಲ, ಅವರೇ ಕುರುಕುಲ ಚೂಡಾಮಣಿ.
ಮಣಿ. ಕುರುಕುಳು ಚೂಡು ಮಾಡಿ ನಿನಗೆ ಬರುವಾಗ ಅದು ನೀವೇಯಾ? ಇದು ಕವರ್ ಕೌರವೇಶ್ವರ. ಓ ನಮಸ್ಕಾರ ನಮಸ್ಕಾರ. ಇದು ನೀವು? ನಾನು ಕರ್ಣ ಮಹಾಶಯ. ಗೊತ್ತಿದೆ, ಆಪ್ತ ಮಿತ್ರ. ಮತ್ತ ಆ ಮನುಷ್ಯ ದುಶ್ಯಾಸನ. ದುಶ್ಯಾಸನ. ಮದುಮಗ. ಮದುಮಗ ಹೆಸರು ಲಕ್ಷಣ. ಓ ಅವಲಕ್ಷಣ. ಅವಲಕ್ಷಣ ಲಕ್ಷಣ. ಮದುವೆ ಯಾರಿಗೆ? ಮದುವೆ ಅವನಿಗೆ, ನನ್ನ ಮಗನಿಗೆ. ಹಸ್ತಿನಾಪುರ ಅಲ್ವಾ? ನಿಮಗೊಂದು ದಾರಿದ್ರ್ಯವೇ ನಿಮಗೆ? ನಾನು ಕೇಳಿ ತಿಳ್ಕೊಂಡಿದ್ದೇನೆ ಹಸ್ತಿನಾವತಿಯಲ್ಲಿ ಅಷ್ಟು ವೈಭವ ಇದೆ, ಬೇಕಾದಷ್ಟು ಸಂಪತ್ತಿ ಇದೆ ಅಂತ. ಒಬ್ಬ ಬಡವನಾದ್ರೂ ಕೂಡ ಒಂದು ಮದುವೆ ಉಂಟುತ್ತಾದ್ರೆ ಹೊಸ ಹೊಸ ಬಟ್ಟೆ ಹೋಲಿಸಿಕೊಳ್ತಾರೆ. ನಿಮಗೊಂದು ಬಂದ ದಾರಿದ್ರ್ಯವೇ? ಈ ಹರಕಟ್ಟು ಬಟ್ಟೆ ಹಾಕಿಕೊಂಡು ಮದುವೆಗೆ ಹೋಗ್ತೀರಲ್ಲ, ಹುಡುಗಿ ಕೊಟ್ಟಾರ ನಿಮಗೆ? ಇದು ಈ ವರ್ಷದ್ದು. ಈ ವರ್ಷದ್ದು ಹೊಸದ್ದು. ಇದು ಸತ್ಯ ಹೇಳಿ, ತೊಳೆಯದ ಎಷ್ಟು ವರ್ಷ ಆಯ್ತು? ತೊಳೆಯದ ಎಷ್ಟು ವರ್ಷ ಆಯ್ತು? ಹತ್ರವರೆಗೆ ವಾಸನೆ ಬರ್ತದೆ, ಎಲ್ಲ ತೂತು ತೂತು ಬಿದ್ದಿದೆ. ನೀವೊಮ್ಮೆ ಸರಿಯಾಗಿ ನೋಡಿ, ಪರಸ್ಪರ ನೋಡಿ, ಬಟ್ಟೆ ನೋಡಿ ನಿಮ್ಮದು ಹೇಗೆ ಉಂಟು ಅಂತ. ಮದುವೆಗೆ ಹೋಗುದಂತೆ, ಎಂತದ್ದು ಮದುವೆಗೆ ಹೋಗುದು? ಅಲ್ಲ, ಏನು ಮಾಡುವುದಕ್ಕಾಗುವುದಿಲ್ಲ. ಈಗ ನಾವು ಧರಿಸಿಕೊಂಡು ಬಂದಾಯ್ತು, ಅಲ್ಲಿಗೆ ಹೋಗಿ ಬದಲಾಯಿಸಿ ಬರುವುದಕ್ಕಾಗುವುದಿಲ್ಲ. ಇನ್ನು ಇದರಲ್ಲೇ ಸುಧಾರಿಸುವುದು ಅದಾಗುದಿಲ್ಲ. ಅವನಲ್ಲಿ ಮಾತಾಡಿ ಹೊತ್ತು ಹಾಳು ಅಲ್ಲ, ನನ್ನಲ್ಲಿ ಹೊತ್ತು ಹಾಳಾಗ ಆಗುದಲ್ಲ, ನಿಮ್ಮ ಮರ್ಯಾದೆ ಉಳಿಬೇಕು. ಮತ್ತೆ ಇಂಥ ಬಟ್ಟೆ ಹಾಕಿಕೊಂಡ್ರೆ ನಿಮಗೆ ಹುಡುಗಿ ಸಿಗುದು. ಬಟ್ಟೆ ಎಲ್ಲಿ ಉಂಟಯ್ಯ? ನೀವು ಉಡುಪಿಗೆ ಹೋಗುದು ಯಾಕೆ? ಆಯ್ತಲ್ಲ, ನಮ್ಮನ್ನು ಮತ್ತೆ ಎಲ್ಲೆಲ್ಲಿಗೋ ಕಲಿಸ್ತಾ ಇದ್ದ. ನೀವು ಉಡುಪಿಗೆ ಉಡುಪು ತಿರಿಸು ಹೋಗುದು ಯಾಕೆ? ನನ್ನಲ್ಲಿ ಉಂಟಲ್ಲ, ನಾನು ಬಟ್ಟೆ ವ್ಯಾಪಾರಿ ಅಲ್ವಾ? ನಾವು ಹಾಕುವಂತ ಇಂಥದ್ದಲ್ಲ ವ್ಯಾಪಾರವೇ ಅದು. ನನ್ನ ವ್ಯಾಪಾರವೇ ಬಟ್ಟೆ ವ್ಯಾಪಾರ. ನೋಡುದಮ್ಮ, ಅಲ್ಲ ನೀನು ಕಚ್ಚಾ ಹಾಕಿದ್ಯಾ, ಒಂದು ಕೋಟ್ ಉಂಟು ನಿನ್ನಲ್ಲಿ, ಎಂತ ಇದ್ದೀತ? ಏನು ನನ್ನದನ್ನು ಕೊಡ್ತೇನೆ ಅಂತ ಹೇಳಿದ ನೋಡಿ, ನನ್ನ ಗಂಟು ನೋಡಿ, ಇದು ಬಟ್ಟೆಯ ಗಂಟು, ಹೊಸ ಬಟ್ಟೆ, ಸ್ವದೇಶದ್ದು ವಿದೇಶದ್ದು ಎಲ್ಲವೂ ಇದೆ ಇದರಲ್ಲಿ. ಹೌದೌದು, ಅದು ಒಳ್ಳೇದು. ದೊಡ್ಡ ತಿರುಗಾಟ ಮಾಡಿ ಬರುವಾಗ ದೊಡ್ಡ ಗಂಟು ಸಿಕ್ಕಿದೆ. ಅಲ್ಲ, ನೀನು ಆದ್ರೆ ಕೊಡುವುದಾದ್ರೆ ವಿದೇಶದ್ದೇ ಕೊಡುವುದು ಒಳ್ಳೇದು. ಮದುವೆ ಆಗ್ಬೇಕಲ್ಲ ನಿಮಗೆ ಮೊದಲು. ಇದು ಮೊದಲು ಯಾರಿಗೆ? ನೀವು ಯಜಮಾನ ಅಲ್ವಾ? ಇದು ಹುಡುಗನ ಅಪ್ಪ ಅಲ್ವಾ? ಹುಡುಗನ ಅಪ್ಪ ವೇದಿಕೆಯಲ್ಲಿ ಕಾಣಬೇಕು. ನೀವು ಎಲ್ಲರ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ? ಯಜಮಾನನಾದವನು ಹೆಗಲಿಗೆ ಒಂದು ಶಲ್ಯವನ್ನು ಹಾಕಿಕೊಂಡು ಆ ಕಡೆ ಈ ಕಡೆ ತಿರುಗುವುದು. ಆಗ ನೋಡಿದವರು ತಿಳ್ಕೊಳ್ತಾರೆ ಭವಿಷ್ಯ ಇವರ ಯಜಮಾನರು ಇರಬೇಕು ಅಂತ. ನಿಮಗೊಂದು ಒಳ್ಳೆ ಶಲ್ಯ ಕೊಡುವ. ಹೌದು, ಉತ್ತರಿಯ ಯಾವ ಭಾಷೆ? ಉತ್ತರಿಯ ನೋಡಿ, ಅರ್ಥ ಆಗುದಿಲ್ಲ. ನೋಡಿ ನೋಡಿ, ನಿಮಗೆ ಶಾಲು ಒಂದು ಹಾಕಿ ಬಿಡ್ತಾರೆ. ಆಯ್ತಲ್ಲ ನೋಡಿ, ಇಷ್ಟು ನನಗೆ ಇಷ್ಟೊಂದು ಎಲ್ಲೂ ಸಿಕ್ಲಿಲ್ಲ, ಇಲ್ಲಿಯೇ ಸಿಕ್ಕಿಲ್ಲ. ಈಗ ಅಲ್ಲ, ಸ್ವಲ್ಪ ತಿರುಗಿ. ಇದು ವಿನೂತನ. ಹಿಂದೆ ಉಂಟು, ಎಲ್ಲರ ಮುಖದಲ್ಲಿ ನಗು ಉಂಟು. ಹಿಂದೆ ಏನಿಲ್ಲ. ಇದು ವಿದೇಶದಲ್ಲಿ ಇರುವುದೆಲ್ಲ. ನನ್ನ ತಮ್ಮನಿಗೆ ಒಂದು ಕೊಡ. ಇದು ತಮ್ಮ ಅಲ್ಲ, ತಮ್ಮನಿಗೆ ನನಗೆ ಚಂದದ್ದು ಕೊಡ ಆಯ್ತಾ? ಇದಕ್ಕಿಂತಲೂ ಸ್ವಲ್ಪ ಅಣ್ಣ ತಮ್ಮಂದಿರಿಗೆ ಒಂದೇ ರೀತಿಯದ್ದು ಬೇಕು. ಹಾಗೆ ಹೌದು. ಈಗೊಳ್ಳಿ ಕೈ ಹಾಕಿ. ಎಲ್ಲಿಗೆ? ಸಿಕ್ಕಿದಲ್ಲಿ. ನೋಡಿ, ಇದು ನಿನ್ನ ನಿಜವಾದ ಸ್ವಲ್ಪ ಹೊತ್ತು ನಿಲ್ಲಿ, ಸ್ವಲ್ಪ ಸಮಯ ಕಳೀಲಿ ಅವರ ಜೊತೆಲಿ. ನನ್ನ ಪ್ರಿಯ ಮಿತ್ರ, ಆಪ್ತ ಮಿತ್ರ. ಇದು ನಿಮ್ಮ ರಕ್ಷಕ ಅಲ್ಲ? ಆಪ್ತ ಮಿತ್ರ, ರಕ್ಷಕ. ಆಪ್ತ ರಕ್ಷಕನು. ಹೌದು ನೋಡ, ಆಪ್ತ ರಕ್ಷಕ. ನಿಮ್ಮನ್ನು ಇವರು ರಕ್ಷಣೆ ಮಾಡೋದ? ಇದು ಒಳ್ಳೆದುಂಟು, ಆದ್ರೆ ಇದಕ್ಕಿಂತ ಒಳ್ಳೆದು ಇಲ್ಲ. ಭದ್ರವಾದ ಒಂದು ಕವಚ ಬೇಕು. ಇದು ಬಹುಶಃ ಕೃಷ್ಣ ಮೃಗದ್ದು ಕಾಣ್ತದೆ. ಹೌದು, ಇದಕ್ಕೆ ಬಾಣ ತಾಗಿದ್ರೆ ಪ್ರಾಣವೂ ಹೋಗ್ಲಿಕ್ಕಿಲ್ಲ. ಹೌದಾ? ಇದು ಯಾರನ್ನು ಬೇಕಿದ್ರು ನಿಮ್ಮ ರಕ್ಷಣೆಯು ಅಣ್ಣನ ನಿನ್ನನ್ನೇ ಮದುಮಗನಾಗೆ ಕಾಣ್ತದೆ. ಹೌದು. ಅಲ್ಲ
ಸ್ವಲ್ಪ ಇನ್ನು ಎಂತದಾದ್ರೂ ಬೇರೆ ಕಟ್ಲಿಕ್ಕೆ ಉಂಟು? ಈಗ ಸದ್ಯಕ್ಕೆ ಸಾಕು. ಈಗ ಹಾಗಿರ್ಲಿ. ಒಂದು ನನ್ನ ಮದುಮಗ ಹುಡುಗ ಮದುಮಗ ಚಂದ ಕಾಣ್ಬೇಕದು. ಹೌದು. ಇಲ್ಲಿ ಬನ್ನಿ. ಮೊದಲೇ ಚಂದ ನನ್ನ ಮಗ. ಹೌದೌದು. ನಿನ್ನ ಭಂಡಾರದಲ್ಲಿ ಇಷ್ಟೆಲ್ಲ ಉಂಟು ನನಗೆ ಗೊತ್ತೇ ಇಲ್ಲ. ಎಲ್ಲಿಗೆ ಕೈ ಹಾಕಿ ಕೈ ಕೈ ತಲೆಗಿಲ್ಲ. ಸಣ್ಣ ಹುಡುಗ ಎಲ್ಲಿಗೆ ತಲೆ ಹಾಕ್ಬೇಕು ಗೊತ್ತಿಲ್ಲ ಪಾಪ. ಈಗ ಸಾಕು. ಆದ್ರೆ ಒಂದು ಹಾರ ಇಲ್ಲದಿದ್ರೆ ಅದು ಕಾಣುದಿಲ್ಲ. ಸರಿಯಾದ ಒಂದು ಹಾರ ಬೇಕು. ಎಲ್ಲಿಗೆ ಹಾರಬೇಕು? ಹಾರ ಬೇಕಲ್ಲ, ಕೊರಳಿಗೆ ಮಾಲೆ ಬೇಕು. ಅಲ್ಲ ಅದು ಮದುವೆ ಆಗುವಾಗ ಹಾಕುದ ಅಲ್ಲ, ಅದು ಬೇರೆ. ಇವರ ಜೀವನ ಪೂರ್ತಿ ಇದು ಸಾಕು. ಹೌದು. ಸ್ವಲ್ಪ ಬೇಗ ಹಾಕಿದ್ನ ಅಂತ ಇದೆ ನೋಡಿ. ಎಷ್ಟಿರ್ಬೋದು ಇದರಲ್ಲಿ? ನೀವು ಅದನ್ನು ಎಣಿಕೆ ಮಾಡಿದ ಆಮೇಲೆ ಮದುವೆ ಆದ ಮೇಲೆ ಅಲ್ಲ, ಅದೊಂದು ಕರವಸ್ತ್ರವನ್ನು ನನಗೆ ಕೊಡುವುದೊಳ್ಳೆ. ನನಗೆ ಬೇರೆ ಕಟ್ಟಿಕೊಂಡು ಬರಲಿಕ್ಕೆ ಉಂಟು. ಈಗ ಇದಕ್ಕೆ ನಾವೇನಾದ್ರೂ ಕೊಡ್ಬೇಕು ನಿಮಗೆ ಪ್ರತಿಫಲ? ನೀವು ಈಗ ನನಗೆ ಏನು ಕೊಡುವುದು ಬೇಡ. ಮದುವೆ ಕಾರ್ಯಕ್ರಮ ಮುಗಿಲಿ, ನೀವು ಬರುವ ದಾರಿಯಲ್ಲಿ ಸಿಗ್ತೀರಿ. ಒಮ್ಮೆ ನಮ್ಮ ಹಸ್ತಿನಾವತಿಗೆ ಬಾ. ಏನು ಇದೆಲ್ಲ ಒಮ್ಮೆ ಮುಗಿಲಿ. ಈಗ ಒಂದು ಸನ್ಮಾನ ಮಾಡ್ಲಿಕ್ಕೆ ಒಮ್ಮೆ ಸಿಕ್ಕು ಒಳ್ಳೆ ಸಂಪಾದನೆ ಆಗುವುದು. ಎಷ್ಟು ಚಂದ ಕಾಡ್ತೀವಿ. ನಮಸ್ಕಾರ. ನಿಮ್ಮನ್ನು ರಾಜ ಚಾವಡಿಗೆ ಬರ್ಲಿಕ್ಕೆ ಬಿಟ್ಟದ್ದು ಯಾರು? ಬಾಗಿಲು ತೆರೆದಿದ್ರೆ ಎಲ್ಲಿಗೂ ಬರ್ತೀರಲ್ಲ ನೀವು. ನಿಮ್ಮ ಡೊಂಬರಾಟ ಇವತ್ತು ಬೆಳಿಗ್ಗೆ ಕೊಡ್ತಿದ್ದಾರೆ ಸ್ವಾಮಿ. ನಿನ್ನ ಅಪ್ಪ ಕೊಡ್ತದ್ದು ನಿಮ್ಮ ಕುರುಡ, ನಿಮ್ಮ ಬಾವಿಯ ಅಳಿಯ. ಬಾವಿಯ ಅಳಿಯ? ಹೌದು. ಇದೆಂತದ್ದು? ಮದುಮಗರಿಗೆ ಮಾಲೆ ಅಲ್ವಾ ಇದು? ಹಗ್ಗ ತಕೊಳ್ಳಿಕ್ಕೆ ಹಗ್ಗ ಹಾಕಿದ್ದಾರೆ. ಅದು ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿದ್ದೀರಾ? ಇಲ್ಲ. ನೀನು ಯಾರು? ನಾನು ಕೌರವ. ಕೌರವ ಪ್ರಿಯ ಶಿಷ್ಯ. ನೀನು ದುಶ್ಯಾಸನ. ನೀವು ಲಕ್ಷಣ. ನೀವು ಸ್ವಲ್ಪ ಒಳಗೆ ಹೋಗಿ ಕನ್ನಡಿ ನೋಡಿ. ಕನ್ನಡಿ ನೋಡಿ ನೀವು ನೋಡಿ. ವ್ಯಾಪಾರಿ ಸಿಕ್ಕಿ ಅವನ ಮಾತಿನ ಜಾಲಕ್ಕೆ ಸಿಲುಕಿ ಬಿದ್ದವ ಕೊಟ್ಟದ್ದನ್ನೆಲ್ಲ ನಾವು ಧರಿಸಿಕೊಂಡೆವು. ಆದ್ರೆ ಅವ ಹೇಳಿದಂತೆ ಇರಲಿಲ್ಲ ಅನ್ನುವುದು ನಮಗೆ ಕನ್ನಡಿ ನೋಡಿದ ಮೇಲೆ ಗೊತ್ತಾದದ್ದು. ಅದಲ್ಲ, ತಪ್ಪಲ್ಲ. ಈ ಮದುವೆಯಲ್ಲಿ ಏನೋ ಒಂದು ನಡೀತಾ ಉಂಟು. ಅಂದ್ರೆ ನನ್ನ ತಂಗಿ ಇದ್ದಾಳಲ್ಲ ಸುಭದ್ರೆ, ಅವನ ಮಗಳಿಗೆ ನನ್ನ ಮಗಳನ್ನು ಕೇಳಿದ್ರು. ನಾನು ಕೊಡುವುದಿಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದೆ. ಕೊಡುವುದಿದ್ರೆ ಕೌರವನ ಮಗನಾದಂತಹ ಲಕ್ಷಣ ಕುಮಾರನಿಗೆ. ಇನ್ನು ನಾವು ಹೊತ್ತು ಕಳೆಯುವುದು ಸರಿಯಲ್ಲ. ಯಾರಲ್ಲಿ ಪುರೋಹಿತ? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ನನ್ನ ಮುಖದಲ್ಲಿ ಹೇಗಾಗುವುದು? ಅಯ್ಯೋ ಹಾಗಲ್ಲ ಸ್ವಾಮಿ. ನಿಮ್ಮ ಮುಖೇನು? ಮುಖೇನ ಯಾರಿಗೆ? ಮದುವೆ ಯಾರಿಗೆ? ಮದುವೆ ನನ್ನ ಮಗಳಿಗೆ. ಹೌದಾ? ಯಾರ ಜೊತೆಗೆ? ಯಾರ ಜೊತೆ? ಗುರುಕುಲ ಚೂಡಾಮಣಿಯ ಮಗನಿಗೆ. ಈಗ ಚೂಡಮಾಣಿಯ ಮಗನಿಗ? ಚೂಡುಮಾಣಿ ನೀವು, ಚೂಡಾಮಣಿ ಗುರುಕುಲ ಚೂಡಾಮಣಿ ಹುಡುಗ. ಓಹೋ, ಹೆಸರು ಲಕ್ಷಣ. ಲಕ್ಷಣ ಇದ್ದಾನೆ. ಮದುವೆಗೆಲ್ಲ ತಯಾರಾಗಿದೆಯಲ್ಲ? ತಯಾರಾಗಿ ಬಂದಿದ್ಯಲ್ಲ? ತಯಾರಾಗಿ ಬಂದಿದ್ದೇನೆ. ಮತ್ತೆ ಕತ್ತಿದೆಗೆ ಮದುವೆ ಮದುಮಗನನ್ನು ಮದುಮಗಳು ಮದುಮಗನು ಅಂತರ್ಮಠದ ಒಳಗೆ ಬರಬೇಕು. ಪಾಪ ಹುಡುಗಿ ಹೇಗಿದ್ದಳು ಗೊತ್ತುಂಟ? ಈಗ ಒಂದು 10-15
ದಿವಸದಿಂದ ಅವಳು ಸಪುರಾದದ್ದು ಕೇಳಿದ್ರೆ ಅಯ್ಯೋ ದೇವರೇ ಅದು ನೋಡುವಾಗಲೇ ಗೊತ್ತಾಗ್ತದೆ. ಮಾಂಸ ಎಲ್ಲ ದಿನ ಒಳಗೆ ಅಡಗಿ ಕೂತಿದೆ. ಅಯ್ಯೋ ಮಾಂಸದ ಒಳಗೆ ಎಲುಬಿನ ಒಳಗೆ ಮಾಂಸ ಇರ್ತದೆ. ಇದು ಅಂತರ್ಪಟ್ಟ ಹುಡುಗಿ ನೋಡಿದ್ಯಾ? ನೋಡಿದೆ. ಆದಿತಾ? ಅಂತರ್ಮಠ ಹೂಹಾರ ಇವಳಿ ನಿಮ್ಮ ಮಗಳ ಕೈಯಲ್ಲಿ ಕೊಟ್ಟು ಬಿಡಿ. ಮಗಳ ಕೈಯಲ್ಲಿ ಕೊಟ್ಟು ಬಿಡಿ. ನಾನು ಮಂತ್ರ ಹೇಳ್ತೇನೆ, ಆವಾಗ ಹೂವಿನ ಮರ ಹಾಕ್ಬೇಕು. ಆಯ್ತಾ? ಈಗ ಮಗ ನಾನು ಮಂತ್ರ ಹೇಳ್ತೇನೆ, ಆವಾಗ ಹಾಕಬೇಕಾ? ಆಯ್ತಾ? ತದೇವ ಲಗ್ನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ಲಕ್ಷ್ಮೀಪತಿ ತೇಗ್ನಿ ದುಗತ್ ಮರಾಮಿ ಹಾಕೋ. ಎಂತ ಹುಲಿ? ಆರು ಹುಳಿ? ಅದು ಮೊನ್ನೆ ಕಡ್ದಿಟ್ಟದ್ದು ಹುಳಿ ಬಂದದ್ದು. ಹುಲಿ ಮಾವ. ಎಂತದ್ದು ಹುಳಿ ಮಾವ? ಹುಳಿ ಮಾವ ಅಲ್ಲ, ಹುಲಿ. ಮಾವ ಈಗ ಹುಲಿಯಾಗೆ ಕಾಣಿಲ್ಲ. ಈಗ ಮಗ ತೋರಿಸು ಮುಖ. ಇಷ್ಟು ಮುಖವನ್ನು ನಿನಗೆ ಹುಲಿ ಮುಖ ಅಂತ ಹೇಳಿಕ್ಕೆ ಮನಸ್ಸು ಬಂತಲ್ಲ? ಈಗ ಹುಲಿಯ ಮಗ. ಮನಕೋ ಯಾವ ಭಾಷೆ ಮಾತಾಡ್ತಾರೆ? ಅಂತ ಹೇಳ್ತಾರೆ. ಯಾವ ಭಾಷೆ ಅದು? ಹಾವು ಖಂಡಿತ. ನಿಮ್ಮ ಕುಟುಂಬಕ್ಕೆ ನಾಗ ದೋಷ ಇರಬೇಕು. ಅಯ್ಯೋ, ಇನ್ನು ಪರಿಹಾರ ಆಗ್ಬೇಕಷ್ಟೇ. ಪರಿಹಾರ ಸ್ವಾಮಿ ಒಂದು ಪ್ರಾರ್ಥನೆ ಮಾಡುವ. ಮಾಡಿ ಸ್ವಾಮಿ ನಾಗೇಶ್ವರ ದೇವರೇ. ನಾಗೇಶ್ವರ ಯಾರು? ನಿಮ್ಮ ಸಂಬಂಧದವ ನಾಗೇಶ್ವರ? ನಾಗೇಶ್ವರ ನಮ್ಮ ಸಂಬಂಧದವಲ್ಲ. ಓ ಸರ್ಪರಾಜ. ಈ ಹುಡುಗಿಯ ಮುಖ ಹುಡುಗನಿಗೆ ಹಾವಿನಾಗೆ ಕಾಣ್ತಾ ಉಂಟಂತೆ. ಏನಾದ್ರೂ ತಪ್ಪು ದೋಷ ನಡೆದ್ರೆ ಒಂದು ಡಕ್ಕೆ ಬಲಿ ಮಾಡಿಸುವ, ಒಂದು ನಾಗದ ಸಂಬಿಲ ಮಾಡಿಸುವ, ಒಂದು ಇದು ಮಾಡುವ. ಇದಂತೆ ಎಲ್ಲ ನನ್ನನ್ನೇ ಕಾರ್ಯನೇ. ಆಯ್ತಾ? ಒಂದು ಚಿನ್ನದ ನಾಗನ ಮೂರ್ತಿ ನಿಮಗೆ ದಾನ ಕೊಡು. ನನಗೆ ದಾನ ಕೊಡಿ. ಹೀಗೆ ಹಾಕ್ಬೇಕು. ತದೇವ ಲಗ್ನಂತು ದೇವ ತಾರಾಬಲಂ ಹಾಕು ಮಾಲೆ. ಎಂತದ್ದು ಕಚ್ಚಿದ್ದು ಅಂತ ಗೊತ್ತಿಲ್ಲ. ನೀನು ಸಿಕ್ಕಲ್ಲಿಗೆಲ್ಲ ಕಚ್ಚುತ್ತಾ ಉಂಟು. ನನಗೆ ಹೇಳದೆ ಜೇನ್ನೊಣ ಸಾಕುವುದಕ್ಕೆ ಪ್ರಾರಂಭಿಸಿದೆಯಾ? ಯಾರು? ನಮ್ಮ ಸಂಪತ್ತು ಯಾವುದು? ಗೋ ಸಂಪತ್ತಲ್ವ? ಅಯ್ಯೋ, ನಮ್ಮಲ್ಲಿ ನೊಣ ಬೆಟ್ಟಿಗಿಲ್ಲ. ನೀನು ಕಲ್ಲು ಬಿಸಾಡಿ ಬಂದು ಕಚ್ಚಿದ್ದ? ಅಯ್ಯೋ, ಅದಲ್ಲೋ. ಮತ್ತೆಂಥದ್ದು? ಮದುವೆಗೆ ತಯಾರಾಗ್ತಾ ಇತ್ತು. ಚಪ್ಪರ ಒಮ್ಮೆ ಚಪ್ಪರ ಬಿತ್ತು. ಯಾವುದೋ ಒಂದು ಮಾಯಾದಿಬ್ಬಣ ಬಂತು. ಇದ್ದದ್ದನ್ನೆಲ್ಲ ತಿಂದು ನನ್ನನ್ನು ತಿನ್ಲಿಕ್ಕೆ ಮಾತ್ರ ಬಾಕಿ ಇತ್ತು. ಮತ್ತೊಮ್ಮೆ ಮದುವೆ ಮಾಡಿಸಕ್ಕೆ ನೋಡುವಾಗ ಒಮ್ಮೆ ಕರಡಿ ಕಾಣ್ತದೆ, ಒಮ್ಮೆ ಸಿಂಹ ಕಾಣ್ತದೆ, ಒಮ್ಮೆ ಹಾವು ಕಾಣ್ತದೆ. ಈಗ ಜೇನ್ನೋಣ ಸಿಕ್ಕವರಿಗೆಲ್ಲ ಕಚ್ಚಿ ಇದ್ದ ದಿಬ್ಬಣಿಗಳೆಲ್ಲ ಓಡಿದ್ದಾರೆ. ನಾನೊಬ್ಬ ಬಾಕಿ ಇಲ್ಲಿ. ಹೋಗ್ಲಿ, ನೀನು ಒಬ್ಬನಾದ್ರೂ ಇದ್ದೀಯಲ್ಲ. ಅಯ್ಯೋ, ನಾನು ಹೋಗ್ಬೇಕು ಅಂತಲ್ಲ. ಅಲ್ಲ, ಏನು ವಿಷಯ ಅನ್ಸದ್ದು ಅಂತ. ಅದೊಂದು ಮಾಂಸದ ಪರ್ವತ. ಅದು ಯಾರು? ಆ ಪರ್ವತವೇ ಜೇನ್ನೊಣವಾಗಿ ನಿನಗೆ ಕಚ್ಚಿ. ಅವನು ಜೇನು ಸಾಕುವನ? ಇಲ್ಲಿ ಉಂಟು ಜೇನುಗೂಡು, ಒಳಗುಂಟು, ಅದು ಹೊರಗೆ ಬರ್ಲಿಕ್ಕೆ. ಆಯ್ತಾ? ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಾಯ್ತಾ? ಮದುವೆ. ಯಾರ ಮದುವೆ? ನೀ ಮೊದಲೇ ಒಪ್ಪುತ್ತಾ ಇದ್ದರೆ ಪ್ರಸಂಗ ಮುಗೀತಿತ್ತು. ನಾನು ಒಪ್ಪಿದ್ದೇನಲ್ಲ ಕೌರವನ ಮಗನಿಗೆ ಕೊಡುವುದು ಅಂತ. ಹಾಗಲ್ಲ, ಮತ್ತೆ ಕೊಡಬೇಕಾದದ್ದು ಯಾರಿಗೆ? ಯಾರಿಗೆ? ಒಬ್ಬಳು ಸೆರಗು ಗಂಟಿಕ್ಕಿ ಹೋದದ್ದು ನೆನಪುಂಟಾ? ಅವಳು ಗಂಟೆ ಹಾಕ್ತಾಳೆ, ಅದಕ್ಕೆ ನಾನು ಜನವ. ಅಭಿಮನ್ಯುವಿಗೆ ಸಿಕ್ಕಿದವರೆಲ್ಲ ಬಂದು ಸೆರಗು ಗಂಟೆ ಹಾಕ್ತಾರೆ ಅಂತ ಅವರಿಗೆಲ್ಲ ಕೊಡ್ಲಿಕ್ಕೆ ಹಾಕಿದವಳು ಅವಳು. ನಿನ್ನ ತಂಗಿ ಅಲ್ವಾ? ತಂಗಿ, ಮುದ್ದಿನ ತಂಗಿ ಅಲ್ವಾ? ಅಭಿಮನ್ಯುವಿಗೆ ನಿನ್ನ ಮಗ. ನಾನು ಕೊಡ್ಲಿಕ್ಕಿಲ್ಲ. ಆಯ್ತಾ?
ಮಾಂಸ ಇಲ್ಲ ನಿಮ್ಮ ಕಚ್ಚಿಸಿಕೊಳ್ತೀಯಾ ಮದುವೆ ಮಾಡಿ ಕೊಡ್ತೀಯಾ? ಈಗ ಮದುವೆ ಮಾಡಿ ಕೊಟ್ಟರೆ ಕಚ್ಚುವುದಿಲ್ವಾ? ಇಲ್ಲ ಮಾಧವ, ಈ ನಿನಗೆ ಉಪಕಾರಕ್ಕೆ ಬೇಕು ದೊಡ್ಡ ಶಬ್ದದಲ್ಲಿ ನನ್ನನ್ನು ಹೊರಡು. ಮಾಧವ ಅಂತ ಹೇಳಿದ್ರೆ ಯಾವತ್ತೂ ತಮ್ಮ ಕೃಷ್ಣ ಎಲ್ಲಿದ್ದೀಯ ಅಂತ ಹೇಳು. ಹೌದಾ? ಇದು ಮಾಧವ ಹಾಗಿದ್ರೆ ನಿನ್ನ ಸಮ್ಮುಖದಲ್ಲಿ ನನ್ನ ಮಗಳಾದಂತಹ ಕನಕಾಂಗಿ, ನಿನಗೆ ಹೆಸರೇ ಮರೆತು ಹೋಗಿದೆ. ಅಯ್ಯೋ ದೇವರೇ, ಈ ಜನ್ಮನು ಕನಕಾಂಗಿಯನ್ನು ಲಕ್ಷಣರಿಗೆಲ್ಲ ಅಭಿಮನ್ಯು ಕುಮಾರನಿಗೆ ಮದುವೆ ಮಾಡಿ ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಈಗ ನಾನು 3 ಸಲ ಹೇಳಿ ನೋಡಿ ಅಲ್ಲಿ ಹೋಗಿ ಹಾಗಿದ್ರೆ ಒಂದು ಏನು ಮದುವೆ ಮಾಡಬಹುದು. ಆದ್ರೆ ಮಾಧವ ಏನು ಜನ ಬಂದಿದ್ದಾರೆ, ಎಷ್ಟೇ ಬರ್ಲಿ ಗಲಾಟೆ ಆಗ್ತದೆ, ಪೆಟ್ಟಾಗ್ತದೆ. ಅದು ಇಲ್ಲಂತೂ ಆಗುವುದಕ್ಕೆ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಮುಖದಲ್ಲಿ ಜಯಪ್ರಕಾಶ ಇರಬೇಕು. ನಾನು ನೋಡಿಕೊಳ್ತೇನೆ. ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ. ಯಾವುದಕ್ಕೆ? ನೀನೊಂದು ಶಕ್ತಿಗಾರ ಅಂತ ತಿಳ್ಕೊಂಡಿದ್ದೇನೆ ನಾನು. ಹೌದು, ನಿನ್ನಲ್ಲಿ ಉಂಟಲ್ಲ ಶಕ್ತಿ. ಅಕ್ಷಯ ಕುಮಾರ, ನಿನ್ನ ಸೊಟ್ಟ ಮುರಿತಾನೆ. ಕಾಡಿನಲ್ಲಿ ಓಡಾಡುತ್ತಾ ಬದುಕಬೇಕಾದ ನೀನು ಕಾಡಿನ ಮೃಗವನ್ನು ಹಿಡಿದು ತಿನ್ನಬೇಕು. ನಮಗೆ ಜಾಗ ಇಲ್ಲ ಅಂತ ಅದನ್ನು ಹೊರತುಪಡಿಸಿ ನಾಡರಾಯರುಗಳ ಮದುವೆಯಲ್ಲಿ ಬಂದು ಮೂಗು ತುರಿಸುವುದಕ್ಕೆ ಹೊರಟ್ರೆ ನಿನ್ನ ಮೂಗು ಕೊಯ್ದೇನು. ಯಾರು? ನಾನು ಕರ್ಣ. ಕರ್ಣ, ನೀನು ಕೌರವನಿಗೆ ಮಿತ್ರ, ನನಗೆ ಮಿತ್ರನಲ್ಲ. ಬಂದಿದ್ಯಲ್ಲ? ಹೌದು. ಪರ್ವತಕ್ಕೆ ಕೈಕಾಲು ಮೂಡಿ ಬಂದಂತೆ ವಿಕಾರ ರೂಪಿ ನೀನು ಆವಾಗ ಆವಾಗ ವೇಷಗಳನ್ನು ಬದಲಿಸಿ ನಮ್ಮ ಕಣ್ಣುಗಳಿಗೆ ಕಾಣುತ್ತಾ ಇದ್ಯಾ? ನಾನು ದುಶ್ಯಾಸನ. ಶಾಸನ ನಿನಗೆ ಎಷ್ಟು ತಾಗಿದ್ರು ಮತ್ತೆ ಉಲ್ಲಾಸ ಉಂಟಲ್ಲ.
ಮಾಯ ವಾರ್ತರ ಜೊತೆಗೆ ನೀ ತೊಡಗಿಸಿಕೊಟ್ಟೇರಿಂಗೆ ಮಾಯಾ ವಿದ್ಯೆ ಕಣ್ಣು ಕಟ್ಟು ಹೆಚ್ಚು ಸಮಯ ಸ್ಥಿರವಾಗಿ ಉಳಿಯುವುದಿಲ್ಲ. ಯಾಕೆ ಉಳಿಯುವುದಿಲ್ಲ? ಯಾಕಂದ್ರೆ ಅದರ ಆಯುಷ್ಯವೇ ಅಷ್ಟು. ಒಂದು ಗಳಿಗೆಯಲ್ಲಿ ಅವರನ್ನೆಲ್ಲ ಮೋಸ ಮಾಡಬಹುದಲ್ಲ. ನಾನು ಮೋಸ ಹೋಗಿದ್ದು ಹೌದು, ಇದೆಯಾ? ಆ ವ್ಯಾಪಾರಿಯ ಬಲಗೆ ನಾನು ಬಿದ್ದೆ. ಆದರೆ ಇಂದೀಗ ಯಥಾರ್ಥ ಏನು ಅನ್ನುವುದು ಅರಿವಾಗಿದೆ. ನಮ್ಮ ಬಲದ ಬಗ್ಗೆ ನಿನಗೆ ತಿಳುವಳಿಕೆ ಕಡಿಮೆ. ಹಿಡಿದ ಆಯುಧದಿಂದ ಅಪ್ಪಳಿಸಿ ನಮಗಾದ ಅವಮಾನವನ್ನು ತೀರಿಸಿ. ಬಲದ ಬಗ್ಗೆ ನನಗೆ ಗೊತ್ತಿಲ್ವೇನೋ? ಏನು ಗೊತ್ತಿದೆ? ಅಂದು ಕೌರವೇಶ್ವರ ಹಸ್ತಿನಾಪುರಕ್ಕೆ ದೊರೆ. ಏ ಮೂರ್ಖ, ಸಂಗತಿ ನನಗೆ ಗೊತ್ತಿಲ್ವಾ? ಏನು ಗೊತ್ತಿದೆ? ಕಪಟದಿ ನೃತ್ಯವನ್ನು ಆಡಿದವರಿಗೆ ನಮ್ಮ ಅಪ್ಪ, ಉಳಿದ ಚಿಕ್ಕಪ್ಪಂದಿರು, ದೊಡ್ಡಪ್ಪ ಕಾಡಾಡಿ ಆಗುವುದಕ್ಕೆ ಕಾರಣ ನೀನು. ಮೋಸದಿಂದಲೇ ನಿನ್ನ ಕಾರ್ಯವನ್ನು ಸಾಧಿಸುವುದಕ್ಕೆ ಹೊರಟವರಿಯು ಈಗ ಬಂದು ನನ್ನ ಮೋಸ ನಿನಗೆ ಗೊತ್ತಾಗಲಿಲ್ಲ ಅಲ್ವಾ? ಇಲ್ಲ, ಗೊತ್ತಾಗಲಿಲ್ಲ. ನೀನು ಮೋಸ ಮಾಡಿದ್ದಕ್ಕೆ ನಾನು ಈ ರೀತಿಯಾಗಿ ಸ್ವಲ್ಪ. ಹಾಗಾದ್ರೆ ಅಲ್ಲಿಂದ ಅಲ್ಲಿಗೆ ಸರಿಯಾಗಲಿಲ್ಲ. ನಿನಗೆ ಎರಡು ಬಡಿದ್ರೆ ಆಮೇಲೆ ಅದು ಸರಿಯಾಗಬಹುದು. ನಾನು ನನ್ನ ಮಗನ ಮದುವೆ ಮಾಡಿಸುವುದಕ್ಕೆ ಬಂದದ್ದು, ಪೆಟ್ಟು ತಿಂದು ಹೋಗುವುದಕ್ಕೆ ಬಂದದ್ದಲ್ಲ. ಒಂದು ಮಂಗಳ ಕಾರ್ಯಕ್ಕೆ ಬಂದ ಮೇಲೆ ತಿಂದು ಹೋಗುವುದು ಉಂಟ. ಮತ್ತೆ ಕೊಟ್ಟು ಹೋಗುದಾ? ಹಾಗಾದ್ರೆ ಕೊಡು. ಅದ ಆಯ್ತು. ಮತ್ತೆ ಇದೆಂತದಕ್ಕೆ? ಎಂತದಕ್ಕದು? ಬಾ ತೋರಿಸ್ತೇನೆ. ಕೂತ್ಕೊಳ್ಳಿ. ಮದುವೆ ಆಗ್ಲಿಕ್ಕಿದೆ. ವಧುವರೆಲ್ಲ ಆಶೀರ್ವಾದ ಮಾಡಿ ಪ್ರಸ್ಥಾನ ಭೋಜನವನ್ನು ಉಂಡು ಆಮೇಲೆ ಸಂತೋಷದಿಂದ ಮನೆಗೆ ಹೋಗು. ಕೂತ್ಕೊಳ್ಳಿ, ಬನ್ನಿ ಎಲ್ಲ ಕೂತ್ಕೊಳ್ಳಿ.